ನೂತನ ಕಟ್ಟಡದ ಪ್ರಥಮ ಕಾರ್ಯಕ್ರಮ ಇವತ್ತು ನಡೀತಾ ಇದೆ. ಅದು ಕೂಡ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಶ್ರೀ ಪಿ ಗುರುರಾಜ್ ಇವರ ಧೀರೋದಾತ್ತ ನಾಯಕ ಚಂದ್ರಶೇಖರ್ ಆಜಾದ್ ಎಂಬ ವಿಷಯವನ್ನು ಒಳಗೊಂಡದ್ದು. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿರುವಂಥ ಈ ಸಂದರ್ಭದಲ್ಲಿ ಪ್ರಾರ್ಥನೆಯೊಂದಿಗೆ ಕಾರ್ಯಕ್ರಮ ಆರಂಭಿಸಬೇಕು ಅಂತೇಳಿ ರಾಜರಾಮ್ ಒಳ್ಳ ಅವರಲ್ಲಿ ವಿಜ್ಞಾಪನೆ ಮಾಡಿಕೊಳ್ತಾ ಇದ್ದೀವಿ. ಶ್ರೀ ಗುರು ಗಣಾಧಿಪತಯೇ ನಮಃ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭಾ ನಿರ್ವಿಘ್ನ ಕುರು ಮೇ ದೇವಾ ಸರ್ವಕಾರ್ಯೇಷು ಸರ್ವದಾ. ಆದೌ ದೇವಕೀ ದೇವಿ ಗರ್ಭಜನನೋ ಗೋಪೀ ಗೃಹೇ ವರ್ಧನೋ ಮಾಯಾಪೂತನಿ ಜೀವಿತಾಪಹರೋ ಗೋವರ್ಧನೋದ್ಧಾರಣೋ ಕಂಸಚ್ಛೇದನ ಕೌರವಾದಿಮಥನೋ ಕುಂದೀಸುತ ಪಾಲನೋ ಹೇ ತದ್ಭಾಗವತ ಪುರಾಣ ಪುಣ್ಯಕಥಿತೋ ಹೇ ತದ್ಭಾಗವತ ಪುರಾಣ ಪುಣ್ಯಕಥಿತೋ ಶ್ರೀಕೃಷ್ಣ ಲೀಲಾಮೃತೋ ಶ್ರೀಕೃಷ್ಣ ಲೀಲಾಮೃತೋ. ನಿವೃತ್ತ ಪ್ರಾಧ್ಯಾಪಕರು ಶ್ರೀಧರನ ಶ್ರೀ ತಿಲಕ್ ಪಾಂಗಳ ಇವರು ಪುಷ್ಪವನ್ನು ನೀಡಿ ಆತ್ಮೀಯತೆಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ ಶ್ರೀಮತಿ ಚಂದ್ರಕಲಾ ನಂದಾವರ ಲೇಖಕಿ ಮಂಗಳೂರು ಇವರು ಕೂಡ ಉಪಸ್ಥಿತರಿದ್ದಾರೆ. ಇವರಿಗೂ ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಗುರುರಾಜ್ ಅವರಿಗೆ ನಮ್ರತಾ ಮುರುಡೇಶ್ವರ ಅವರಿಂದ ಪುಷ್ಪವನ್ನು ನೀಡುವುದರ ಜೊತೆಗೆ ಸ್ವಾಗತ ಇದ್ದೇವೆ. ವಸುಧ ಮುರುಡೇಶ್ವರ ಇವರು ಪುಷ್ಪವನ್ನು ನೀಡಿ ಆತ್ಮೀಯತೆಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಮುಖ್ಯವಾದ ಭಾಗಕ್ಕೆ ಹೋಗುವ ಮೊದಲು ಲೇಖಕರ ಬಗ್ಗೆ ಪರಿಚಯವನ್ನು ಕೊಡಲಿಕ್ಕಿದ್ದಾರೆ. ಕೆ ಜಗನ್ನಾಥ್, ನಿವೃತ್ತ ಮುಖ್ಯೋಪಾಧ್ಯಾಯರು, ಆನಂದಾಶ್ರಮ ಶಾಲೆ. ನಾನು ಗುರುರಾಜರಾಯರ ಶಿಷ್ಯ ಅಂತ ಹೇಳಲಿಕ್ಕೆ ನನಗೆ ತುಂಬ ಹೆಮ್ಮೆ ಆಗ್ತದೆ. ಸುಮಾರು 55 ವರ್ಷದ ಹಿಂದೆ ಆನಂದಾಶ್ರಮ ಶಾಲೆಯಲ್ಲಿ ನಾನು ಕಲಿಯುತ್ತಾ ಇದ್ದಾಗ ಅವರು ಅಧ್ಯಾಪಕರಾಗಿದ್ದರು. ಅವರ ಸರಿಯಾದ ಪ್ರಥಮ ಪರಿಚಯ ಆದ್ದು ನನಗೆ, ನಾನು 7ನೇ ಕ್ಲಾಸಿನಲ್ಲಿದ್ದೆ. ಆಗ ಮಧ್ಯಾಹ್ನದ ಹೊತ್ತಿನಲ್ಲಿ ಈ ಡ್ಯೂಟಿ ಅವರ್ ಅಂತ ಇದೆ, ಅಂದರೆ ಹೌಸ್ ಮಾಸ್ಟರ್ಸ್ ಮಕ್ಕಳು ಮಾತಾಡದೆ ಓದ್ತಾ ಇದ್ದಾರೆ ಅಂತ ನೋಡಿಕೊಳ್ಬೇಕದು. ಹಾಗೆ ನಾನು ಅಲ್ಲಿ 7ನೇ ಕ್ಲಾಸಿನಲ್ಲಿ ಸ್ವಲ್ಪ ಉದ್ದವಲ್ಲ, ನಾನು ಎದ್ದು ನಿಂತು ಏನೋ ಅದು ಹಿಂದೆ ನೋಡ್ತಾ ಇದ್ದೆ. ಎಲ್ಲಿಂದ ದಡಕ್ಕಾದ ಪೆಟ್ಟು ಬಿತ್ತದ್ದು ನನಗೆ ಗೊತ್ತಲ್ಲ, ಕೆಪ್ಪೆಗೆ ನೋಡ್ತಾರೆ ಗುರುರಾಜರು ಭಾರಿ ಸ್ಟ್ರಿಕ್ಟ್ ಆಗಿ ಅವರು. ಆ್ಯಕ್ಚುಲಿ ಬೊಬ್ಬೆ ಆಗ್ತಾ ಇತ್ತು ಅಲ್ಲಿ. ನಾನು ಮಾತಾಡಿದ್ರಲ್ಲ ಮಾತ್ರ, ಅವರು ನಾನು ಉದ್ದ ಇದ್ದೇನಲ್ಲ, ನಾನೇ ಮಾತಾಡಿರ್ಬೇಕು, ಉಪದ್ರ ಮಾಡಿರ್ಬೇಕು ಅಂತೇಳಿ 2 ಬಿಗಿದ್ರು. ಅದು ಅವರ ಪ್ರಥಮ ಪರಿಚಯ ನನಗೆ. ಅವರು ನನ್ನ ಬಹಳ ಪ್ರೀತಿಯ ಅಧ್ಯಾಪಕ ಅಂತ ನಾನು ಹೇಳ್ತೇನೆ. ಯಾಕೆಂದರೆ ಅವರು ಇಂಗ್ಲಿಷ್ ಮತ್ತು ಸಮಾಜಶಾಸ್ತ್ರ 2 ಪಾಠಗಳನ್ನು ಬಹಳ ಒಂದು ಸುಂದರವಾಗಿ ಮಾಡ್ತಾಯಿದ್ರು. ತುಂಬ ಮೆಚ್ಚುತ್ತಾ ಇದ್ದೆ ಅದನ್ನು. ಇಂಗ್ಲೀಷ್ನಲ್ಲಿ ಅವರ ಗ್ರಾಮರ್ ಬಹಳ ಅದು ಚಲೋದಾಗಿತ್ತು. ನಮಗೆ ಕಲಿಯುವವರಿಗೆ ನಿಜವಾಗಿ ಅದು ಬಹಳ ಉತ್ತಮವಾಗಿತ್ತು. ಅದರಲ್ಲಿ ಸೋಷಿಯಲ್ ಸ್ಟಡೀಸ್ ಅವರು ಕಲಿಸ್ತಾ ಇದ್ದದ್ದು ಮತ್ತಷ್ಟು ಉದ್ಬೋಧಕವಾಗಿತ್ತು. ಅವರು ಈ
ಪಾಠದಕ್ಕಿಂತಲೂ ಮುಖ್ಯವಾಗಿ ಅವರ ಮಧ್ಯ ಮಧ್ಯದಲ್ಲಿ ಹೇಳ್ತಿದ್ದ ಬಹಳ ಆ್ಯಕ್ಟಾಗಿ ಹೇಳ್ತಿದ್ದ ಈ ಕಥೆಗಳು, ಅದಕ್ಕೆ ಸಂಬಂಧಪಟ್ಟಾಗಿದ್ದ ಕಥೆಗಳು. ಉದಾಹರಣೆಗೆ ಫ್ರೆಂಚ್ ರೆವಲ್ಯೂಷನ್ನಲ್ಲಿ ಈಗಲೂ ನನಗೆ ನೆನಪುಂಟು. ಫ್ರೆಂಚ್ ರೆವಲ್ಯೂಷನ್ ಪಾಠ ಮಾಡ್ತಾ ಇದ್ರು ಸರ್. ಆಗ ಅವರು ಈ 3 ಮಸ್ಕೆಟಿಯರ್ಸ್, ದ ಮ್ಯಾನ್ ಇನ್ ದ ಐರನ್ ಮಾಸ್ಕ್, ಹಾಗೇನೋ ಒಂದು ಫ್ರೆಂಚ್ ರೆವಲ್ಯೂಷನ್ಗೆ ಸಂಬಂಧಪಟ್ಟ ಹಾಗೆ, ಅಂದರೆ ಅದರ ಪ್ರೀ ಫ್ರೆಂಚ್ ರೆವಲ್ಯೂಷನ್ ಮೊದಲನ ಅದನ್ನು ಭಾಳ ಸುಂದರವಾಗಿ ಹೇಳಿದರು. ನಮ್ಮ ಹೈಸ್ಕೂಲ್ ಮಟ್ಟಕ್ಕೆ ಅದು ಹೊಂದು ಹಾಗೆ. ಅನಂತರ ಈ ರಿಚಿಲಿಯೋ ಅಂತ ಒಬ್ಬ ಅಲ್ಲಿ ಕೆಥೋಲಿಕ್ ಪಾದ್ರಿ ಇದ್ದ, ಅವನಿಗೂ ಮತ್ತು ರಾಜಕುಮಾರನಿಗೂ ನಡೆದಿದ್ದ ಕ್ಲಾಶಸ್ಗಳು, ಇದೆಲ್ಲ ಬಹಳ ಸುಂದರವಾಗಿತ್ತು ಆ ಪಾಠಗಳು. ಮುಂದೆ ಅದರಿಂದ ಏನಾಯ್ತು ಅಂತ ಹೇಳಿದ್ರೆ, ಮುಂದೆ ನನಗೆ ಕಾಲೇಜಿಗೆ ಹೋದಾಗ ಆ ನಾವೆಲ್ಗಳನ್ನೆಲ್ಲ ಓದಬೇಕು ಅಂತ ಒಂದು ಉತ್ಸಾಹ ಸಿಕ್ಕಿತ್ತು. ನಿಜವಾಗಿಯೂ ಅದನ್ನು ನಾನು ಓದಿದೆ. ಹಾಗೆ ಸರ್ ಅವು ಮಾಡ್ತಿದ್ದ ಈ ಸಮಾಜಶಾಸ್ತ್ರ ಪಾಠಗಳು ಬಹಳ ಚೆನ್ನಾಗಿದ್ದು. ಅದಂದರೆ ಈಗ ನಾವು ನೋಡ್ತೇವೆ, ಸಾಮಾನ್ಯವಾಗಿ ಸೋಷಿಯಲ್ ಸ್ಟಡೀಸ್ ಟೀಚರ್ಸ್ ಪುಸ್ತಕ ಹಿಡ್ಕೊಂಡು, ಟೆಕ್ಸ್ಟ್ ಪುಸ್ತಕ ಹಿಡ್ಕೊಂಡು ಓದ್ತಾರೆ. ಅದನ್ನು ನೆನಪಿಟ್ಟುಕೊಳ್ಳೋ ಶಕ್ತಿಯು ಈಗಿನ ಎಲ್ಲರನ್ನ ಹಿಡಿದಲ್ಲ, ನಾನು ಹೇಳೋದು ಈಗ ಸಾಮಾನ್ಯವಾಗಿ ಹಾಗೆ ಕಾಣ್ತದೆ. ಆದರೆ ಇವರೊಂದು ಪಾಠದ ರೀತಿಯೇ ಬೇರೆ. ಮಾತ್ರ ಸರ್ ಪಾಠ ಮುಗಿಸ್ಲಿಕ್ಕೆ ಭಾಳ ಒದ್ದಾಡ್ತಿದ್ರು ಲಾಸ್ಟಿಗೆ. ಯಾಕಂದರೆ ಇದು ಅವ್ರದ್ದು ಈ ಬೇರೆ ವಿಷಯಗಳೆಲ್ಲ ತುಂಬ ಅದರಲ್ಲಿ ಹೇಳ್ತಿದ್ದ ಕಾರಣ ಲಾಸ್ಟಿಗೆ ಅವರಿಗೆ ಪಾಠ ಅದನ್ನು ಕಂಪ್ಲೀಟ್ ಮಾಡಬೇಕಾದ್ರೆ ತುಂಬ ಕಷ್ಟ ಆಗ್ತಿತ್ತು. ಶಾಲೆಯಲ್ಲಿ ಕೂಡ ಹಾಗೆ ಅವರು ಸ್ಟ್ರಿಕ್ಟ್ ಮಾತ್ರ ಅಲ್ಲ, ಒಳ್ಳೆ ಜೆಂಟಲ್ಮ್ಯಾನ್. ಅವ್ರು ಬರೋದು ಹಾಗೆ ಒಳ್ಳೆ ಟಿಪ್ ಟಾಪ್ ಡ್ರೆಸ್ ಹಾಕ್ಕೊಂಡು, ಒಳ್ಳೆ ಇಸ್ತ್ರಿ ಹಾಕಿದ ಇದು ಶೂ ಎಲ್ಲ ಹಾಕ್ಕೊಂಡು ಬರ್ತಾ ಇದ್ರು. ಬೇರೆ ಎಲ್ಲ ಟೀಚರ್ಸ್ಗಳು ಮುಂಡು ಎಲ್ಲ ಹಾಕ್ಕೊಂಡಿದ್ರು ಕೂಡ ಇವರು ಆ ಶೂ ಬರುವ ಹಾಲಲ್ಲಿ, ಇದು ವೆರಂಡಾದಲ್ಲಿ ನಡ್ಕೊಂಡು ಬರುವಾಗ ನಮ್ಗೆ ಗೊತ್ತಾಗ್ತಿತ್ತು ಇದು ಬಂದರು ರಾಯರು ಅಂತ. ಹಾಗೆ ಒಂದು ಒಳ್ಳೆ ಇದಿತ್ತು ಅವರೊಂದು ಭರಮ್ ಅಂತ ಹೇಳ್ತೇವಲ್ಲ, ಹಾಗೆ ಸರ್ ಬರುವಾಗ. ಮತ್ತೆ ಪಾಠ ಮಾತ್ರ ಅಲ್ಲ, ಅವರು ಪಠ್ಯೇತರ ಚಟುವಟಿಕೆಗಳು ಕೂಡ ಬಹಳ ಆಕ್ಟಿವಾಗಿ ಭಾಗವಹಿಸ್ತಾ ಇದ್ರು. ಉದಾಹರಣೆಗೆ ಸ್ಕೂಲ್ ಡೇ ಆಗುವಾಗ ಕನ್ನಡ ನಾಟಕ ಅದು ಅವರದ್ದೇ, ಅವರೇ ಡೈರೆಕ್ಷನ್ ಮಾಡೋದರಲ್ಲೆಲ್ಲ. ಮತ್ತು ಆ ಸ್ಟೇಜ್ ಕಟ್ಟುವುದು ಅದೆಲ್ಲ ಅವರೇ ಮಾಡ್ತಾಯಿದ್ರು. ಎಷ್ಟು ಕಷ್ಟ ಆಗಲಿ ಅದನ್ನು ಮಾಡ್ತಾಯಿದ್ರು. ಹಾಗೆ ಅದು ಕೂಡ ಅದು ಬಹಳ ಖುಷಿ ಆಗ್ತಿತ್ತು. ಮತ್ತು ಪಿ ಟಿ ಮಾಸ್ಟರ್ ಇಲ್ಲದ ಸಮಯದಲ್ಲಿ ಅವರೇ ಪಿ ಟಿ ಮಾಸ್ಟರ್ ಆಗಿಯೂ ಕೆಲಸ ಮಾಡಿದ್ದಾರೆ. ಅವರಿಗೆ ಸ್ಪೋರ್ಟ್ಸ್ ಎಲ್ಲ ಅಂದರೆ ತುಂಬ ಇಷ್ಟ, ಭಾಳ ಫುಟ್ಬಾಲ್ ಇದೆಲ್ಲ ತುಂಬ ಇಷ್ಟ ಅವರಿಗೆ. ಅವ್ರು ಸರ್ ಒಂದು ಕ್ಲಬ್ ಕೂಡ ಅದನ್ನು ಸ್ಪಾನ್ಸರ್ ಮಾಡ್ತಾಯಿದ್ರು, ನನ್ನ ನೆನಪು ಸರಿಯಾದರೆ. ಉಚ್ಚಿಲದಲ್ಲಿ ಆಗ ಸ್ಪೋರ್ಟ್ಸ್ ಮ್ಯಾಚ್, ಇದು ಫುಟ್ಬಾಲ್ ಮ್ಯಾಚ್ ನಡೀತಾ ಇತ್ತು, ಸೈಕಲ್ ಟೀಮ್ ಎಲ್ಲ ಇತ್ತಾಗ. ಅದರಲ್ಲಿ ಒಂದು ಕ್ಲಬ್ಬು ಸರ್ ಸ್ಪಾನ್ಸರ್ ಮಾಡ್ತಾ ಇದ್ದದ್ದು. ಹಾಗೆ ಸ್ವಲ್ಪ ಸಮಯಕ್ಕೆ ಕಾಣ್ತದೆ ಹೆಚ್ಚು ನಿಮಿಷ, ತುಂಬ ಆಕ್ಟಿವ್ ಮನುಷ್ಯ. ಈಗ ಗುರುರಾಜರಾಯರಲ್ಲಿ ಏನಪ್ಪ ನೀನು ಮುಖ್ಯ ಕಾಣ್ತಿ ಅಂತ ಹೇಳಿದ್ರೆ ನಾನು ಒಂದು ಹೇಳ್ತೇನೆ, ಅವರ ಜೀವನೋತ್ಸಾಹ. ಈಗ ಅವರಿಗಿಂತ ನಾನು ತುಂಬ ಚಿಕ್ಕವ, ತುಂಬ ಅಂದರೆ ಒಂದು 13 ವರ್ಷ ಚಿಕ್ಕವ. ನನಗೆ ಈಗಲೇ ಹೇಳಲಿಕ್ಕೆ ಕೊಡುವುದಿಲ್ಲ. ಈಗ ನೋಡಿ ಹೇಗಿದ್ದಾರೆ ಅಂತ. ಅವರು ಓದ್ತಾರೆ, ಬರೆಯುತ್ತಾರೆ, ತುಂಬ ಆ್ಯಕ್ಟಿವ್. ಹೀಗೆ ಅವರ ಜೀವನೋತ್ಸವವನ್ನು ತುಂಬ ಮೆಚ್ತಾ, ಇನ್ನಷ್ಟು ಅವರಿಗೆ ಆಗಾರು ಭಾಗ್ಯಗಳನ್ನು ದೇವರು ಕೊಡಲಿ ಅಂತ, ಇನ್ನಷ್ಟು ಅವರು ಬರೆಯಲಿ. ಈಗ ಇದೊಂದು ಬರೆದ್ರಲ್ಲ, ಇನ್ನೊಂದು ಗುಡ್ ಅರ್ತ್ ಅಂತ ಪರ್ಲೆಸ್ ಬಕ್ಕಿಂದು ಅದ್ರ ಬರಿತಾ ಇದ್ದಾರೆ ಅವರು. ಆ ನಾವೆಲ್ಲ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದಾರೆ. ಇದೆಲ್ಲ ತುಂಬ ಖುಷಿ ಕೊಡುವ ವಿಷಯಗಳು. ಸರ್ ಇನ್ನಷ್ಟು ಸೇವೆ ಮಾಡಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಮುಗಿಸಿದೆ. ಲೇಖಕರ ಬಗ್ಗೆ ಉತ್ತಮವಾದ ಲೇಖಕರ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ ಕೆ ಜಗನ್ನಾಥ್, ನಿವೃತ್ತ ಮುಖ್ಯೋಪಾಧ್ಯಾಯರು, ಆನಂದಾಶ್ರಮ. ಇವರಿಗೆ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಮುಖ್ಯವಾದ ಭಾಗಕ್ಕೆ ನಾವು ಹೋಗ್ತಾ ಇದ್ದೀವಿ. ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಪುಸ್ತಕ ಬಿಡುಗಡೆಯನ್ನ ಕೇಶವ ಉಚ್ಚಿಲವರು ನಡೆಸಿಕೊಡ್ಬೇಕು. ಅವರ ಜೊತೆಗೆ ಎಲ್ಲ ಅತಿಥಿ ಅಭ್ಯಾಗತರು ಉಪಸ್ಥಿತರಿರಬೇಕು ಅಂತೇಳಿ ಕೇಳಿಕೊಡುತ್ತಾ, ಇದೀಗ ಕಾರ್ಯಕ್ರಮದ ಮುಖ್ಯವಾದ ಭಾಗ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ. ಶ್ರೀಯುತ ಕೇಶವ ಉಚ್ಚಿಲವರು ಸಾಹಿತ್ಯ ಕ್ಷೇತ್ರ, ಯಕ್ಷಗಾನ ಕ್ಷೇತ್ರ, ತಾಳಮದ್ದಲೆ, ನಾಟಕ ರಂಗ, ಹೀಗೆ ಹಲವು ರಂಗಗಳಲ್ಲಿ ತೊಡಗಿಸಿಕೊಂಡು ಇವತ್ತಿನ ಕಾಲಘಟ್ಟದಲ್ಲಿ ಯುವ ಜನಾಂಗಕ್ಕೆ ಪೂರಕ ಮತ್ತು ಪ್ರೇರಕವಾಗಿರುವಂತಹ ಅತ್ಯದ್ಭುತ ಕಲಾಕೃತಿಯನ್ನ ಬಿಡುಗಡೆಗೊಳಿಸ್ತಾ ಇದ್ದಾರೆ. ಶ್ರೀಯುತ ಕೇಶವ ಉಚ್ಚಿಲ ಹಾಗೂ ಎಲ್ಲ ಅತಿಥಿ ಅಭ್ಯಾಗತರ ಸಮಕ್ಷಮದಲ್ಲಿ
ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ನಾನು ಪುಸ್ತಕಕ್ಕಿಂತ ಬಹುಶಃ ನಾನು ಹೆಚ್ಚು ಅವರ ಕುರಿತು ಹೇಳಬೇಕು ಅಂತ ನನಗೆ ಅನ್ನಿಸ್ತದೆ. ಯಾಕೆಂತ ಹೇಳಿದ್ರೆ, ಒಂದು, ನಾನು 1962ರಲ್ಲಿ ಮುಂಬೈಯಿಂದ ಬಂದು ರೈಲ್ವೆ ಸ್ಟೇಷನ್ನಲ್ಲಿ ಇಳಿದು ನಮ್ಮ ಮನೆಗೆ ಹೋಗುವ ದಾರಿ ಒಂದು ಮೈದಾನವಾಗಿತ್ತು. ಅಲ್ಲಿಂದಲೇ ದಾಟಿ ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದದ್ದು, ಬರ್ತಾ ಇದ್ದದ್ದು. ನಾನು ಅದೇ ಇದರಲ್ಲಿ ಸ್ಟೇಷನ್ನಿಂದ ಇಳಿದು ಮೇಲೆ ಬರುವಾಗ ಅಲ್ಲಿ ಮೈದಾನ ಇರಲಿಲ್ಲ, ಆದರೆ ಒಂದು ಕಟ್ಟಡ ಇತ್ತು, ಒಂದು ಬಾವುಟದ ಕಂಬ ಇತ್ತು. ನನಗೆ ಆಶ್ಚರ್ಯ ಆಯಿತು, ವಿಧಿಯನ್ನು ಹೀಗೆ ಅಂತ ಹೇಳಿಕೊಂಡು. ಮತ್ತು ಆಮೇಲೆ ನಾನು ನನ್ನ ಸ್ನೇಹಿತರನ್ನೆಲ್ಲ ವಿಚಾರಿಸಿದಾಗ ಅಲ್ಲಿ ಒಂದು ಲೈಬ್ರರಿ ಇದೆ, ಪಂಚಾಯತ್ ಇದು ಆಫೀಸ್ ಕೂಡ ಅಲ್ಲೇ ಇದೆ ಅಂಥೇಳಿ. ಆಮೇಲೆ ನಾನು ಸ್ನೇಹಿತರೊಂದಿಗೆ, ಬೇರೆ ನನ್ನ ಕೆಲವು ಸ್ನೇಹಿತರೊಂದಿಗೆ ಅಲ್ಲಿ ಹೋಗಿ ಇದರ ನಮ್ಮ ಯುವಕ ಸಂಘದ ಆ ಕೊಠಡಿಯನ್ನು ನೋಡಿದೆ. ನೋಡಿದಾಗ ಒಂದು ಕಪಾಟು ತುಂಬ ಪುಸ್ತಕಗಳು. ನಾನು ಸ್ವಲ್ಪ ಪುಸ್ತಕದ ಓದಿನ ಹುಚ್ಚ. ಅದು ನನಗೆ ಕಂಡಿತು, ಈ ನನ್ನ ಊರಿನಲ್ಲಿ ಈ ಒಂದು ಇದರಲ್ಲಿ ಇಷ್ಟೊಂದು ಒಂದು ಪುಸ್ತಕಗಳನ್ನು ಒಂದು ಸಂಗ್ರಹಿಸಿ ಇಟ್ಟಿದ್ದಾರಲ್ಲ ಅಂಥೇಳಿ ನನಗೆ ಹಾಗೆ ಆಗ ನನಗೆ ಅವರ ಮೇಲೆ ಉಂಟಾದ ಗೌರವ ಒಂದು ಅಂತ ಹೇಳಿದರೆ, ಆ ಇಡೀ ಮೇಜರ್ ಯೂತ್ ಕ್ಲಬ್ ಅಂತ ಹೇಳಿಕೊಂಡು ಅದನ್ನು ಎಷ್ಟು ಚೆನ್ನಾಗಿ ಅವರು ಒಂದು ಸುಮಾರು ಅನೇಕ ದಶಕಗಳವರೆಗೆ ಅದನ್ನು ನಡೆಸ್ಕೊಂಡು ಬಂದಿದ್ದಾರೆ. ಅಷ್ಟೇ ಅಲ್ಲ, ವರ್ಷಕ್ಕೆ ಒಂದು 3-4 ಜನ ಸಾಹಿತಿಗಳು ಅಥವಾ ಇತರ ಗೌರವಾರ್ಹವಾದಂಥ ವ್ಯಕ್ತಿಗಳನ್ನು ಕರೆಸಿಕೊಂಡು ಅವರನ್ನು ಸನ್ಮಾನಿಸ್ತಾ ಇದ್ದರು. ಆಮೇಲೆ ಕ್ರೀಡೆಯ ವಿಷಯದಲ್ಲೂ ಅಷ್ಟೇ. ಅದರ ನಮ್ಮ ಆ ಕಟ್ಟಡದ ಎದುರಿಗೆ ಇದ್ದ ಜಾಗದಲ್ಲಿ ವಾಲಿಬಾಲ್ ಆಡುವುದಕ್ಕೆ, ಬ್ಯಾಡ್ಮಿಂಟನ್ ಆಡುವುದಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾಯಿದ್ರು. ಕೆಲವೊಮ್ಮೆ ನಮ್ಮ ಯುವಕರು ಅಲ್ಲಿ ಬರ್ತಿದ್ದರು, ಶಾಲೆಯ ಹೈಸ್ಕೂಲ್ನ ಮಕ್ಕಳು ಬರ್ತಿದ್ದರು, ಬ್ಯಾಡ್ಮಿಂಟನ್ ಇವುಗಳನ್ನೆಲ್ಲ ಆಡ್ತಾಯಿದ್ರು, ಸಂತೋಷ ಪಡ್ತಾಯಿದ್ರು. ನಾವು ಹೋಗಿ ಗುರುರಾಜರಾಯರು ಕೂಡ ಬಂದು ಒಂದು ಸ್ವಲ್ಪ ಹೊತ್ತಾದರೂ ಬ್ಯಾಡ್ಮಿಂಟನ್ ಆಡ್ತಾ ಇದ್ದೆವು ಪ್ರತಿದಿನ ಹೀಗೆ. ಅದನ್ನು ಅವರ ಆ ಉತ್ಸಾಹ ಮತ್ತು ಸಾಮರ್ಥ್ಯ ಅದು ನನಗೆ, ಅವರಿಗೆ ನಾನು ಚಿಕ್ಕವನು ಆದರೂ ನನಗೆ ಕಾಣಿಸ್ತಾ ಇತ್ತು, ಇವರು ಎಷ್ಟೊಂದು ಶಾಲೆಯಲ್ಲಿ ಪಾಠ ಮಾಡಿ ಸಂಜೆ ಹೊತ್ತು ಬಂದು ಅಲ್ಲಿಂದ ಮನೆಗೆ ಹೋಗ್ತಿದ್ರೋ ಇಲ್ಲೋ ಹೋಗ್ತಿಲ್ಲ, ನೇರವಾಗಿ ಇಲ್ಲಿ ಬಂದು ಅವರು ಎಲ್ಲರೊಂದಿಗೂ ಮಕ್ಕಳೊಂದಿಗೂ ಸೇರ್ತಾರೆ, ಆಡ್ತಾಯಿದ್ರು. ಹೀಗೆ ಒಂದು ಬಹಳ ಚೆನ್ನಾದ ಒಂದು ಇದು ಕ್ಲಬ್ ಅದಾಗಿತ್ತು. ಆದರೆ ಕ್ರಮೇಣ ಮತ್ತೆ ಏನಾಯಿತು ಅಂತ ಹೇಳಿದರೆ, ಏನೇನೋ ರಾಜಕೀಯ ಇವುಗಳೆಲ್ಲ ಒಳಗೊಳಗಿನ ಇವುಗಳೆಲ್ಲ ನಡೆದು ನಾನು ಒಂದು 2 ವರ್ಷ ನಾನು ಶಾರದಾ ಹೈಸ್ಕೂಲ್ನಲ್ಲಿ ಪಾಣೆಮಂಗಳೂರಿನಲ್ಲಿ ನಾನು ಅಧ್ಯಾಪಕನಾಗಿದ್ದೆ. ಆಗ ಊರಿಗೆ ಬರುವುದು ಕಮ್ಮಿಯಾಗಿತ್ತು. ಮತ್ತು ನಾನು ಇದರ ಪುನಃ ಈ ಸಂಘದ ನಮ್ಮ ಕ್ಲಬ್ಬಿನಲ್ಲಿ
ಮತ್ತೆ ನಾನು ಇಲ್ಲಿ ಬಂದು ಅಲ್ಲಿಯ ಶಾರದಾ ಹೈಸ್ಕೂಲಿನ ಉದ್ಯೋಗವನ್ನು ಬಿಟ್ಟು ನಾನು ಮತ್ತೆ ಮೈಸೂರು ಯೂನಿವರ್ಸಿಟಿ ಕನ್ನಡ ವಿಭಾಗವನ್ನು ಇಲ್ಲಿ ಸ್ಥಾಪಿಸಿದಾಗ ನನಗನ್ನಿಸಿತು ನಾನು MA ಮಾಡಬೇಕು ಅಂತ ಹೇಳಿಕೊಂಡು ಹಾಗೆ ಹೋಗಿ ನಾನು MA ಕ್ಲಾಸಿಗೆ ಸೇರಿದಾಗ ಮತ್ತೆ ಸಂಜೆ ಇವರಿಗೆಲ್ಲ ಮತ್ತೆ ಪುನಃ ಓಡುವುದು ಮಕ್ಕಳು ಅವರು ಇವರ ಮಗ ಕೂಡ ಒಳ್ಳೆ ಬ್ಯಾಡ್ಮಿಂಟನ್ ಆಡ್ತಾ ಇದ್ದರು. ಇದು ಯಾಕೆಂದರೆ ಒಂದು ಅದು ಮಾತ್ರ ಅಲ್ಲ, ವರ್ಷಕ್ಕೆ ಒಂದೆರಡು ಸಲ ಉತ್ಸವಗಳು ನಡೆಯುತ್ತಿದ್ದವು. ಅಷ್ಟಮಿಗೆ ಪ್ರತಿ ವರ್ಷ ಆಚರಣೆ ಕ್ಲಬ್ಬಿನ ವಠಾರದಲ್ಲಿ ನಡೆಯುತ್ತಾ ಇತ್ತು. ಊರಿನ ಬಹಳಷ್ಟು ಜನ ಅಲ್ಲಿ ಬರ್ತಿದ್ದರು, ಅದರಲ್ಲಿ ಭಾಗವಹಿಸ್ತಾ ಇದ್ದರು. ಹಾಗೆಯೇ ಸ್ಪೋರ್ಟ್ಸ್ನ ವಿಷಯದಲ್ಲಿ ಅವರಿಗಿದ್ದಂಥ ಒಂದು ಮುತುವರ್ಜಿ ಈಗ ಆಗಲೇ ಹೇಳಿದರು, ಗುರುರಾಜರಾಯರ ಪ್ರೋತ್ಸಾಹ ವಿದ್ಯಾರ್ಥಿಗಳಿಗೆ ಕೂಡ ಪ್ರೋತ್ಸಾಹ ಕೊಡುವಂಥದ್ದು. ಫುಟ್ಬಾಲ್ ಒಳ್ಳೆಯ ಫುಟ್ಬಾಲ್ ಆಟಗಾರರು ಆನಂದಾಶ್ರಮ ಹೈಸ್ಕೂಲ್ನಲ್ಲಿ ಬಹಳ ಮಂದಿ ಇದ್ದರು. ಗುರುರಾಜರಾಯರು ಈ ಟೀಮನ್ನು ಅವರು ಎಷ್ಟು ಉತ್ಸಾಹ ಅಂತೇಳಿದರೆ, ಅವರ ಉಮೇದಿನಲ್ಲಿ ಅವರ ಖರ್ಚಿನಲ್ಲಿ ಮಕ್ಕಳನ್ನು ಇಲ್ಲಿ ಸುರತ್ಕಲ್ನಲ್ಲೇ ಆಗಲಿ ಇನ್ನೊಂದಾಗಲಿ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅವರಿಗೆ ಅಲ್ಲಿ ಪ್ರೋತ್ಸಾಹವನ್ನು ಕೊಡುತ್ತಾ ಊಟ ತಿಂಡಿಗಳನ್ನು ಕೊಡುತ್ತಾ ಸ್ವಂತ ಇದರಿಂದ ಆ ಮಕ್ಕಳಿಗೆ ಒಂಥರದ ಹುರುಪನ್ನು ಕೊಡ್ತಾ ಇದ್ದರು. ನನಗೆ ನಾನು ಊರಿಗೆ ಬಂದ ಮೇಲೆ ನೋಡಿದ ಹಾಗೆ ಫುಟ್ಬಾಲ್ ಟೀಮ್, ಅನಾಥಾಶ್ರಮದ ಫುಟ್ಬಾಲ್ ಟೀಮ್ ಬಹಳ ಉಚಿಲ ಅಂದರೆ ಸುರತ್ಕಲ್ ಆ ಕಡೆಯವರೆಗೆ ಬಹಳ ಪ್ರಸಿದ್ಧವಾಗಿತ್ತು. ಯಾಕಂದರೆ ಹೆಚ್ಚಾಗಿ ಬಹುಶಃ ಉಚ್ಚಿಲ ಬೈಕಾಂಪಾಡಿಯ ಆ ಶಾಲೆಯಲ್ಲಿ ತುಂಬ ಸಲ ಫೈನಲ್ ಇದಕ್ಕೆ ಅವರು ಇರ್ತಿದ್ರು. ತಪ್ಪಿ ಇಲ್ಲಿ ಆದರೆ ಇದು ಯಾವುದೋ ಇಲ್ಲಿ ಬಂದರ್ ಇದರ ಹತ್ರ ಇರೋದಂಥ ಶಾಲೆ ರುಜಾರಿಯೋ ಕಾಯಂ ವಿರೋಧಿಗಳು. ಗುರುರಾಜರಾಯರು ಅಲ್ಲಿ ಪ್ರತಿಯೊಂದು ಮ್ಯಾಚ್ ಇದ್ದಾಗಲೂ ಅವರಲ್ಲಿ ಹೋಗ್ತಾರೆ, ನಿಲ್ತಾರೆ, ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತಿದ್ದಾರೆ. ಸೊ ಇದು ಆನಂದಾಶ್ರಮ ಆ ಮಟ್ಟಿಗೆ. ಆನಂದಾಶ್ರಮ ಇಲ್ಲದಿದ್ದರೂ ಮೊದಲಿನಿಂದಲೂ ಅದಕ್ಕೊಂದು ಹೆಸರು ಇತ್ತು. ಆದರೆ ಈ ಆಟ ಓಟ ಇವು ಎಲ್ಲರಿಗೂ ಬಹಳ ಇಷ್ಟವಾಗಿದ್ದಂಥ, ಎಲ್ಲರೂ ಬಹಳ ಹೊಗಳುತ್ತಿದ್ದಂಥ ಒಂದು ವಿಷಯ. ಅದು ಗುರುರಾಜರಾಯರ ಒಂದು ಕೊಡುಗೆ ಅಂಥೇಳಿ ನಾನು ಹೇಳಬಯಸ್ತೇನೆ. ನನಗೆ ಮಾತನಾಡುವುದೇ ಕಷ್ಟ ಆಗುತ್ತೆ ಅಂತ. ಆದ್ದರಿಂದ ಅಂದರೆ ಅದು ನಿಮಗೆ ಬಹಳ ಒಳ್ಳೆಯದು, ಕೇಳಲಿಕ್ಕೆ ಇಲ್ಲ. ನನಗೆ ಮಾತಾಡಬೇಕು ಅಂತೇಳಿ ಅನ್ನಿಸಿದರೂ ಮಾತನಾಡಲು ಆಗುತ್ತಾ ಇಲ್ಲ. ಈ
ಗುರುರಾಜರ ಒಂದು ಎರಡು ಮಾತು ಇನ್ನೂ ಹೇಳಿದೆ. ಯಾಕಂತ ಹೇಳಿದ್ರೆ ಈ ಇದು ನಾನು ಇಷ್ಟ ತನಕ ಅವರ ಕಾರ್ಯಕ್ರಮ ನನಗೆ ಅವರು ಎಷ್ಟು ಹತ್ತಿರವಾದರು ಅಂತ ಹೇಳಿದರೆ, ನಾನು ಮತ್ತು ಇನ್ನೊಬ್ಬರು ಇವರ ಸಹೋದ್ಯೋಗಿಗಳಾದರು ಗೋಪಾಲ ಮಾಸ್ಟ್ರು, ನಾವು ದಿನವೂ ಸಂಜೆ ಅವರ ಮನೆಗೆ ಒಂದು ಭೇಟಿಯನ್ನು ಕೊಡ್ತಾ ಇದ್ದೆವು. ನನಗೆ ಏನು ಅಂತ ಹೇಳಿದರೆ, ಇವರಲ್ಲಿ ಮನೆಯಲ್ಲಿ ಬಹಳ ಸೊಗಸಾದ ಒಂದು ಲೈಬ್ರರಿ, ಇಂಗ್ಲೀಷು ಕನ್ನಡ ಇವೆಲ್ಲ ತುಂಬಿಕೊಂಡಿರ್ತಿತ್ತು. ನನಗೆ ಓದಲಿಕ್ಕೆ ನನಗೆ ತುಂಬ ಅವಕಾಶ ಆಯಿತು. ಅನೇಕ ಕಾದಂಬರಿಗಳನ್ನು ಚೆನ್ನಾಗಿ ಅಲ್ಲಿ ಇಟ್ಟುಕೊಂಡಿದ್ರು ಅವರು. ಹಾಗೆಯೇ ವಿಷಯಗಳನ್ನು ಚರ್ಚೆ ಮಾಡುವುದರಲ್ಲಿ ಕೂಡ ಅವರೊಂದಿಗೆ ಚರ್ಚೆ ಮಾಡುವುದು ಬಹಳ ಖುಷಿಯಾಗುತ್ತಿದ್ದು. ಅವರ ಜ್ಞಾನ ಅದು ನನಗೆ ಬಹಳ ಉಪಕಾರವನ್ನು ಮಾಡಿದೆ. ಅದರಿಂದ ನಾನು ಬಹಳ ಕಲಿತುಕೊಂಡಿದ್ದೆ. ಕಾರ್ಯಕ್ರಮ ಮುಂದುವರಿಸ್ತಿದ್ದೀಗ ಲೇಖಕರಿಂದ ಎರಡು ಮಾತು. ನನ್ನ ಬಗ್ಗೆ ಏನೇನೋ ಮಾತುಗಳನ್ನು ಕೇಳಿದ್ದೀರಿ. ಪ್ರಾಯಶಃ ನಿಮಗೆ ಕಂಡದ್ದಿರ್ಬೋದು, ಇದು ಯಾರಪ್ಪ ಸಮಾನ ವ್ಯಕ್ತಿ ಅಂತ. ಅದು ನಿಜವಾಗಿ ಆದರೆ ನನ್ನ ಗುಣ ಅಲ್ಲ, ಆ ಕಾಲದ ಗುಣ. ಆ ಕಾಲ ಹಾಗಿತ್ತು. ನಾನು ಕೆಲಸ ಮಾಡ್ತಾಯಿದ್ದಂಥ ಆನಂದಾಶ್ರಮ ಹೈಸ್ಕೂಲ್ನಲ್ಲಿ ಅದಕ್ಕೊಂದು ಶ್ರೇಷ್ಠವಾದಂಥ ಪರಂಪರೆ ಇತ್ತು. ನೀವು ಹೇಳಿದರೆ ಆಲೋಚನೆ ಮಾಡಲಿದ್ದರೂ ಕೂಡ ನಿಮಗೆ ಗೊತ್ತಾಗಲಿಕ್ಕಿಲ್ಲ. ನಾನು ಅಧ್ಯಾಪಕನಾಗಿರಬೇಕಿದ್ರೆ ಮೊದಲು ಆನಂದಾಶ್ರಮ ಹೈಸ್ಕೂಲ್ನಲ್ಲಿ 3rd ಫಾರ್ಮ್, 4th ಫಾರ್ಮ್, 5th ಫಾರ್ಮ್, ಅದರೊಟ್ಟಿಗೆ 1st, 2nd ಸ್ಟ್ಯಾಂಡರ್ಡ್ಸ್ ಇದು ಫಾರ್ಮ್ಸ್ ಕೂಡ ಒಟ್ಟಿಗೆ ಮಕ್ಕಳ ಸಂಖ್ಯೆ ಇದ್ದದ್ದು 120, 130. ಆದರೆ ಆ ಮಕ್ಕಳಲ್ಲಿ ಆ ಒಂದು ಉಮೇದು ಇದ್ದದ್ದರ ಪರಿಣಾಮ ಆನಂದಾಶ್ರಮ ಹೈಸ್ಕೂಲು ಸ್ಪೋರ್ಟ್ಸ್ ಫೀಲ್ಡ್ನಲ್ಲಿ ಒಂದು ಉತ್ತಮ ಸ್ಥಾನವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ. ಅದಕ್ಕೆ ಸರಿಯಾಗಿ ಆಗ ಆ ಅಧ್ಯಾಪಕರು ಕೃಷ್ಣ ಭಟ್ರು, ಅವರನ್ನು ಮರೀಲಿಕ್ಕೆ ಸಾಧ್ಯ ಇಲ್ಲ. ಕೊಲ್ಲಂಪಾರೆ ಕೃಷ್ಣ ಭಟ್ರು ಅಂತ PT ಆಗಿದ್ದರು. ಅವರ ಕೋಚಿಂಗ್, ಅವರು ಬಿಟ್ಟು ಹೋದ ನಂತರ ಅಲ್ಲಿ ಆಟದ ಅಧ್ಯಾಪಕನಾಗಿರಲಿಕ್ಕೆ ಯಾರೂ ಇಲ್ಲ. ನನ್ನ ಪಾಠದ ಅವಧಿಯ ಮುಗಿದ ನಂತರ ನಾನು ಆಟದ ಬಯಲಿಗೆ ಹೋಗ್ತಾಯಿದ್ದೆ. ಆ ಪರಂಪರೆಯನ್ನು ಮುಂದುವರಿಸ್ಕೊಂಡು ಬರಬೇಕು ಅಂತ ಖಂಡಿತ ನನಗೆ. ನಾನು ಇವತ್ತಿಗೂ ಹೇಳೋದು, ನಮಗೆ ಭಾರತೀಯರಿಗೆ ನಮಗೊಂದು ಶ್ರೇಷ್ಠವಾದಂಥ ಪರಂಪರೆ ಇದೆ. ಆದರೆ ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದರೆ, ಆ ಪರಂಪರೆಯನ್ನು ನಾವು ಮರೆತು ಬಿಡ್ತಾ ಇದ್ದೇವೆ. ಅದನ್ನು ಬಿಟ್ಟು ಪಾಶ್ಚಾತ್ಯ ಪರಂಪರೆಯನ್ನು ಅನುಸರಿಸಲಿಕ್ಕೆ ಹೋಗ್ತಾ ಇದ್ದೇವೆ. ಇದರ ಪರಿಣಾಮ ನಾವು ದಾರಿ ತಪ್ಪಿ ಹೋಗ್ತಾ ಇದ್ದೇವೆ ಅಂತ ಕಾಣ್ತದೆ. ಇವತ್ತಿನ ಸಾಮಾಜಿಕ ಸ್ಥಿತಿ, ಸಮಾಜ ಮುಖ್ಯವಾಗಿ ನೋಡಿ, ವ್ಯಕ್ತಿಗಳ ನಡುವೆ ಸಂಬಂಧ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ಆಟೋಮ್ಯಾಟಿಕ್ ಮೆಷಿನ್ನ ಹಾಗೆ, ಅವನದ್ದೇ ಕೆಲಸ ಮಾಡ್ತಾನೆ ಹೋಗ್ತಾನೆ ಅಷ್ಟೇ. ಇದು ಕಾರಣ. ಇಂಥ ಸಂದರ್ಭದಲ್ಲಿ ನನಗೆ ಏನೋ ರಾಷ್ಟ್ರೋತ್ಥಾನ ಸಾಹಿತ್ಯ ಮಾಲೆಯವರ ಪರಿಚಯ ಇದ್ದದ್ದರಿಂದ ಅಲ್ಲಿಗೆ ಹೋಗ್ತಾ ಇದ್ದೆ, ಪುಸ್ತಕಗಳನ್ನು ತಿರುವಿ ಹಾಕ್ತಾಯಿದ್ದೆ. ಆಗ ಅಲ್ಲಿ ಮುಖ್ಯಸ್ಥರಾಗಿದ್ದಂಥ ಚಂದ್ರಹಾಸ ಅಂತ ಅವರು ಹೇಳಿದರು, ನೋಡಿ ಬಾಬು ಕೃಷ್ಣಮೂರ್ತಿಯವರ ಅಜೇಯ ಪುಸ್ತಕ ಬಿಡುಗಡೆಯಾಗಲಿಕ್ಕಿದೆ, ನೀವು ಬಿಡುಗಡೆ ಪೂರ್ವ ಅದನ್ನು ಪಡೆದುಕೊಂಡ್ರೆ ನಿಮಗೆ ಲಾಭ ಇದೆ ಅಂತ ಹೇಳಿ ಒತ್ತಾಯದಲ್ಲಿ ನನ್ನ ಹತ್ರ ದುಡ್ಡು ತಗೊಂಡು ನನಗೆ ಆ ಪುಸ್ತಕ ಕೊಟ್ಟರು. ಪುಸ್ತಕ ಓದಿದ ನಂತರ ನನಗೆ ಆ ಬಾಬು ಕೃಷ್ಣಮೂರ್ತಿಯವರ ಅಜೇಯ ಪುಸ್ತಕ ಒಂದು ರೀತಿಯ ಬೈಬಲ್ನ ಹಾಗೆ. ಎಷ್ಟೋ ಸಂದರ್ಭದಲ್ಲಿ ರಾತ್ರಿ ನಿದ್ರೆ ಬಾರದಿದ್ದಾಗ, ಅದು ಇತ್ತೀಚಿನ ವರ್ಷಗಳಲ್ಲಿ ನಿದ್ರೆ ಬಾರದಿದ್ದಾಗ ಮಧ್ಯರಾತ್ರಿಗೆ ಕೂಡ ಲೈಟ್ ಹಾಕಿ ಪುಸ್ತಕ ಓದ್ತಾ ಇರ್ತಿದ್ದೆ.
ಅಷ್ಟು ಸಂತೋಷ ಆಗ್ತಾಯಿತ್ತು. ಅದರೊಟ್ಟಿಗೆ ಕಂಡಿದ್ದು ಕಾಣ್ತಾ ಇತ್ತು, ಇಂಥ ವ್ಯಕ್ತಿಯ ಪರಿಚಯ ನಮಗೆ ಇಲ್ಲವಲ್ಲ. ಈಗ ಎಷ್ಟೋ ಜನ ವಿದ್ಯಾವಂತ ಯುವಕರಲ್ಲಿ ಕೇಳಿದರೆ ಚಂದ್ರಶೇಖರ ಆಜಾದನ ಹೆಸರು ಯಾರಿಗೂ ಗೊತ್ತಿಲ್ಲ. ಬೇರೆ ಸ್ವಾತಂತ್ರ್ಯ ವೀರರ ಹೆಸರುಗಳನ್ನು ದೊಡ್ಡದಾಗಿ ಹೇಳಿದ್ದಾರೆ. ಅವರು ಸ್ವಾತಂತ್ರ್ಯ ವೀರರೇ ಅಲ್ಲ ಅಂತ ಹೇಳೋದಿಲ್ಲ. ದೇಶಕ್ಕೋಸ್ಕರ ತಮ್ಮ ಜೀವವನ್ನೇ ಬಲಿದಾನಗೈದಂಥ ವ್ಯಕ್ತಿಗಳು. ಆದರೆ ಅವರೊಟ್ಟಿಗೆ ಇದ್ದಂಥ ವ್ಯಕ್ತಿ ಚಂದ್ರಶೇಖರ ಆಜಾದ್. ಅವನ ಒಂದು ಮಾತು ನೆನಪು ಬರ್ತದೆ ನನಗೆ. ಭಗತ್ ಸಿಂಗ್ ರಾಜ್ಗುರು ಡೆಲ್ಲಿಯಲ್ಲಿ ಶಾಸನ ಸಭೆಯಲ್ಲಿ ಬಾಂಬ್ ಹಾಕುವಂಥ ಸಂದರ್ಭ ಅವರಿಗೆ ಹೇಳಿದರು ಚಂದ್ರಶೇಖರ ಆಜಾದ್ ಏನು ಅಂತ ಹೇಳಿದರೆ, ಬಾಂಬ್ ಹಾಕಿದ ನಂತರ ನೀವು ಅಲ್ಲಿ ನಿಲ್ಲಬಾರ್ದು, ನೀವು ಹೊರಗೆ ಬರಬೇಕು, ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ನಾನು ಎಲ್ಲ ಏರ್ಪಾಡು ಮಾಡ್ತೇನೆ ಅಂತ. ಆದರೆ ಈ ಕ್ರಾಂತಿ ವೀರರಿಗೆ ಒಂದು ಹುಚ್ಚು ಹಿಡಿದಿತ್ತು, ದೇಶಕ್ಕೋಸ್ಕರ ತಮ್ಮ ಪ್ರಾಣವನ್ನೇ ಅರ್ಪಿಸಬೇಕು ಎನ್ನುವಂಥ ಒಂದು ಭಾವನೆ, ಉತ್ಕಟವಾದ ಭಾವನೆ. ಹಾಗಾಗಿ ಎಷ್ಟೋ ಜನ ಸ್ವಾತಂತ್ರ್ಯ ವೀರರು, ಕ್ರಾಂತಿಕಾರಿಗಳು ಅವರು ಮರಣದಂಡನೆ ಶಿಕ್ಷೆಯನ್ನು ಅನುಭವಿಸಬೇಕಾದ ಸಂದರ್ಭದಲ್ಲಿ ಜಡ್ಜ್ಮೆಂಟ್ ಆದಾಗ ಕುಡಿದು ಕುಪ್ಪಳಿಸಿದ ದೃಶ್ಯ, ಇಂಥದ್ದು ಎಷ್ಟೋ ವಿಚಾರಗಳನ್ನು ಆಲೋಚನೆ ಮಾಡಿದಾಗ ನಾವು ಎತ್ತ ಕಡೆ ಹೋಗ್ತಾ ಇದ್ದೇವೆ, ನಾವು ಹೋಗ್ತಾ ಇರುವಂಥ ದಾರಿ ಎಷ್ಟರ ಮಟ್ಟಿಗೆ ಸರಿ ಎನ್ನುವ ಒಂದು ವಿಮರ್ಶೆಯನ್ನು ಮಾಡುವಂಥ ಒಂದು ಮನೋಭಾವ ನಮ್ಮಲ್ಲಿ ಬೆಳೆದರೆ ಆಗ ಇವತ್ತು ನಾವು ಭೌತಿಕ ವಿಚಾರಗಳಲ್ಲಿ ಸಾಧಿಸಿರುವಂಥ ಸಾಧನೆಗಳಿಗಿಂತ ಅವುಗಳನ್ನು ಮೆಟ್ಟಿ ನಿಲ್ಲಬಹುದಾದಂಥ ಸಾಂಸ್ಕೃತಿಕ, ಧಾರ್ಮಿಕ ಅಂತ ಇಟ್ಕೊಳ್ಳಿ, ಅಥವಾ ನಮ್ಮ ಪರಂಪರೆಯ ಬಗ್ಗೆ ಒಂದು ಗೌರವ, ಆ ಭಾವನೆಯನ್ನು ಉಳಿಸಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಇದಕ್ಕೆ ಸರಿಯಾಗಿ ಒಬ್ಬರು ನನ್ನ ಹತ್ರ ಆ ಹಳೆಯ ಕಾಪಿ ಅಜೇಯ ಇದೆಯಾ ಅಂತ ಕೇಳಿದರು. ಹುಡುಕಿದಾಗ ಸಿಕ್ಕಲಿಲ್ಲ. ಆದರೆ ನನಗೆ ಖಂಡಿತ ಮಕ್ಕಳಿಗೆ ಅಜೇಯನ ಬಗ್ಗೆ ತಿಳುವಳಿಕೆ ಕೊಡಬೇಕಾದ ಅಗತ್ಯ. ಕ್ಲಾಸಲ್ಲಿ ಪಾಠ ಮಾಡ್ತಾ ಇದ್ದಾಗ ಅಜೇಯನ ಜೀವನದ ಬಗ್ಗೆ ಬೇಕಾದಷ್ಟು ಹೇಳ್ತಾ ಇದ್ದೆ. ಯಾಕಂದರೆ ಐ ವಾಸ್ ಇಂಪ್ರೆಸ್ಡ್ ಬೈ ಹಿಸ್ ಲೈಫ್, ನಾಟ್ ಓನ್ಲಿ ಬೈ ಹಿಸ್ ಲೈಫ್, ಬೈ ಹಿಸ್ ಇಂಟೆಲಿಜೆನ್ಸ್, ಲೀಡರ್ಶಿಪ್ ಕ್ವಾಲಿಟೀಸ್, ಅವರಲ್ಲಿದ್ದಂಥ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್. ಯಾಕಂದರೆ ಭಗತ್ ಸಿಂಗಿಗೆ ಹೇಳ್ತಾರೆ ಒಂದು ಸಂದರ್ಭದಲ್ಲಿ, ಪ್ರಾಣಾರ್ಪಣೆ ಮಾಡುವುದು ಕ್ರಾಂತಿಕಾರಿಗಳ ಉದ್ದೇಶವಾಗಿರಬಾರ್ದು, ಕೊಟ್ಟ ಕೊನೆಗೆ ಬೇರೆ ಯಾವುದೇ ದಾರಿ ಇಲ್ಲದಿದ್ದಾಗ ಮಾತ್ರ ಆ ದಾರಿಯನ್ನು ಅನುಸರಿಸಬೇಕು ಅಂತ. ಅಂದರೆ ಅಷ್ಟರ ತನಕವೂ ಹೋರಾಡಬೇಕು, ಅಂಥ ಪರಿಸ್ಥಿತಿ ಉಂಟಾಗುವಲ್ಲಿವರೆಗೆ ಕೂಡ ಹೋರಾಟ ನಡಿಬೇಕು ಎನ್ನುವಂಥದ್ದು ಅವರ ಭಾವನೆ ಇತ್ತು. ಅದಕ್ಕೂ ಒಂದು ಉದಾಹರಣೆ ಹೇಳದಿದ್ದರೆ, ಅವರ ಕೊನೆಯ ದಿನಗಳಲ್ಲಿ, ಕೊನೆಯ ದಿನ ಬೆಳಿಗ್ಗೆ ಇನ್ನೊಬ್ಬ ಸ್ನೇಹಿತನೊಟ್ಟಿಗೆ ಆಲ್ಫ್ರೆಡ್ ಪಾರ್ಕ್ ಹಾಗೆ ಹೋಗ್ತಾಯಿದ್ರು. ಅವರ ಮಾಮೂಲಿ ವಾಕಿಂಗ್ ಅದು. ಹೋಗ್ತಾ ಇದ್ದಾಗ ಅವರ ಬಗ್ಗೆ ವಿಷಯ ಸಂಗ್ರಹ ಮಾಡೋದಕ್ಕೆ ನಿಯೋಜಿತರಾಗಿದ್ದಂಥ CIDಗಳನ್ನು ಅವರ ಸ್ನೇಹಿತ ತೋರಿಸಿದ. ನೋಡು, ಅಲ್ಲಿ ಅವ ಇದ್ದಾನೆ, ಅವ ನಮ್ಮನ್ನು ನೋಡಿದ ಕೂಡಲೇ ಮುಖಕ್ಕೆ ಬಟ್ಟೆ ಹಾಕಿಕೊಂಡು ಆಚೆ ಜಾರಿದ, ಇನ್ನೊಬ್ಬ ನಮ್ಮನ್ನು ದುರುಗುಟ್ಟಿ ನೋಡಿದ ಅಂತ ಅದನ್ನು ಹೇಳ್ತಾರೆ. ಆದರೆ ಇವರು ಅದನ್ನು ಲೆಕ್ಕಿಸಲಿಲ್ಲ. ಅಲ್ಲಿ ಪಾರ್ಕ್ನಲ್ಲಿ ಹೋಗಿ ಕೂತು ಮಾತನಾಡ್ತಾ ಇದ್ದಾಗ ಪೊಲೀಸರ ಸೈನಿಕರ ತಂಡವೇ ಬಂದು ಆ ಪಾರ್ಕನ್ನು ಸುತ್ತುವರೆದು ಅವರ ಮೇಲೆ ದಾಳಿ ಮಾಡಿದಾಗ ಅವರು ಅದನ್ನು ಎದುರಿಸಿ ತನ್ನ ಕೊನೆಯ ಗುಂಡು, ಪಿಸ್ತೂಲ್ನಲ್ಲಿ ಕೊನೆಯ ಗುಂಡು ಇರುವಲ್ಲಿವರೆಗೆ ಕೂಡ ಹೋರಾಡಿ ಕೊನೆಯ ಗುಂಡಿನಲ್ಲಿ ತನ್ನ ತಲೆಗೆ ಹೊಡೆದುಕೊಂಡು ಅವರು ಪ್ರಾಣಾರ್ಪಣೆ ಮಾಡಿದರು. ಯಾಕೆ ಅಂತ ಹೇಳಿದರೆ, ಅವರು ಹೇಳಿದ್ದಿದೆ, ಹುಡುಗನಾಗಿದ್ದಾಗ, 12 ವರ್ಷದ ಹುಡುಗನಾಗಿದ್ದಾಗ, ಚಡಿ ಏಟಿನ ಶಿಕ್ಷೆಗೆ ಗುರಿಯಾಗಿದ್ದಾಗ ಅವರು ಆ ಜೈಲಿನ ಅಧಿಕಾರಿಗೆ ಹೇಳ್ತಾನೆ,
ಇದು ಕೊನೆಯ ಬಾರಿ ನನ್ನನ್ನು ಸೆರೆ ಹಿಡಿಯೋದು, ಇನ್ನು ಮುಂದಕ್ಕೆ ನನ್ನನ್ನು ಜೀವಂತವಾಗಿ ಸೆರೆ ಹಿಡಿಯಲಿಕ್ಕಿಲ್ಲ. ಹಾಗೆ ಅದೊಂದು ಆ ವ್ಯಕ್ತಿತ್ವ, ಅದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ಆಗ ನನಗೆ ಕಾಣೋದು ನಾವು ಮಾಡಿದ್ದು ಎಷ್ಟು ಸ್ವಲ್ಪ. ನಮ್ಮ ಕ್ರಾಂತಿಕಾರಿಗಳು, ಸ್ವಾತಂತ್ರ್ಯ ವೀರರು ಹೋರಾಟ ಮಾಡಿ ಸ್ವಾತಂತ್ರ್ಯ ನಮಗೆ ತಂದು ಕೊಟ್ಟದ್ದನ್ನು ನಾವು ಯಾವ ರೀತಿಯಲ್ಲಿ ಉಪಯೋಗಿಸ್ತಾ ಇದ್ದೇವೆ, ಇದನ್ನು ಮಕ್ಕಳಿಗೆ ಅರ್ಥವಾಗುವ ಹಾಗೆ ಬರಿಬೇಕು ಅಂತ ಕಂಡಿದ್ದು ಬರೆದೆ. ನನ್ನ ಸ್ನೇಹಿತರು ಓದಿದವರೆಲ್ಲರೂ ಈ ಸಂದರ್ಭದಲ್ಲಿ ನನ್ನ ಅಣ್ಣನನ್ನು ನೆನಪು ಮಾಡಿಕೊಳ್ಬೇಕಾಗೈತೆ. ಪ್ರೊಫೆಸರ್ ಶಾಂತಾರಾಮರಾವ್, ಇವರು ಸೇತುಮಾಧವರಾವ್, ಪ್ರೊಫೆಸರ್ ಸೇತುಮಾಧವರಾವ್ ಗೌರ್ಮೆಂಟ್ ಕಾಲೇಜಿನಲ್ಲಿ ಇಂಗ್ಲೀಷ್ ಪ್ರೊಫೆಸರ್ ಆಗಿದ್ದರು. ಆಮೇಲೆ KRECಯಲ್ಲಿದ್ದರು. ಅವರಿಗೆ ಇದನ್ನು ತೋರಿಸಿದಾಗ ಹೀಗೆ ಭಾಳ ಒಳ್ಳೆಯದಿದೆ, ನನಗೇನೆ ಗೊತ್ತಿರಲಿಲ್ಲ, ಮುಂದುವರಿಸು ಅಂತ ಹೇಳಿದರು. ಸ್ನೇಹಿತರು, ನನ್ನ ಹಲವು ಸ್ನೇಹಿತರು ಅದಕ್ಕೆ ಪ್ರೋತ್ಸಾಹ ಕೊಟ್ಟರು. ಬರೆದಿದ್ದೆ ಕಪಾಟಿನಲ್ಲಿ ಒಂದು ಮೂಲೆಯಲ್ಲಿತ್ತು. ಜೀವನ ಪ್ರಯತ್ನದಿಂದಾಗಿ ನಾನು ಅದನ್ನು ಹೇಳಲೇಬೇಕಾಗೈತೆ. ಯಾಕಂತ ಹೇಳಿದ್ರೆ ಅವ ಕೈ ಹಾಕದಿದ್ದರೆ ಅವನ ಹತ್ರ ಆ ಪುಸ್ತಕದ ಬಗ್ಗೆ ಅಭಿಪ್ರಾಯಗಳನ್ನು DTP ಮಾಡಿಕೊಡ್ಲಿಕ್ಕೆ ಹೇಳಿದಾಗ ಮಾಡಿಕೊಟ್ಟ. ಆಮೇಲೆ ಪುಸ್ತಕದ ಬಗ್ಗೆ ಇದನ್ನು ಎಷ್ಟು ಪುಟಾದೀತು ಅಂತೆಲ್ಲ ಕೇಳಿದಾಗ ಅದನ್ನೆಲ್ಲ ವ್ಯವಸ್ಥೆ ಮಾಡಿಕೊಟ್ಟು ಆ ಪರಿಣಾಮ ಇವತ್ತಿನ ಸಮಾರಂಭ ಎಷ್ಟು ರೀತಿಯಲ್ಲಿ ಚೆನ್ನಾಗಿ ನಡೀಬೇಕಾಗಿದ್ದರೆ ಅವನೇ ಕಾರಣ ಅಂತ ನಾನು ಹೇಳಬೇಕಾಗುತ್ತೆ. ನಾನಲ್ಲ, ನಾನೇನು ಮಾಡಲಿಲ್ಲ. ನಾನು ಇದರಲ್ಲಿ ಹೇಳೋದಷ್ಟೇ, ನಾನೇನು ಸಾಧನೆ ಮಾಡಿದ್ದೇನೂ ಇಲ್ಲ. ಆನಂದಾಶ್ರಮ ಹೈಸ್ಕೂಲಲ್ಲಿದ್ದಾಗ ಅಷ್ಟು ಹೆಸರಿತ್ತು ಆನಂದಾಶ್ರಮಕ್ಕೆ. ನಾನು ಅದಕ್ಕೆ ಕೊಡುವ ಉತ್ತರ ಏನು ಅಂತ ಹೇಳಿದರೆ, ಆ ಸಂದರ್ಭ, ನಾನು ಅಲ್ಲಿ ಇರುವ ಒಂದು ಅವಕಾಶ ನನಗೆ ಇತ್ತು, ಅದಕ್ಕೆ ನಾನು ಕೃತಜ್ಞ. ಯಾಕಂತೇಳಿ ಆಗಿನ ಕಾಲದಲ್ಲಿ ಇದ್ದಂಥ ಅಧ್ಯಾಪಕರುಗಳು ಇವತ್ತಿಲ್ಲ, ಆದರೂ ಅವರ ಆ ವ್ಯಕ್ತಿತ್ವ ಮರೆಯಲಿಕ್ಕೆ ಸಾಧ್ಯ ಇಲ್ಲ. ಮುಖ್ಯವಾಗಿ ಕಲ್ಮಾಡಿ ರಾಮರಾಯರ ಮುಖ್ಯೋಪಾಧ್ಯಾಯರು. ಹೀಗೆ ಏನೋ ಪ್ರಯತ್ನ ಮಾಡಿ ನಿಮ್ಮ ಮುಂದೆ ಪುಸ್ತಕ ಇಡ್ತೇನೆ. ಈಗ ಈ ಪುಸ್ತಕ ಬಿಡುಗಡೆಯಾಗಿದೆ, ಬೇಕಾದವರಿಗೆ ತೆಗೆದುಕೊಳ್ಳಿಕ್ಕೆ ಇವತ್ತು ಅವಕಾಶವೂ ಇದೆ. ಪುಸ್ತಕಕ್ಕೆ 100 ರೂಪಾಯಿ, 120 ರೂಪಾಯಿ ಕ್ರಯ ಇಟ್ಟರು ಇವತ್ತು ತೆಗೆದುಕೊಳ್ಳುವವರಿಗೆ 100 ರೂಪಾಯಿಗೆ ಪುಸ್ತಕ ಕೊಡುವುದು ಅಂತ ಆಲೋಚನೆ ಮಾಡಿದ್ದೇನೆ. ಯಾಕೆ ಅಂತ ಹೇಳಿದರೆ ಇದು ಲಾಭದ ಪ್ರಶ್ನೆ ಅಲ್ಲ, ಆದರೆ ಬಾಬು ಕೃಷ್ಣಮೂರ್ತಿಯವರು ಬರೆದಂಥ ಅಜೇಯ ಪುಸ್ತಕ ಅದು ಅಜರಾಮರವಾಗಿ ಉಳಿಬೇಕು ಎನ್ನುವಂಥ ಒಂದು ಹಂಬಲ. ನೀವು ಕೂಡ ಈ ಪುಸ್ತಕವನ್ನು ಓದಿ ಪ್ರಭಾವಿತರಾಗಿ ಅಜೇಯ ಪುಸ್ತಕವನ್ನು ಕ್ರಯಕ್ಕೆ ಪಡೆದುಕೊಂಡು ಓದುವ ಒಂದು ಮನಸ್ಸು ನಿಮ್ಮಲ್ಲಿ ಬಂದರೆ ಆಗ ನಾನು ಮಾಡಿದ ಶ್ರಮ ಸಾರ್ಥಕ ಆಗುತ್ತೆ ಅಂತ ಹೇಳಿ ನನ್ನ ಬಗ್ಗೆ ಇಷ್ಟು ಉತ್ತಮವಾದಂಥ ಭಾವನೆಗಳನ್ನು ಈಗ ಈ ಕಾಲದಲ್ಲಿ, ಯಾಕೆ ಮುದುಕರಾದಾಗ ನಮಗೆ ಕೂಡದಿದ್ದಾಗ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಯಾವುದಕ್ಕೂ ಪ್ರಯೋಜನ ಇಲ್ಲ ಎನ್ನುವಂಥ ಭಾವನೆ ಮೂಡಿದಾಗ ಇಂಥ ಮಾತುಗಳು ನಮಗೆ ಒಂದು ಹೊಸ ಸ್ಫೂರ್ತಿಯನ್ನು ಕೊಡಬಹುದು. ನಮಗೆ ಬೇಕಾಗಿರೋದು ಅಷ್ಟೇ, ಹಿರಿಯರಿಗೆ ಬೇಕಾಗಿರೋದು ಏನು ಅಂತ ಹೇಳಿದರೆ ಚಿಕ್ಕವರಿಂದ ಅವರ ಕೆಲಸದ, ಅವರ ಶ್ರಮದ ಬಗ್ಗೆ ಒಂದು ಒಳ್ಳೆಯ ಮೆಚ್ಚುಗೆಯ ಮಾತು ಅಷ್ಟೇ ಅವರು ಅಪೇಕ್ಷಿಸುವುದು. ಆ ಮಾತುಗಳು ಇವತ್ತು ಬರ್ತಾ ಇಲ್ಲ, ಹಿರಿಯರಿಗೂ ಅರ್ಥ ಆಗ್ತಾ ಇಲ್ಲ, ಹಿರಿಯರು ಅದಕ್ಕೆ ಸರಿಯಾದ ರೀತಿಯಲ್ಲಿ ವರ್ತಿಸ್ತಾ ಇಲ್ಲ. ಏನೇ ಇರಲಿ, ಇಷ್ಟು ಒಂದು ಒಳ್ಳೆಯ ರೀತಿಯಲ್ಲಿ ಈ ಒಂದು ಸಂದರ್ಭ, ಅದರಲ್ಲಿ ಕೂಡ ನಾನು ಮತ್ತು ಹೇಳ್ತೇನೆ, ಅಜೇಯ ಪುಸ್ತಕ ಅದನ್ನು ಓದಿ. ನೀವು ಓದೋದು ಮಾತ್ರ ಉಳಿದವರಿಗೆ ಹೇಳಿ. ಅದಕ್ಕೆ ಕಾರಣ ಏನು? ಇದಕ್ಕೆ ನಾನು ಚಿಕ್ಕವನಾಗಿದ್ದಾಗ ನಮ್ಮ ಮನೆಯಲ್ಲಿ ಉದ್ದವಾಗ್ತದೇನೋ ಗೊತ್ತಿಲ್ಲ, ನಮ್ಮ ಮಾತು ಬೋರ್ ಆಗ್ತದೇನೋ ಗೊತ್ತಿಲ್ಲ ನನಗೆ. ಆದರೆ ನಾನು ಚಿಕ್ಕವನಾಗಿದ್ದಾಗ 3ನೇ ಕ್ಲಾಸ್ನಲ್ಲಿ ಕಲಿತಾ ಇದ್ದಾಗ ನನ್ನ ತಂದೆಯವರು ಮಂಗಳೂರಿನ ಕೊಡಿಯಾಲಬೈಲಿನಲ್ಲಿ ಇದ್ದಂಥ ಬಾಲ ಸಾಹಿತ್ಯ ಮಂಡಲ, ಅಲ್ಲಿ ಮಂಗೇಶ್ರಾಯರು ಬರೆದಂಥ ಪುಸ್ತಕಗಳ ಕಥೆಗಳು, ನಟಪಟ ಹನಿಯಪ್ಪ, ಕೊಕ್ಕೆಬಾಯಿ ಕೊಕ್ಕೆ ರಾಜ, ಇಂಥ ಕಥೆಯ ಪುಸ್ತಕಗಳನ್ನು ತಂದು ಓದು ಅಂತ ಹೇಳಲಿಲ್ಲ, ಆದರೆ ಕಾಣೋ ಹಾಗೆ ಇಡ್ತಿದ್ರು.
ನಾನು ತೆಗೆದು ಓದಿ ವಾಪಸ್ಸಲ್ಲಿ ಇಡ್ತಾ ಇದ್ದೆ. ಇದರ ಪರಿಣಾಮ ಇವತ್ತು ನಾನು ಸಂತೋಷದಲ್ಲಿ ಹೇಳ್ಬೋದು, ನಾನು SSLC ಪಾಸಾಗುವಾಗ ರಾಮಾಯಣ, ಮಹಾಭಾರತ, ಭಾಗವತ ಮಾತ್ರ ಅಲ್ಲ, ಕಾನೂರು ಸುಬ್ಬಮ್ಮ ಹೆಗ್ಗಡತಿ ಮೊದಲಾದಂಥ ಪುಸ್ತಕಗಳನ್ನು ಓದುವ ಒಂದು ಸಾಮರ್ಥ್ಯ ಅಥವಾ ಉತ್ಸಾಹ ನನಗೆ ಬಂದಿತ್ತು. ಅದನ್ನು ಹಿರಿಯರು ಮಕ್ಕಳಿಗೆ ತೋರಿಸ್ಕೊಡ್ಬೇಕು. ಹೇಗೆ? ಪ್ರತಿಯೊಂದು ಮನೆಯಲ್ಲೂ ಒಂದು ಚಿಕ್ಕದಾದ ಲೈಬ್ರರಿ, ಪುಸ್ತಕ ಸಂಗ್ರಹಾಲಯ ಇದ್ದರೆ ಸಾಕು. ಅದನ್ನು ಮಕ್ಕಳು ಏನು ಮಾಡ್ತಾರೆ, ನೋಡಿದಾಗ ಮೆಲ್ಲನೆ ತೆಗಿತಾರೆ, ಓದ್ತಾರೆ. ಅಲ್ಲಿ ಓದಿನ ಅಭಿರುಚಿ ಬೆಳೀತದೆ. ಈ ಓದಿನಲ್ಲಿ ತುಂಬ ಪ್ರಯೋಜನ ಇದೆ ಅಂತ ಹೇಳುತ್ತಾ ನಿಮಗೆ ಎಲ್ಲ ಇನ್ನೊಮ್ಮೆ ಆಭಾರಿಯಾಗಿದ್ದೇನೆ ಅಂತ ಹೇಳುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಾನು ಇನ್ನಷ್ಟು ವಿಸ್ತಾರಗೊಳಿಸಿದರು. ಬಹುಶಃ ನಾನು ಕೂಡ ಗುರುರಾಜರಾಯರನ್ನು ನೋಡಿದ್ದೇನೆ. ಚಿಕ್ಕವಳಾಗಿರುವಾಗ ರೈಲ್ವೆ ಸ್ಟೇಷನ್ನಿಂದ ದಾಟಿ ಕೇಶವಚಂದ್ರ ಹೇಳಿದ ಹಾಗೆಯೇ ಮನೆ ಮುಂದೆ ಹೋಗುವಾಗ ನಮ್ಮಪ್ಪ ಇದು ಡಾಕ್ಟರ್ ಆನಂದರಾಯರ ಮನೆ ಅಂತ ಹೇಳ್ತಾ ಇದ್ರು. ಹಾಗೆಯೇ ಅಲ್ಲಿ ಗುರುರಾಜರಾಯರಿದ್ದಾರೆ ಎನ್ನುವಂಥದ್ದು ಕೂಡ ಗೊತ್ತಿತ್ತು. ಇದು ಚಿಕ್ಕಂದಿನಲ್ಲಿ ನೋಡಿದ್ದು. ಆ ಬಳಿಕ ದೊಡ್ಡವಳಾದ ಮೇಲೆ ಅವರು ಆನಂದಾಶ್ರಮ ಶಾಲೆಯಲ್ಲಿದ್ದರು. ನಾನು ಮದುವೆ ಆದಮೇಲೆ, ಅದಕ್ಕಿಂತ ಮೊದಲು ಮದುವೆ ಆದ ಮೇಲೆ ಈಗಾಗಲೇ ಜಗನ್ನಾಥ್ ಮಾಸ್ಟರ್ ಹೇಳಿದರು, ಬಹಳ ಒಳ್ಳೆಯ ಇಂಗ್ಲೀಷ್ ಅಧ್ಯಾಪಕರು ಅಂತ. ನಮ್ಮವರ ಕಿವಿಯಿಂದ ಕೇಳಿರುವಂಥದ್ದು ಬಹಳ ಶಿಸ್ತಿನ ಅಧ್ಯಾಪಕರು ಮತ್ತು ಇಂಗ್ಲೀಷಿನ ಬಗ್ಗೆ ನಮ್ಮಲ್ಲಿ ಏನಾದರೂ ಸ್ವಲ್ಪ ಇವತ್ತಿದ್ದರೆ ಅದು ಗುರುರಾಜರಾಯರು ಕಲಿಸಿಕೊಟ್ಟ ಇಂಗ್ಲೀಷು ಎನ್ನುವಂಥ ಮಾತು. ಇದು ಎರಡೂ ಕೂಡ ನಿಮಗೆಲ್ಲರಿಗೂ ಇಲ್ಲಿ ಇರುವಂಥವರಿದ್ದಾರೆ, ಆನಂದಾಶ್ರಮದವರಿದ್ದಾರೆ. ನಂತರದಲ್ಲಿ ನಾನು ಗಣಪತಿ ಕಾಲೇಜಿನಲ್ಲಿ ಸೇರಿದಾಗ ಅದು ಆನಂದಾಶ್ರಮ ಮತ್ತು ಗಣಪತಿ ಕಾಲೇಜು ಎರಡೂ ಒಂದೇ ತಂದೆ ತಾಯಿಯ ಮಕ್ಕಳು. ಆದ್ದರಿಂದ ನಮಗೆ ಯಾವಾಗಲೂ ಹೇಳೋದಿತ್ತು, ಆನಂದಾಶ್ರಮ ಶಾಲೆ ಹಾಗೆ ಗಣಪತಿ ಹೈಸ್ಕೂಲ್ ಇಲ್ಲ ಅಂತ. ಜೊತೆಗೆ ಗಣಪತಿ ಹೈಸ್ಕೂಲ್ ಇಲ್ಲ ಎನ್ನುವುದಕ್ಕೆ ಗಣಪತಿ ಕಾಲೇಜು ಕಾರಣ ಅಂತಾಯಿತು. ಆ ಕಾಲೇಜನ್ನು ಬದಲಾಯಿಸುವಲ್ಲಿ ಬಹುಶಃ ನಾವು 73ರಿಂದ ಸಾಧ್ಯವಾದಷ್ಟು ಪ್ರಯತ್ನ ಮಾಡ್ತಾ ಎಲ್ಲರೂ ನಮ್ಮ ಇಡೀ ಪ್ರಾಧ್ಯಾಪಕ ವೃಂದ ಮಾಡ್ತಾ ನನಗೆ ಅದರ ಒಂದು ಶಿಖರ ಪ್ರಾಯದಲ್ಲಿ ಕೂತ್ಕೊಳ್ಳೋಂಥ ಒಂದು ಅವಕಾಶ ಬಂತು. ಈಗ ಗುರುರಾಜರಾಯರು ಹೇಳಿದ ಹಾಗೆ ನನ್ನ ಕಾಲದಲ್ಲಿ ಕಾಲೇಜು ಒಳ್ಳೆಯದಾಗಿದೆ ಅಂತ ಲೋಕ ಹೇಳ್ತಾ ಉಂಟು, ನನಗೆ ಗೊತ್ತಿಲ್ಲ, ನಮ್ಮ ಮಕ್ಕಳು ಹೇಳ್ತಾ ಇದ್ರು. ಅದಕ್ಕೆಲ್ಲ ಕಾರಣ ಬಹುಶಃ ನಾನು ಕೂಡ ಆನಂದಾಶ್ರಮಕ್ಕೆ ಆಗಾಗ ಸಾಂದರ್ಭಿಕವಾಗಿ ಭೇಟಿಯಾಗಿದ್ದೇನೆ. ನಮ್ಮ ಆಡಳಿತ ಮಂಡಳಿಯ ಸಂದರ್ಭದೊಳಗೆ ಇಲ್ಲಿರುವ ಅಧ್ಯಾಪಕರ ಜೊತೆಯಲ್ಲಿ ಸಂಪರ್ಕದಲ್ಲಿದ್ದೆ. ಯಾಕಂದರೆ ನಾವು ಒಂದೇ ಮನೆಯವರು ಎನ್ನುವಂಥ ಒಂದು ಭಾವನೆಯನ್ನು ತರುವುದಕ್ಕೆ ನಾನು ಪ್ರಯತ್ನ ಪಟ್ಟಿದ್ದೇನೆ. ಜೊತೆಗೆ ಕ್ಯಾಂಪಸ್ನ ಒಳಗಿರುವಂಥ ನಮ್ಮ ಪ್ರಾಥಮಿಕ ಶಾಲೆ ಬೇರೆ ಅಲ್ಲ, ಹೈಸ್ಕೂಲು ಬೇರೆ ಅಲ್ಲ, ಇಂಗ್ಲೀಷ್ ಮಾಧ್ಯಮ ಬೇರೆ ಅಲ್ಲ, ಕಾಲೇಜು ಬೇರೆ ಅಲ್ಲ. ಇವೆಲ್ಲವೂ ಒಂದಕ್ಕೊಂದು ಪೂರಕವಾಗಿರಬೇಕೆನ್ನುವಂಥ ನೆಲೆಯ ಒಳಗೆ ನಾನು ಇರುವುದಕ್ಕೆ ಸಾಧ್ಯವಾಯಿತು ಎನ್ನುವಂಥದ್ದು ಅದು ನನ್ನ ವೈಯಕ್ತಿಕವಾದಂಥ ತೃಪ್ತಿ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇನ್ನು ಇವತ್ತು ಪುಸ್ತಕದ ಬಗ್ಗೆ ನನಗೆ ಜೀವನ್ ಹೇಳಿದರು, ನೀವು ಪುಸ್ತಕ ಮತ್ತು ನಾನು ಅಂತ ಮಾತನಾಡಿ ಅಂತ. ಈಗ ಪುಸ್ತಕ ಮತ್ತು ನಾನು ಅಂತ ಮಾತನಾಡೋದಕ್ಕೆ ಪೂರ್ವಭಾವಿಯಾಗಿ ಪೀಠಿಕೆ ಸರ್ ಹಾಕಿಕೊಟ್ಟಿದ್ದಾರೆ. ಪುಸ್ತಕ ಹೇಗೆ ಅವರು ಓದಿದ್ರು ನಾನು ಅದನ್ನೇ ಯೋಚಿಸ್ಕೊಂಡು ಬಂದಿದ್ದೆ. ನನಗೆ ಪುಸ್ತಕ ಓದಬೇಕು ಅಂತ ಯಾರು ಹೇಳಿದರು? ನನ್ನ ಮನೆಯಲ್ಲಿ ಸಾಕಷ್ಟು ಪುಸ್ತಕ ಇತ್ತು. ಅಪ್ಪಂದೊಂದು ಕಬಾಟಲ್ಲಿ ಬೇಕಷ್ಟು ಪುಸ್ತಕಗಳಿತ್ತು. ರಾಮಾಯಣ, ಭಾರತ, ಭಾಗವತ, ಕುಮಾರವ್ಯಾಸ ಭಾರತ, ತೊರವೆ ರಾಮಾಯಣ, ಇನ್ನು ಇದೆಲ್ಲದರ ಜೊತೆಯಲ್ಲಿ ಆ ಕಡೆಯಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ರವೀಂದ್ರನಾಥ್ ಠಾಕೂರರ ಪುಸ್ತಕಗಳು ಒಂದಷ್ಟು, ಹಾಗೆಯೇ ಈ ಕಡೆಯಲ್ಲಿ ರಾಮಕೃಷ್ಣಾಶ್ರಮದ ಒಂದಷ್ಟು ಪುಸ್ತಕಗಳು, ಆ ಕಡೆಯಲ್ಲಿ DVG ಅವರ ಪುಸ್ತಕ, ಈ ಕಡೆಯಲ್ಲಿ ಮಾಸ್ತಿಯವರ ಪುಸ್ತಕ, ಹೀಗೆ ಎಲ್ಲ ವೈವಿಧ್ಯವಾದಂಥ ಪ್ರಕಾರಗಳನ್ನೆಲ್ಲ ಓದಿದೆ. ಕೊನೆಗೆ ಯಕ್ಷಗಾನದ ಹಾಡುಗಳನ್ನು ಈಗ ನಮ್ಮ ಹೊಳ್ಳರು ಹಾಡಿದರು. ನಮ್ಮಪ್ಪ ಅದನ್ನು ಯಕ್ಷಗಾನಕ್ಕೆ ಅರ್ಥದ ಎಲ್ಲ ಹೋದರೆ ಊರಿನಿಂದೆಲ್ಲ ಯಕ್ಷಗಾನ ಮುಗಿದ ಮೇಲೆ ರಾತ್ರಿಯಲ್ಲಿ ದೇರಾಜಿಯವರಿಂದ ಹಿಡಿದು ಶೆಡ್ಡೆ ಕೃಷ್ಣಮಲ್ಲಿ ಅವರಿಂದ ಹಿಡಿದು ಎಲ್ಲರೂ ನಮ್ಮ ಮನೆಯಲ್ಲಿ ಮತ್ತೊಂದು ರಾತ್ರಿ ಯಕ್ಷಗಾನ ತಾಳಮದ್ಲೆ ಆಗ್ತಿತ್ತು. ನಾನು ಇವ್ರು ಬರುವವರಿಗೆಲ್ಲ ಕಾದು ಕೂತು ಅವರ ಮತ್ತಿನ ಮನೆಯಲ್ಲಿ ನಡೀತಾ ಇದ್ದ ಯಕ್ಷಗಾನದ ಅಂದರೆ ಅರ್ಥಗಾರಿಕೆ ಬಗ್ಗೆ ಚರ್ಚೆಗಳು ಇವೆಲ್ಲವನ್ನು ಕೇಳಿಕೊಂಡು ಬಹುಶಃ ಅದು ಕೂಡ ನನಗೆ ಬೇಡ ಅಂತಾಗಲಿಲ್ಲ. ಇದರ ಜೊತೆಗೆ ಭಾರತದ ಬಗ್ಗೆ ಬರೆದಂಥ ದೇರಾಜಿಯವರ ಪುಸ್ತಕ, ಮಹಾಭಾರತ ಆಗಲಿ, ರಾಮಾಯಣದ ಬಗ್ಗೆ ಬರೆದಂಥ ಪುಸ್ತಕ ಆಗಲಿ, ಇವೆಲ್ಲ ಒಂದರ್ಥದಲ್ಲಿ ಈಗ ಪರಂಪರೆ ಅಂತ ಹೇಳಿದರು. ಆ ಪರಂಪರೆ ನಾನು MA ಮಾಡೋದಕ್ಕಿಂತ ಮೊದಲು ನಾನು ಸಂಸ್ಕೃತದ ವಿದ್ಯಾರ್ಥಿ. ಕನ್ನಡ MA ಮಾಡಬೇಕಾಗಿದ್ದರೆ ನಾನು ಒಂದು ಡಿಪ್ಲೊಮಾ ಅಂತ ಕನ್ನಡ ಮಾಡಿಕೊಂಡೆ. ಇಲ್ಲದೆ ಹೋಗಿದ್ದರೆ ನನಗೆ ಮತ್ತೆ ತಗೊಂಡಿದ್ದಾರೆ, ಅದು ಬೇರೆ ವಿಷಯ. ಆದರೆ ನನಗೆ ಅವಕಾಶ ಒದಗಿದ್ದ ಹಾಗೆ ಆಗ ಕನ್ನಡವೇ ಗೊತ್ತಾಗದ ನನಗೆ ವ್ಯಾಕರಣದಲ್ಲಿ ಕಡಿಮೆ ಅಂಕ ಪಡ್ಕೊಂಡು ಕನ್ನಡ ಪಂಡಿತರ ಮಗಳು ಕನ್ನಡದಲ್ಲಿ ಫೇಲ್ ಆಗಲಲ್ಲ ಅಂತ ತೆಕ್ಕುಂಜಿಯವರು ಹೇಳ್ಕೊಂಡ್ರು, ಬಂದರು. ಎಲ್ಲರೂ ತಮಾಷೆ ಆಯಿತು, ಆಗಲಿ, ತೊಂದರೆ ಇಲ್ಲ. ಆದರೆ ಆ ಸಾಹಿತ್ಯದ ಆಸಕ್ತಿಯಿಂದ ಸಾಹಿತ್ಯವನ್ನು ಮತ್ತಷ್ಟು ಓದಬೇಕು ಮತ್ತು ವೈವಿಧ್ಯಮಯವಾಗಿ ಓದಬೇಕು ಎನ್ನುವಂಥದ್ದು ಒಂದು ಆಸಕ್ತಿ ನಾನು ವೈಯಕ್ತಿಕವಾಗಿ
ಮನೆಯಿಂದಲೇ ಪಡ್ಕೊಂಡು ಬಂದದ್ದು. ಅದಕ್ಕೆ ಬೇಕಾದಂತಹ ನೀರು ಗೊಬ್ಬರಗಳೆಲ್ಲ ಸಕಾಲಿಕವಾಗಿ ದೊರಕಿತ್ತು. ಜೊತೆಗೆ ನನ್ನ ಜೀವನ ಸಂಗಾತಿಯಾಗಿ ಸಿಕ್ಕಿದವರು ಕೂಡ ಮದುವೆಯಾಗಿ ಬಂದಾಗ ಅವರ ಮನೆಯಲ್ಲೂ ಕೂಡ ಇವರ ಶಿಷ್ಯರು ಹೌದವರು, ಅವರ ಮನೆಯಲ್ಲೂ ಕೂಡ ಒಂದು ಗೋಡೆ ಬದಿಯಲ್ಲಿ ಹಳ್ಳಿಯ ಮುಳಿಹುಲ್ಲಿನ ಮನೆಯಾಗಿದ್ದರೂ ಕೂಡ ಅದರೊಳಗೊಂದು ಗ್ರಂಥಾಲಯ ಇತ್ತು. ಬಹುಶಃ ಅದಕ್ಕೆ ಕಾರಣ ಕೋಟೆಕಾರರು ಅಂತ. ಯಾಕಂದರೆ ಕೋಟೆಕಾರರು ಸಾಹಿತ್ಯ ಸಂಘ, ಅಲ್ಲಿಯ ಅಮೃತ ಸೋಮೇಶ್ವರರು, ಜೇಂಕಳ ಶ್ರೀನಿವಾಸ ಭಟ್ರು, ಗುರುರಾಜರಾಯರಂಥ ಅಧ್ಯಾಪಕರು, ಇನ್ನು ಉಳಿದಂಥ ನಮ್ಮ ನಂದವರ ಆನಂದ ಶ್ರವಣ ಶಾಲೆಯ ಆಮೆಂಬಳ ಶಂಕರನಾರಾಯಣ ಅವರು ನನ್ನ ತಂದೆ ಗುರುಗಳು ಕೂಡ. ಹಾಗೆ ಇವರದೆಲ್ಲರ ಒಂದು ನೆನಪಿನಲ್ಲಿ ಅವರ ಮನೆಯಲ್ಲಿ ಪುಸ್ತಕ ಇತ್ತು. ಈ ಪುಸ್ತಕದ ಬಗ್ಗೆ ಹೇಳುವಾಗ ಅವ್ರು ಹೇಳ್ತಾ ಇದ್ರು, ನನಗೆ ನನ್ನ 5ನೇ ಕ್ಲಾಸ್ನಲ್ಲಿ ಶಾಲೆಯಲ್ಲಿ ಯಾವುದೋ ಬಹುಮಾನ ಕೊಡುವಾಗ ಒಂದು ಪುಸ್ತಕ ಕೊಟ್ಟಿದ್ರು ಅಂತ. ಅಲ್ಲಿಂದ ಅವರ ಮಾವನೂ ಕೂಡ ಪುಸ್ತಕ ಓದ್ತಿದ್ರಂತೆ, ಆದರೆ ಮಕ್ಕಳಿಗೆ ಕೊಡ್ತಿರ್ಲಿಲ್ಲ ಅಂತೆ. ಅವರ ಸೋದರ ಮಾವ ಅವರು ತಂದು ಅದನ್ನು ಅಟ್ಟದ ಮೇಲೆ ಇಡ್ತಾ ಇದ್ರಂತೆ ನಾಗಂದಿಗೆಯಲ್ಲಿ. ಇವರು ಮೆಲ್ಲ ಅವರು ಇಲ್ಲದಿರುವಾಗ ಅದನ್ನು ಕದ್ದು ತೆಗೆದು ಓದ್ತಾ ಇದ್ರಂತೆ. ಅದರಲ್ಲಿ ಬಹಳ ಹೆಚ್ಚಿದ್ದದ್ದು ಸಿನಿಮಾಕ್ಕೆ ಹೋಗಿ ಬಂದಾಗಿನ ಸಿನಿಮಾದ ಕಥೆ ಇರುವಂಥ, ಆಗೆಲ್ಲ ಸಿನಿಮಾಕ್ಕೆ ಹೋದರೆ ಪುಸ್ತಕಗಳು ಸಿಕ್ತಿತ್ತು, ಅದರ ಕಥೆ ಮತ್ತು ಹಾಡುಗಳೆಲ್ಲ ಇರುವಂಥದ್ದು. ನಾಟಕಕ್ಕೆ ಹೋದರೆ ಅದರದ್ದು ಸಿಗ್ತಾ ಇತ್ತು. ಹೀಗೆ ಆ ಹುಚ್ಚು ಅವರಿಗೂ ಇತ್ತು. ನಾನು ಮದುವೆಗೆ ಹೋಗುವಾಗ ಅವರ ಮನೆಯಲ್ಲಿ ಮುಳಿಹುಲ್ಲಿನ ಮನೆಗಿಂತ ನನಗೆ ಖುಷಿಯಾದದ್ದು ಅವರ ಮನೆಯೊಳಗೊಂದು ಗ್ರಂಥಾಲಯ ಉಂಟು ಅಂತ. ಒಪ್ಪಿಕೊಂಡದ್ದು ಹಾಗೆ ಅಂತ ಹೇಳಿ, ಅದೇ ಯಾಕೆ ಹೇಳಿದರೆ ಒಪ್ಪಿಕೊಂಡದ್ದು ಕೂಡ ಅಂತ ಆಸಕ್ತಿ ಇದೆ ಅನ್ನುವಂಥ ಕಾರಣ. ಯಾಕಂದರೆ ಅದು ಕೂಡ ಅಮೃತ ಸೋಮೇಶ್ವರರು, ಶಂಕರನಾರಾಯಣ ಮತ್ತು ಜೇಂಕಳ ಶ್ರೀನಿವಾಸ ಭಟ್ರೆ ಈ ಪ್ರಪೋಸಲನ್ನು ಮಾತನಾಡಿ ನಮ್ಮನ್ನು ಒಟ್ಟಿಗೆ ಸೇರಿಸಿದವರು. ನಾನು ಅದನ್ನು ಯಾವತ್ತೂ ಹೇಳ್ತೇನೆ. ಒಂದು ರೀತಿಯಲ್ಲಿ ನನ್ನ ತಂದೆ ಅವರಿಗೆಲ್ಲರೂ ಆತ್ಮೀಯರಾದದ್ರಿಂದ ಈ ಹಿನ್ನೆಲೆಯಲ್ಲಿ ಬಹುಶಃ ಸಾಹಿತ್ಯ ಮತ್ತು ಪುಸ್ತಕ. ಈಗ ಅಲ್ಲಿಂದ ಮುಂದೆ ಏನು ಪುಸ್ತಕ ಓದುವುದರಿಂದ ಏನು ಅಂತ ಈಗಾಗಲೇ ಹೇಳಿದ್ರು. ನಿದ್ದೆ ಬಾರದೇ ಇದ್ದರೆ ಪುಸ್ತಕ ತಗೊಂಡು ಓದೋದು, ಇದು ನನಗೂ ಇದೇ ಕಾಯಿಲೆ ಇರೋದು. ನಿದ್ದೆ ಬಾರದೇ ಇರುವಾಗ ಬೇಕಷ್ಟು ಕೆಲಸ ಮಾಡಿರ್ತೇವೆ, ನಿದ್ದೆ ಬರಬೇಕು, ಆದರೂ ಯಾಕೆ ಗೊತ್ತಿಲ್ಲ ನಿದ್ದೆ ಬರೋದಿಲ್ಲ. ನಿದ್ದೆ ಬಾರದೇ ಇದ್ದಾಗ ಮತ್ತೆ ಯಾವುದಾದ್ರೂ ಒಂದು ಪುಸ್ತಕ ತಗೊಂಡು ಓದುವಂಥದ್ದು. ಬಹುಶಃ ಆಗ ನಿದ್ದೆ ಬರುವುದಿಲ್ಲ ಎನ್ನುವುದು ಯಾವುದೋ ಕಾಯಿಲೆ ಇರಬೇಕು, ಅಥವಾ ನಿದ್ದೆ ಯಾಕೆ ಬರುವುದಿಲ್ಲ ಎನ್ನುವುದರ ಬಗೆಗಿನ ಚಿಂತೆ, ಇದು ಯಾವುದು ನಮ್ಮನ್ನು ಕಾಡೋದಿಲ್ಲ. ಬದಲು ಒಂದು ಒಳ್ಳೆಯ ಪುಸ್ತಕ ಓದಿದಂಥ ಖುಷಿ, ಸಂತೃಪ್ತಿ ಸಿಗ್ತದೆ. ಈ ರೀತಿಯ ಪುಸ್ತಕಗಳ ಜೊತೆಯಲ್ಲಿ ನಾವು ಏನೋ ಯಾರೋ ಬರೀಲಿಕ್ಕೆ ಹೇಳಿದರು, ಬರೆದೆವು, ಅದೆಲ್ಲ ಬರೆದಂತಾಗುವಾಗ ನಾವೇ ಬರೆದ್ರೆ ಸಾಕಾ? ಇನ್ನೂ ಕೆಲವರಿದ್ದಾರಲ್ಲ ಅಧ್ಯಾಪಕರಿಗೆ, ಅವರು ಮಾಡುವ ಕೆಲಸದ ಜೊತೆಗೆ ಅವರು ಶಿಷ್ಯರನ್ನು ಬೆಳೆಸೋದು ನಿಜಕ್ಕೂ ಬಹಳ ಖುಷಿಯ ಒಂದು ವಿಷಯ. ಅದರಲ್ಲಿ ಸಿಕ್ಕುವಂಥ ಸಂತೃಪ್ತಿ ಬಹುಶಃ ನಾವು ಸ್ವಂತ ಮಾಡಿದ್ದಕ್ಕಿಂತ ಹೆಚ್ಚು ಖುಷಿ ಆಗ್ತದೆ ಅಂತ ಕಾಣ್ತದೆ. ನಮ್ಮ ಮಕ್ಕಳು ಹೇಗೆ ಒಳ್ಳೆಯ ಬದುಕನ್ನು ಕಟ್ಟಿಕೊಳ್ತಾರೆ, ಹಾಗೆ ನಮ್ಮ ಶಿಷ್ಯರು ಕಟ್ಟಿಕೊಂಡಾಗ ಇನ್ನಷ್ಟು ಎಲ್ಲ ಅಧ್ಯಾಪಕರು ಬಹಳ ಒಳ್ಳೆಯ ಅಧ್ಯಾಪಕ ಅಂದರೆ ಅವರೇ ಅಂತ ನಾನು ಭಾವಿಸ್ತೇನೆ. ಆ ನೆಲೆಯೊಳಗೆ ಈಗ ಸಾಹಿತ್ಯ ಲೋಕದ ಶಿಷ್ಯರು ಯಾರು? ನನ್ನ ಕಾಲೇಜಿನ ಮಕ್ಕಳನ್ನು ಮಾಡಲಿಕ್ಕಾಗೋದಿಲ್ಲ, ಅಥವಾ ನಂದವರ ಮಕ್ಕಳನ್ನು ಮಾಡಲಿಕ್ಕಾಗೋದಿಲ್ಲ. ಯಾರೋ ಉದಯೋನ್ಮುಖರಾಗಿ ಬರೆಯುವಂಥವರಿಗೆ ಒಂದು ಅವಕಾಶ ಕೊಡ್ತಾ ನಮ್ಮ ಒಂದು ಪ್ರಕಾಶನವೂ ಕೂಡ ಆಯಿತು. ಸುಮಾರು 75-76 ಪುಸ್ತಕಗಳು, ತುಳು ಕನ್ನಡ ಪುಸ್ತಕಗಳು ಸಾಕಷ್ಟು ಪ್ರಕಾಶನ ಮಾಡೋದಕ್ಕೆ. ಯಾಕಂದರೆ ಪ್ರಕಾಶನ ಅಂದರೆ ಏನು ಅಂತ ನನಗೂ ಗೊತ್ತಿಲ್ಲ. ನನ್ನ ಅಪ್ಪನಿಗೆ ಆಸೆ ಇತ್ತು ನಾನು ಒಂದು ಪುಸ್ತಕ ಮಾಡಬೇಕು ಅಂತ. ಗುರುರಾಜರಾಯರ ಹಾಗೆ ಅವರು ನಿವೃತ್ತರಾದ ಮೇಲೆ 2 ಅವರೇ ಹರಿಕತೆಗೆ ಬರೀತಾ ಇದ್ದಂತಹ ಪ್ರಾರ್ಥನೆಯ ಹಾಡುಗಳು, ಕೀರ್ತನೆಗಳ ಹಾಗೆ. ಅದಲ್ಲದೆ ಶಾಲೆಗೆ ಅವರು ತುಂಬ ಗೀತನಾಟಕ ಬರೆದಿದ್ದಾರೆ. ಆದರೆ ಯಾವ ಗೀತನಾಟಕವೂ ಅಚ್ಚಾಗಲಿಲ್ಲ. ಎಲ್ಲ ಡ್ಯಾನ್ಸ್ ಮಾಸ್ಟರ್ಗಳನ್ನು ತಗೊಂಡು ಹೋಗಿ, ಸಂಗೀತರು ತಗೊಂಡು ಹೋಗಿ, ಅದು ಇವತ್ತು ಎಲ್ಲಿ ಉಂಟು ಅಂತಲೇ ಗೊತ್ತಿಲ್ಲ. ಬಹಳ ಹೆಚ್ಚಾಗಿ ಅವರು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ನಲ್ಲಿ ಇದ್ದದ್ರಿಂದ ಯೇಸು ಕ್ರಿಸ್ತನ ಜೀವನದ ಕುರಿತು ಮತ್ತು ಬೈಬಲ್ನಲ್ಲಿ ಬರುವಂಥ ಸಾಮಾಜಿಕತೆಗಳನ್ನು ಕುರಿತು ಅವರು ತುಂಬ ಗೀತ ನಾಟಕಗಳನ್ನು ಬರೆದಿದ್ದಾರೆ. ಪ್ರತಿ ವರ್ಷಕ್ಕೂ ಒಂದೊಂದು, ಸುಮಾರು ಖಂಡಿತ 14 ಬರೆದಿದ್ದಾರೆ. ಯಾಕಂದರೆ 14 ವರ್ಷ ಅವರು ಲೇಡಿಯಲ್ ಶಾಲೆಯಲ್ಲಿದ್ದರು. ಹೀಗೆ ಬರವಣಿಗೆ, ಆ ಬರೆದಂಥ ಪುಸ್ತಕ ಇನ್ನೊಬ್ಬರಿಗೆ ತಲುಪಬೇಕು ಎನ್ನುವಂಥದ್ದು ಒಂದು ಪ್ರಕಾಶನದ ವ್ಯವಸ್ಥೆ. ಆ ಪ್ರಕಾಶನ ಮಾಡುವಂಥದ್ದು ಇವತ್ತು ಗುರುರಾಜರಾಯರು ಹೇಳಿದ್ರಲ್ಲ, ಜೀವನ ಆ ಕೆಲಸ ಮಾಡಿದ ಅಂತ. ಹೌದು, ಈಗ ಹಿರಿಯರಿಗೆ ಒಬ್ಬ ಕಿರಿಯಕ್ಕೆ ಸಹಾಯ ಮಾಡಿದ, ನಾವು ಕಿರಿಯರಿಗೆ ಮಾಡಿದೆವು. ನಮ್ಮ ಪ್ರಕಾಶನದ ಮೊದಲ ಕೃತಿ ಮುದ್ದು ಮೂಡುಬೆಳ್ಳೆಯವರದ್ದು ಒಂದು ಕೃತಿ, ಹಾಗೆ ಇನ್ನೊಬ್ಬ ಸುರತ್ಕಲ್ ಗೋವಿಂದಾಸ್ ಕಾಲೇಜಿನ ಒಬ್ಬ ವಿದ್ಯಾರ್ಥಿಯ ಕಥಾ ಸಂಕಲನ. ಇದು ಯಾಕೆ ಹೇಳಿದರೆ, ಅವರಿಗೊಂದು ಆಸೆ, ಒಂದು ಪ್ರತಿಭೆ. ಯಾವಾಗ ಒಂದು ಒಳ್ಳೆಯ ದಾರಿ ಮಕ್ಕಳಿಗೆ ಸಿಕ್ಕುವುದಿಲ್ವೋ ಅಂಥವರು ತಪ್ಪು ದಾರಿಗೆ ಹೋಗ್ತಾರೆ. ಅದರಿಂದ ಆ ತಪ್ಪು ದಾರಿಗೆ ಹೋಗುವುದನ್ನು ತಪ್ಪಿಸುವುದಕ್ಕೆ ಪುಸ್ತಕದಂತಹ ಒಂದು ದೊಡ್ಡ ಸಂಗಾತಿ ಬೇರೆ ಇಲ್ಲ ಅಂತ ನಾನು ತಿಳಿದಿದ್ದೇನೆ. ಅದಕ್ಕಾಗಿ ನಾನು ಕಾಲೇಜು ಪ್ರಾಂಶುಪಾಲರಾದಾಗ ಮಾಡಿದ ಕೆಲಸ ಒಂದದುವೆ. ಗೋಪಿನಾಥ್ ಭಟ್ರು ಬಹಳ ಖುಷಿಯಾಯಿತು. ಏನು ಅಂತ ಹೇಳಿದರೆ, ಅದರ ಮೊದಲು ತಟ್ಟೆ, ಲೋಟ, ಇನ್ನೊಂದು ಚಾಕ್ಲೇಟು, ಇನ್ನೊಂದು ಎಂಥದೆಲ್ಲ ಕೊಡ್ತಾಯಿದ್ರು. ನಾನು ಅದನ್ನು ಬದಲಾಯಿಸಿ ಮೊದಲ ವರ್ಷದಿಂದಲೇ ಮಕ್ಕಳಿಗೆಲ್ಲರಿಗೂ ಅವರು ಏನೇನು ಯಾವ್ಯಾವ ವಿಷಯದಲ್ಲಿ ಬಹುಮಾನ ಪಡ್ಕೊಳ್ಳಿಕ್ಕೆ ಅರ್ಹರಾಗಿದ್ದಾರೋ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು
ಅಧ್ಯಾಪಕರುಗಳನ್ನು ಕಳಿಸಿ ಅದಕ್ಕೆ ಸಂಗ್ರಹ ಮಾಡಿ ಪುಸ್ತಕವನ್ನು ತರಿಸಿ ಕೊಟ್ಟೆ. ಮೊದಲ ವರ್ಷದಲ್ಲಿ ಅಧ್ಯಾಪಕರಿಗೆ ಕೆಲಸ ಹೆಚ್ಚಾಗ್ತದೆ ಅಂತ ಅನ್ನಿಸ್ತದೆ. ಅದಕ್ಕೊಂದು ನಾನು ಉಪಾಯ ಮಾಡಿದೆ. ನಾನು ಹೋಗಿ ಅತ್ರಿಯವರಿಗೆ ಹೇಳಿದೆ, ಸರ್ ನೀವೊಂದು ಬಂದು ನಮ್ಮಲ್ಲಿ ಒಂದು ಪುಸ್ತಕ ಪ್ರದರ್ಶನ ಇದೆ, ನನ್ನ ಮಕ್ಕಳಿಗೆ ಕೂಪನ್ ಕೊಡ್ತೇನೆ ನಾನು, ಅವರು ಮತ್ತು ಅವರ ಮನೆಯ ಹೆತ್ತವರು ಬಂದು ಪುಸ್ತಕಗಳನ್ನು ಆಯ್ದು ತಗೊಳ್ಳಿ, ಒಂದು ವೇಳೆ ಅದಕ್ಕಿಂತ ಬಹುಮಾನದ ಮೊತ್ತಕ್ಕಿಂತ ಹೆಚ್ಚಾದರೆ ನಾನು ಅದಕ್ಕೆ ವ್ಯವಸ್ಥೆ ಮಾಡಿ ಕೊಡ್ತೇನೆ ಅಂತ. ಬಹಳ ಸಕ್ಸಸ್ ಆಯಿತು. ಯಾಕಂದರೆ ನಾವು ಅನೇಕ ಬಾರಿ ನಮ್ಮ ಮಕ್ಕಳನ್ನು ದೂರುತ್ತೇವೆ. ನನಗೆ ಅನೇಕ ಬಾರಿ ನನ್ನ ಇಡೀ ಜೀವನದ ಅಧ್ಯಾಪನದ ಅವಧಿಯಲ್ಲಿ ನನಗೆ ಕಂಡದ್ದು ಮಕ್ಕಳನ್ನು ದೂರುವುದಕ್ಕಿಂತ ಹೆಚ್ಚು ನಾನು ಹೆತ್ತವರನ್ನು ಹೇಳ್ತೇನೆ. ಯಾಕಂದರೆ ಹೆತ್ತವರಿಗೆ ಮಾರ್ಗದರ್ಶನ ಇಲ್ಲ ಇವತ್ತು. ನಮ್ಮ ಮಕ್ಕಳನ್ನು ಇವತ್ತಿನ ದಿನದಲ್ಲೂ ಕೂಡ ಹೆತ್ತವರಿಗೆ ಸರಿಯಾದ ಮಾರ್ಗದರ್ಶನ ಇಲ್ಲ. ಅವರೊಂದು ಭ್ರಮಾಲೋಕದಲ್ಲಿರ್ತಾರೆ, ಹೊರಗೆ ಕಾಣುವುದೇ ಸತ್ಯ ಅಂತ ಎನಿಸ್ತಾರೆ. ಅದರಿಂದ ಅವರಿಗೆ ತಾವೇನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ. ಅದರಿಂದ ಹೆತ್ತವರದ್ದು ಮಕ್ಕಳಿಗೆ ಹೇಳಿದೆ, ನಿಮ್ಮದು ಪುಸ್ತಕದ ಹಣ ಹೆಚ್ಚಾದರೆ ಅದರ ಬಗ್ಗೆ ಜವಾಬ್ದಾರಿ, ನೀವು ಅಲ್ಲಿ ಯಾವ ಪುಸ್ತಕ ಬೇಕು ನೋಡಿ. ಕೆಲವು ಹೆತ್ತವರು ಬಂದರು, ಇನ್ನು ಉಳಿದವರಿಗೆ ನಿಮಗೆ ಇಷ್ಟವಾದ ಅಧ್ಯಾಪಕರು ಯಾರಿದ್ದಾರೆ ಅವರನ್ನು ಕರ್ಕೊಂಡು ಬಾ, ಅವರು ನಿನಗೆ ಏನು ಇಷ್ಟ ಅಂತ ಹೇಳ್ತಾರೆ, ಅವ್ರು ಕೊಡ್ತಾರೆ. ಇದೆರಡೂ ಸಕ್ಸಸ್ ಆಯಿತು. ಮುಂದಿನ ವರ್ಷದಿಂದ ಅಧ್ಯಾಪಕರನ್ನೇ ಹೋಗಿ ಅದಕ್ಕೆ ಸಂಬಂಧಪಟ್ಟ ಹಾಗೆ ಪುಸ್ತಕಗಳು. ಗೋಪಿನಾಥ್ ಭಟ್ರು ಬಹಳ ಶ್ಲಾಘನೆ ಮಾಡಿದರು. ಬಹಳ ಹಿಂದಿನ ಕೆಲಸ, ನಂತರ ಬಿಟ್ಟು ಹೋಯ್ತು. ಯಾಕೆಂದರೆ ನಮ್ಮ ಅಧ್ಯಾಪಕರಿಗೆಲ್ಲ ಸೋಮಾರಿತನ ಬಂದು ಹೋಯಿತು, ಅದರಿಂದ ಇದು ಬಿಟ್ಟೆವು ಅಂತ ಹೇಳಿದರು. ಹಾಗಾದರೆ ಒಂದು ಶಾಲೆ, ಗಣಪತಿ ಶಾಲೆ ಯಾಕೆ ಕಡಿಮೆ ಆಗಿರಬೇಕು? ಬಹುಶಃ ಇಂಥ ಒಂದು ಸೋಮಾರಿತನ ಬಂದರೆ ಅಧ್ಯಾಪಕರಿಗೆ ಬರೀ ಶಾಲೆ ಮಾತ್ರ ಅಲ್ಲ, ಇಡೀ ಸಮಾಜ, ಇಡೀ ಊರು ಖಂಡಿತವಾಗ್ಲೂ ಹಾಳಾಗ್ತದೆ ಅಂತ ನಾನು ಹೇಳ್ತೇನೆ. ಅಧ್ಯಾಪಕ ಎನ್ನುವವನು ಅವನು ಸಮಾಜದ ಶಿಲ್ಪಿ ಅಂತ ಅದೊಂದು ಬಿರುದು ಇರ್ಬೋದು, ಅದು ಬಿರುದು ಬೇಡ ನಮಗೆ. ಆದರೆ ಅವನ ವೃತ್ತಿಯಲ್ಲಿರುವಂಥ ಬದ್ಧತೆ, ಸಾಮಾಜಿಕ ಬದ್ಧತೆ ಇದೆಯಲ್ಲ, ಅವನು ಒಂದು ತಪ್ಪು ಮಾಡಿದರೆ ಇಡೀ ಒಂದು ಪೀಳಿಗೆಯನ್ನು ಅವನು ಖಂಡಿತವಾಗ್ಲೂ ಹಾಳು ಮಾಡ್ತಾನೆ. ಆ ಪೀಳಿಗೆ ಸಮಾಜ ದ್ರೋಹಿಗಳಾಗಿ ಇಡೀ ಸಮಾಜದ ಸ್ವಾಸ್ಥ್ಯವನ್ನು, ಆರೋಗ್ಯವನ್ನು ಖಂಡಿತವಾಗ್ಲೂ ಹಾಳು ಮಾಡ್ತದೆ. ಆ ನೆಲೆಯ ಒಳಗೆ ನಮಗೆ ಆ ಬದ್ಧತೆ ಇದೆ, ಆ ಕರ್ತವ್ಯ ಇದೆ. ಅದು ಕೊನೆವರೆಗೂ ಶಿಕ್ಷಕನಾದವನು ಕೊನೆವರೆಗೂ ಶಿಕ್ಷಕನೇ, ಅವನು ಸಾಯುವವರೆಗೂ ಶಿಕ್ಷಕನೇ. ಹಾಗೆ ಶಿಕ್ಷಕನಾದವನು ಇನ್ನೊಂದು ಏನು, ಯಾವಾಗಲೂ ಅವನು ವಿದ್ಯಾರ್ಥಿಯೇ. ಸರ್ ತುಂಬ ಓದ್ತಾರೆ ಅಂತ ಗೊತ್ತಿದೆ ನನಗೆ. ಜಗನ್ನಾಥ್ ಮಾಸ್ಟ್ರು ತುಂಬ ಇಂಗ್ಲೀಷ್ ಪುಸ್ತಕಗಳು ತುಂಬ ಚೆನ್ನಾಗಿ ಓದ್ತಾರೆ ಎನ್ನುವುದು ಕೇಳಿದ್ದೇನೆ ನಾನು. ಯಾಕೆ ಓದ್ತಾರೆ? ನಾವು ಮಕ್ಕಳಿಗೆ ಎಷ್ಟು ಹೇಳಿದರು, ಅವರು ಪಾಠ ಮಾಡ್ತಾ ಇದ್ದರೆ ಕೊನೆಗೆ ಪೋರ್ಷನ್ ಮುಗಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಯಾಕೆ? ನಾವು ಓದಿದ್ದನ್ನು ಇನ್ನೊಬ್ಬರಿಗೆ ಹೇಳಬೇಕು, ನಾವು ಒಳ್ಳೆಯದು ಅಂತ ಗ್ರಹಿಸಿದ್ದನ್ನು ಇನ್ನೊಬ್ಬರಿಗೆ ದಾಟಿಸಬೇಕು. ಈ ಕೆಲಸ ನಾವು ಮಾಡದೇ ಇದ್ದರೆ ಮತ್ತೆ ಯಾರು ಮಾಡಬೇಕು? ಇವತ್ತು ಇಷ್ಟು ಒಳ್ಳೆಯ ವಿದ್ಯಾರ್ಥಿಗಳು 100 ಅಂಕ ಪಡೆಯೋರು ಮತ್ತೆ 100ರ ಮೇಲೆ ಅಂಕ ಕೊಡುವುದಿಲ್ಲ, ಆದರೂ ಕೋಚಿಂಗ್ ಕ್ಲಾಸಿಗೆ ಯಾಕೆ ಹೋಗ್ತಾರೆ? ಇದು ಭ್ರಮೆ, ಇದು ಮೂರ್ಖತನ, ನಮ್ಮ ದುಡ್ಡಿನ ಪ್ರದರ್ಶನ. ಜೊತೆಗೆ ಮಕ್ಕಳಿಗೆ ಇದರಿಂದ ಏನು ಸಿಕ್ಕಿದೆ ಅನ್ನೋದನ್ನು ನನಗಂತೂ ಇದನ್ನು ವಿಮರ್ಶೆ ಮಾಡಲಿಕ್ಕಾಗಲಿಲ್ಲ, ಇದನ್ನು ಗ್ರಹಿಸಿಕೊಳ್ಳಿಕ್ಕಾಗೋದಿಲ್ಲ. ಯಾಕೆ ನಾನು ನನ್ನ ಸ್ವಂತ ಮಕ್ಕಳನ್ನು, ಅವರು ಇವತ್ತು ಇಂಜಿನಿಯರ್ಸ್ ಆಗಿದ್ದಾರೆ, ದೊಡ್ಡ ವೃತ್ತಿಯಲ್ಲೆಲ್ಲ ಇದ್ದಾರೆ, ಅವರನ್ನು ನಾನು ಕೋಚಿಂಗ್ ಕ್ಲಾಸಿಗೆ ಕಳಿಸಲಿಲ್ಲ. ಕನ್ನಡ ಮಾಧ್ಯಮದಲ್ಲೇ ಓದಿಸಿದ್ದೇನೆ, ಆ ಬೇರೆ ಅವರು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದ್ದಾರೆ. ಅಂದರೆ ಕಲಿಕೆ ಏನು ಅಂತ ನಾವು ಕಲಿಸಬೇಕು. ಕಲಿಕೆ ಏನು ಅಂತ ಗೊತ್ತಾದವರಿಗೆ ನಿಜವಾಗ್ಲೂ ಕೋಚಿಂಗ್ ಕ್ಲಾಸ್ ಬೇಡ. ಕೊನೆಗೆ ನನ್ನ ಮಗನಿಗೆ ಒಮ್ಮೆ ಫಸ್ಟ್ ಇಯರ್ PUC ಮುಗಿಸಿದ ಕೂಡಲೇ ಒಂಥರ ಭಯ ಶುರುವಾಯಿತು. ಎಲ್ಲರೂ ಕೋಚಿಂಗ್ ಕ್ಲಾಸಿಗೆ ಹೋಗ್ತಾರೆ, ಅವನಿಗೆ 80 ಬಂದಿತ್ತು, ಇನ್ನು 90, 100 ಬರಲಿಲ್ಲ. ಅವನು ಒಮ್ಮೆ ಕೋಚಿಂಗ್ ಕ್ಲಾಸಿಗೆ ಸೇರಬೇಕು ಅಂತ ಸರಿ ಅಂತ ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋದೆ. ಅಲ್ಲಿ ಸೇರಿಸಿದಾಗ ರಜೆಯಲ್ಲಿ 2 ತಿಂಗಳ ಕೋಚಿಂಗ್ ಕ್ಲಾಸಿಗೆ ಸಿಕ್ಕಿತ್ತು ಅವಕಾಶ. ಅಲ್ಲಿ ಹೋಗಿ 1 ತಿಂಗಳು ಹೋಗಿ ಹೇಳಿದ, ನಾನು ಹೋಗೋದಿಲ್ಲ ಹೇಳಿದ. ಅವರೇನು ಪಾಠ ಮಾಡ್ತಾರೆ, ಇದು ಪಾಠ ನಾಳೆ ಕಾಲೇಜ್ನಲ್ಲಿ ಮಾಡೋದಿಲ್ವಾ? ಮತ್ತು ಕಾಲೇಜ್ನಲ್ಲಿ ನಾನು ಕ್ಲಾಸ್ನಲ್ಲಿ ಎಂತ ಮಾಡೋದು, ಇದು ಪಾಠ ಈಗಲೇ ಆಗಿಬಿಟ್ರೆ. ಇದು ಈ ರೀತಿಯ ಒಂದು ಇಡೀ ಶಿಕ್ಷಣದ ವ್ಯವಸ್ಥೆಯನ್ನೇ ನಾವು ಇವತ್ತು ಹಾಳು ಮಾಡೀವಿ. ನಾವು ಯಾವ ಭ್ರಮೆಯಲ್ಲಿದ್ದೇವೆ ಎನ್ನುವಂಥದ್ದು. ಅದೇ ನೆಲೆಯಲ್ಲಿ ಮುಂದುವರಿದು ಏನಾಗಿದೆ ಅಂದರೆ, ಆ ರೀತಿ ಮಕ್ಕಳಿಗೆ ನಾವು ಖರ್ಚು ಮಾಡಿದ್ದನ್ನು ಈಗ ನಾವು ಏನು ಮಾಡ್ತಾ ಇದ್ದೇವೆ ಅಂದರೆ, ಅವರನ್ನು ATM ಕಾರ್ಡ್ ಆಗಿ ಬಳಸ್ತಾ ಇದ್ದೇವೆ ಅಂತ. ಹಾಗೆ ಜನ ಅವ್ರನ್ನ ಕೊಡಬೇಕು ಅಂತ ಇಲ್ಲ, ಅವರು ಎಲ್ಲಿ ಕೊಡ್ತಾರೆ ಬಿಡ್ತಾರೆ ಗೊತ್ತಿಲ್ಲ. ಆ ನಿರೀಕ್ಷೆಯೂ ಕೂಡ ಬಹಳ ತಪ್ಪು ಎನ್ನುವುದು ಹೇಳ್ತಾ ಇದ್ದೇನೆ. ಈಗ ಪುಸ್ತಕದ ಓದಿಗೆ ಬಂದಾಗ ಈ ರೀತಿಯಲ್ಲಿ ಪುಸ್ತಕದ ರುಚಿ ಹತ್ತಿಕೊಂಡ್ರೆ, ನಮ್ಮಲ್ಲಿ ಪುಸ್ತಕದ ಸಂಸ್ಕೃತಿ ಇಲ್ಲದೇ ಇರುವಾಗ ಹಿರಿಯರು ಅವರ ಅಜ್ಞಾನಿಗಳಲ್ಲ, ಅವಿವೇಕಿಗಳಲ್ಲ. ನಾವು ಅವರನ್ನು ಅನಕ್ಷರಸ್ಥರು ಅಂತ ಅಷ್ಟೇ ಹೇಳ್ಬೋದೇ ಹೊರತು ಅವರಿಗೆ ಓದಲಿಕ್ಕೆ ಬರೀಲಿಕ್ಕೆ ಬರ್ತಾ ಇರಲಿಲ್ಲ ಅಂತ ಹೇಳ್ಬೋದಷ್ಟೇ. ಇದು ನನ್ನ ಒಂದು ಅಭಿಪ್ರಾಯ ಮತ್ತು ಗ್ರಹಿಕೆ. ಯಾವಾಗಲೂ ಕೂಡ ಅದಷ್ಟೇ ಇಲ್ಲ ಹೇಳ್ಬೋದೇ ಹೊರತು ಅವರು ನಾಲಾಯಕು ಖಂಡಿತ ಅಲ್ಲ. ಅವರು ಎಲ್ಲವನ್ನೂ ತಿಳಿದವರು. ಒಳ್ಳೆಯ ಅಡಿಗೆ ಗೊತ್ತಿತ್ತು, ಒಳ್ಳೆಯ ವೈದ್ಯ ಗೊತ್ತಿತ್ತು, ಒಳ್ಳೆಯ ಕೃಷಿ ಗೊತ್ತಿತ್ತು, ಒಳ್ಳೆಯ ಎಲ್ಲ ಕುಲ ಕಸುಬುಗಳ ತಿಳುವಳಿಕೆಗಳು ಪೂರ ಜ್ಞಾನ ಅವರಿಗಿತ್ತು. ಇವತ್ತು ನಮಗೆಲ್ಲಿದೆ? ಇವತ್ತು ಅದನ್ನು ಥಿಯರಿಯಲ್ಲಿ ಕಲಿಸಿಕೊಟ್ಟವರಿಗೆ ಎಲ್ಲಿ ಪ್ರಾಕ್ಟಿಕಲಲ್ಲಿ ಮಾಡಿ ಬರಲಿಕ್ಕೆ ಆಗ್ತದೆ? ಆಗುವುದಿಲ್ಲ. ಅದರಿಂದ ಜ್ಞಾನ ಎನ್ನುವುದಕ್ಕೆ ಆ ಕಾಲದ ಒಂದು ವ್ಯವಸ್ಥೆಯ ಒಳಗಿನ ಉಪಕರಣಗಳೇನಿತ್ತು, ಅಕ್ಷರ ಜ್ಞಾನ, ಈ ಅಕ್ಷರದ ಮೂಲಕ ನಾವು ಪಡೆಯುವುದಕ್ಕೆ ನಮಗೆ
ಕೋಶ ಓದಬೇಕು ಅಂತ ಹೇಳ್ತಾರೆ, ಪುಸ್ತಕ ಓದಬೇಕು ಹೇಳ್ತಾರೆ. ಅದಕ್ಕೊಂದು ಪುಸ್ತಕ ಸಾಧನ. ಅದಕ್ಕಾಗಿ ನಾವು ಶಾರದೆಯನ್ನು ಪುಸ್ತಕದ ಹಿನ್ನೆಲೆಯ ಒಳಗೆ ಪೂಜೆ ಮಾಡುತ್ತೇವೆ. ಶಾರದಾ ಪೂಜೆ ಅಂತ ಹೇಳಿದ್ರೆ ಶಾರದೆಯನ್ನೇನು ಮಾಡಬೇಕಾಗಿಲ್ಲ, ಮೂರ್ತಿ ಪೂಜೆ ಮಾಡಬೇಕಾಗಿಲ್ಲ. ಪುಸ್ತಕದ ಪೂಜೆ ಅಂತಂದರೆ ಬರೀ ಪುಸ್ತಕವನ್ನು ವ್ಯಾಸಪೀಠದಲ್ಲಿಟ್ಟು ಪೂಜೆ ಮಾಡೋದಲ್ಲ, ಅದನ್ನು ಓದಬೇಕು, ಅದಕ್ಕೆ ಆ ಗೌರವ ಕೊಡಬೇಕು. ಯಾವುದೇ ಪುಸ್ತಕ, ಈಗ ನಮ್ಮ ಮನೆಯಲ್ಲಿ ಸಣ್ಣ ಗ್ರಂಥಾಲಯ ಅಲ್ಲ, ಇಡೀ ಮನೆಯ ಮೇಲ್ಭಾಗ ಪೂರ ಗ್ರಂಥಾಲಯವೇ ಆಗಿದೆ. ಅದರೊಳಗೆ ಪುಸ್ತಕ ನೋಡಿದ ಕೂಡಲೇ ನನಗೆ ಚಿನ್ನದ ಮೇಲೂ ಆಸೆ ಇಲ್ಲ, ಸೀರೆ ಮೇಲೂ ಆಸೆ ಇಲ್ಲ. ಪುಸ್ತಕದಲ್ಲಿ ಹೋದರೆ ಅದನ್ನು ತಗೊಂಡು ಬಂದಿಡ್ತೇವೆ. ಒಮ್ಮೆ ಎಲ್ಲ ಪುಟ ತಿರುಗಿಸ್ತೇನೆ, ಮತ್ತೊಮ್ಮೆ ಯಾವುದು ತೆಗಿತೇನೆ ಅಂತ ಗೊತ್ತಿಲ್ಲ. ಅದರದ್ದೇ ಅಗತ್ಯ ಬಿದ್ದರೆ ಆ ಪುಸ್ತಕವನ್ನು ಓದ್ತೇನೆ. ಇಲ್ಲದೆ ಹೋದರೆ ಒಮ್ಮೆ ಓದಿದ್ದು ಅದರಲ್ಲಿ ಇಂತೆಂಥ ವಿಷಯಗಳು ಇವೆ ಅನ್ನೋದು ತಲೆಯೊಳಗಿರ್ತದೆ. ಮತ್ತೆ ಅಗತ್ಯ ಬಿದ್ದಾಗ ಅದನ್ನು ಮತ್ತೆ ಓದ್ತೇನೆ. ಅಷ್ಟು ಪುಸ್ತಕಗಳ ಸಂಗ್ರಹ ಇದೆ. ಈಗ ಬಹಳ ಯೋಚನೆ ಆಗಿದೆ, ಬಹುಶಃ ಈ ಪುಸ್ತಕಗಳನ್ನು ಮುಂದೆ ಏನು ಮಾಡೋದು ಹಾಗಂತ. ನನ್ನ ಮಕ್ಕಳು ಓದ್ತಾರೆ, ಆದರೆ ಅವರ ಸಮಯ ಮತ್ತು ಈಗಿನ ಈ ಕೆಲಸದ ಒತ್ತಡ ಅವರನ್ನು ಓದಲಿಕ್ಕೆ ಬಿಡ್ತಾ ಇಲ್ಲ ಎನ್ನುವುದು ಕೂಡ ನಮಗಾಗೋ ದುಃಖ. ಅವರಿಗೂ ದುಃಖ ಆಗ್ತದೆ, ಓದಲಿಕ್ಕಾಗೋದು. ಆದರೆ ನಮಗಿಂತ ವೇಗವಾಗಿ ಓದ್ತಾರೆ ಮಾತ್ರ. ಒಂದು ಪುಸ್ತಕ ಸಿಕ್ಕಿದರೆ ಬಹಳ ವೇಗವಾಗಿ ಓದ್ತಾರೆ. ಯಾಕಂದರೆ ಆ ಮಕ್ಕಳ ಮುಂದಿನ ಆಲೋಚನೆಯ ದಾರಿ ಹಾಗಿರ್ಬೋದು. ಈಗ ನಮ್ಮ ಪುಸ್ತಕದ ಓದಿಗೆ ಸರ್ ಹೇಳಿದಾಗೆ ಅಥವಾ ಇವತ್ತಿನ ಕಾಲಮಾನದಲ್ಲಿ ಬಂದು ಅಡ್ಡಿಯಾಗಿರುವಂಥದ್ದು. ಆದರೆ ಪುಸ್ತಕ ಮೊದಲು ಬಂದಾಗಲೂ ಕೂಡ ನನ್ನ ಅಜ್ಜಿ ಎಷ್ಟು ತಲೆ ಕಳೆದಾಕಿ ಓದ್ತೀನಿ, ನೀನು ಕಣ್ಣು ಹಾಳಾಗ್ತದೆ ಹೇಳ್ತಿದ್ವಿ. ಯಾಕಂದರೆ ಅವರಿಗೆ ಅದರದ್ದು ಗೊತ್ತಿರಲಿಲ್ಲಲ್ಲ. ಆಗ ಓದೋದು ಬೇಡ ಅಂತ ಅವರಿಗೆ ಓದಿ ಏನಾಗಬೇಕು ಅಂತ ಗೊತ್ತಿಲ್ಲ. ಅದರಿಂದ ಓದೋದು ಬೇಡ, ತಲೆ ನೆತ್ತರೆಲ್ಲ ಕಣ್ಣಿಗೆ ಇಳಿತದಂತೆ, ಇಲ್ಲ ಓದಬೇಡ ಅಂತ ಹೇಳ್ತಾ ಇದ್ರು. ಹಾಗೆ ಕನ್ನಡಕ್ಕೆ ಬರೋದು ಹೇಳಿದರೆ ಯಾರಿಗೂ ಹಿಂದಿನವರಿಗೆ ಇಷ್ಟ ಇರಲಿಲ್ಲ. ನಮ್ಮ ದೇಶದಲ್ಲಿ ಪಶ್ಚಿಮ ಬಂಗಾಳದ ಚಿಕ್ಕ ಮಕ್ಕಳಿಗೆ ಬೇಗ ಕನ್ನಡಕ ಬಂದದ್ದು, ಯಾಕಂದರೆ ಹೆಚ್ಚು ವಿದ್ಯಾವಂತರಿದ್ದದ್ದು ಅಲ್ಲಿಯೇ. ಹಾಗೆ ಚಿಕ್ಕ ಮಕ್ಕಳು ಇವತ್ತು ಕನ್ನಡಕ ಎನ್ನುವುದು ಯಾರಿಗೂ ಏನು ಅದೊಂದು ಬೇಡದ ವಸ್ತುವೇ ಅಲ್ಲ. ತಾಂತ್ರಿಕವಾಗಿ ಎಲ್ರಿಗೂ ಕನ್ನಡಕ, ಎಷ್ಟು ಚಿಕ್ಕ ಮಕ್ಕಳು ಹಾಕಿದರೂ ಕೂಡ ಕನ್ನಡಕ ಇವತ್ತು ಬೇಕು. ಆ ನೆಲೆಯ ಒಳಗೆ ಆಧುನಿಕವಾದ ಸೌಲಭ್ಯಗಳು ನಮ್ಮ ಏಳಿಗೆಗೆ, ಯಶಸ್ಸಿಗೆ, ಮಾನವೀಯತೆಗೆ, ನಮ್ಮ ಜ್ಞಾನ ವಿಸ್ತಾರಕ್ಕೆ ಎಲ್ಲ ಪೂರಕವಾದ್ದು ಬೇಕು. ಆದರೆ ಇವತ್ತು ಬಂದಂಥದ್ದು ಬಹುಶಃ ಎಲ್ಲವೂ ಬಂದ ಪ್ರಾರಂಭಕ್ಕೆ ಒಂದು ಅಪಾಯಕಾರಿಯಾಗಿ ನಮಗೆ ಕಾಣ್ತದೆ. ಬೆಂಕಿ ಬಂದಾಗಲೂ ಹಾಗೆ ತಾನೆ, ಅದು ಸುಡುವಂಥದ್ದು ಅದರ ಗುಣ. ಆದರೆ ಅದನ್ನು ಬೆಳಕನ್ನಾಗಿ ಪರಿವರ್ತಿಸಿದವನು ಯಾರು? ಬುದ್ಧಿವಂತನಾದಂಥ ಮನುಷ್ಯ. ಅದೇ ರೀತಿಯಲ್ಲಿ ಮೊಬೈಲ್ ಬಂದಿದೆ, ಕಂಪ್ಯೂಟರ್ ಬಂದಿದೆ, ಫೇಸ್ಬುಕ್ ಇದೆ, ಟ್ವಿಟ್ಟರ್ ಇದೆ, ವಾಟ್ಸಪ್ ಇದೆ, ಎಲ್ಲ ಇದೆ. ಇದ್ದದ್ದನ್ನು ಬುದ್ಧಿವಂತರಾಗಿ ಬಳಸಿಕೊಳ್ಬೇಕಾದದ್ದು ನಮ್ಮ ಜಾಣ್ಮೆ. ಅದನ್ನು ಚಿಕ್ಕವರಿಗೆ ತಿಳಿಸಿಕೊಡಬೇಕಾದದ್ದು ನಮ್ಮ ಕರ್ತವ್ಯ. ಅದಲ್ಲದೆ ಹೋದರೆ ಸಮಾಜ ಹಾಳಾಗ್ತದೆ. ಸಮಾಜ ಎಲ್ಲ ಕಾಲದಲ್ಲೂ ಹೀಗೆ ಇತ್ತು. ಇಲ್ಲದೆ ಹೋದರೆ ಕಾಳಿದಾಸ ಹೇಳ್ತಿದ್ನ, ಪುರಾಣ ಮಿಥ್ಯೇವನ ಸಾಧು ಸರ್ವಂ ಅಂತ. ಹಳೆಯದಾದದ್ದೆಲ್ಲವೂ ಚಿನ್ನ ಅಥವಾ ಹಳೆಯಾದದ್ದೆಲ್ಲ ಯೋಗ್ಯ ಅಂತ ಇಲ್ಲ, ಹೊಸತನ್ನು ನೋಡಿ ಅಂತ ಹೇಳಿದಾನವನು. ಅವನ ಕಾಲಕ್ಕೆ ಅವನು ಹಾಗೆ ಹೇಳಬೇಕಾಗಿದ್ದರೆ ಅವನ ಎಲ್ಲ ಕೃತಿಗಳು ಇವತ್ತು ಜಗತ್ಮಾನ್ಯವಾಗಿರುವಾಗ ಆ ಕಾಲದ ಜನರು ಅವನನ್ನು ವಿರೋಧಿಸಿದ್ದಾರೆ ಅಂತಾಯಿತು. ಇಲ್ಲದಿದ್ದರೆ ಅವನು ಆ ಮಾತು ಹೇಳ್ತಿರಲಿಲ್ಲ. ಅದರಿಂದ ಹಳೆಯದೆಲ್ಲವೂ ಸರಿಯಲ್ಲ, ಹೊಸತು ಬಂದಾಗ ಅದು ಅಪಾಯಕಾರಿಯೂ ಹೌದು, ಎಲ್ಲವಾಗಿರ್ತದೆ. ಬೆಂಕಿಯನ್ನು ಬೆಳಕು ಮಾಡಿದ ಹಾಗೆ, ಪುಸ್ತಕ ನನ್ನ ಅಜ್ಜಿ ಬೇಡ ಅಂತ ಹೇಳಿದ ಹಾಗೆ ಟಿ.ಪಿ. ಕೈಲಾಸಮ್ಮ ಕೂಡ ಬರೀತಾರೆ. ಅದರಲ್ಲಿ ನಾಟಕದಲ್ಲಿ ಟೊಳ್ಳುಗಟ್ಟಿ ಎನ್ನುವ ನಾಟಕದಲ್ಲಿ ಬರುವ ಅಜ್ಜಿ ಹೇಳ್ತಾಳೆ, ಏನು ಈ ಹುಡುಗಿಯರೆಲ್ಲ ಪುಸ್ತಕ ಓದ್ತಾರೆ, ತಗೊಂಡು ಒಲೆಗೆ ಹಾಕ್ತೇನೆ ಅಂತ ಹೇಳ್ತಾಳೆ ಅವಳು. ಅಂದರೆ ಆ ಕಾಲದ ಜಾಯಮಾನ. ಇವತ್ತು ನಾವು ಯಾರು ಹಾಗೆ ಹೇಳೋದಿಲ್ಲ. ಇವತ್ತು ಅಜ್ಜಿಯನ್ನು ಓದಿಸುವ ಮೊಮ್ಮಕ್ಕಳಿದ್ದಾರೆ, ಇವತ್ತು ಅಜ್ಜಿಯನ್ನು ವಾಟ್ಸಪ್ಪಲ್ಲಿ ಓದಿಸುವಂಥ ಮೊಮ್ಮಕ್ಕಳಿದ್ದಾರೆ. ಬಹುಶಃ ನಾವು ಅದನ್ನು ಸ್ವೀಕಾರ ಮಾಡಬೇಕು. ಹಿರಿಯರು ಒಂದು ಹಂತದಲ್ಲಿ ಕಿರಿಯರ ಜೊತೆಯಲ್ಲಿ, ಯಾಕಂದರೆ ನಾವು ಹಿರಿಯರಿಗೆ ನಮ್ಮ ಮಕ್ಕಳ ಜೊತೆಯಲ್ಲಿ, ನಮ್ಮ ಮೊಮ್ಮಕ್ಕಳ ಜೊತೆಯಲ್ಲಿ ನಮಗೆ ಬಹಳ ಕಷ್ಟ ಆಗ್ತದೆ, ಖಂಡಿತವಾಗ್ಲೂ ಕಷ್ಟ ಆಗ್ತದೆ. ಯಾಕಂದರೆ ಅವರು ಓಡುವ ವೇಗ, ಅವರ ಆಲೋಚನೆಯ ದಾರಿ, ಒಂದು ಬಾರಿ ಹೇಳಿದ್ದನ್ನು ರಿಪೀಟ್ ಮಾಡಿದ ತಕ್ಷಣ ಅಷ್ಟು ಅಚ್ಚುಕಟ್ಟಾಗಿ ನೆನಪಿಟ್ಟುಕೊಳ್ತಾರೆ. ಇಂಥ ಸ್ಮರಣ ಶಕ್ತಿಯೆಲ್ಲ ಬಹುಶಃ ಕಾಲ ಧರ್ಮದ ವಿಶೇಷ ಗುಣಗಳಿರ್ಬೋದು. ಅವುಗಳನ್ನು ನಾವು ಚೆನ್ನಾಗಿ ಬಳಸಿಕೊಳ್ಳುವುದಕ್ಕೆ ನಾವು ಖಂಡಿತವಾಗಲೂ ಕೆಲವೊಂದು ಹೊಂದಾಣಿಕೆ ಮಾಡಿಕೊಳ್ಬೇಕಾಗ್ತದೆ. ಅಷ್ಟಿದ್ರೂ ಕೂಡ ಈ ತಾಂತ್ರಿಕವಾದ ಯುಗದಲ್ಲಿ ಪುಸ್ತಕದ ಸಂಸ್ಕೃತಿ ಒಂದು ಕಳೆದು ಹೋಗದ ಹಾಗೆ ನಾವು ಮಾಡಬೇಕು. ಅದಕ್ಕೆ ಇನ್ನೊಂದು ಕೆಲಸ, ನಾನು ಬಹಳ ಜನರನ್ನು ನೋಡಿದವರನ್ನು ನೆನಪು ಮಾಡ್ಕೊಳ್ತೇನೆ, ನಮ್ಮ ಪ್ರೊಫೆಸರ್ ಹೇಳಿದ್ದನ್ನು ನೆನಪು ಮಾಡ್ಕೊಳ್ತೇನೆ. ಜಿ.ಪಿ. ರಾಜರತ್ನಂ ಅವರೊಂದು ಜೋಳಿಗೆ ಹಾಕ್ಕೊಂಡು ಎಲ್ಲ ಕನ್ನಡದ ಪುಸ್ತಕಗಳನ್ನು ಮಾರಾಟಕ್ಕೆ ತಗೊಂಡು ಹೋಗ್ತಾ ಇದ್ರಂತೆ. ಆಮೇಲೆ ನಾನು ಶೇಖರ್ ರೆಡ್ಡಿ ಅವರನ್ನು ನೋಡಿದ್ದೇನೆ, ಈಗ ನಮ್ಮ ವಾಸ್ತವ ಉಚ್ಚಿಲ್ ಅವರನ್ನು ನೋಡ್ತಾ ಇದ್ದೇನೆ. ಎಲ್ಲ ಯಾವುದೇ ಕಾರ್ಯಕ್ರಮ ಹೋದರೂ ಒಂದಷ್ಟು ಪುಸ್ತಕ, ನಿಮಗೆ ಯಾವುದು ಬೇಕಿದ್ರೆ ಆಗಬಹುದು, ನಿಮಗೆ ಇಷ್ಟ ಇದ್ದರೆ ತಗೊಳ್ಳಿ, ಬಿಟ್ಟರೆ ಅವರೇನು ಒತ್ತಾಯ ಮಾಡೋದಿಲ್ಲ. ಆದರೆ ನಮಗೆ ಆಸಕ್ತಿ ಇರುವಂಥ ವಿಷಯಗಳು ಯಾವುದೇ ಇರಬಹುದು. ಈ ರೀತಿಯಲ್ಲಿ ಪುಸ್ತಕ ಮತ್ತು ನಾವು ಬರೆಯುವುದಾಗಲಿ, ಇನ್ನೊಬ್ಬರಿಗೆ ಬರೆದದ್ದನ್ನು ಓದೋದಾಗಲಿ, ಈ ರೀತಿಯ ಒಂದು ಕೂಡುಕೊಳ್ಳುವಿಕೆ
ಇದ್ದಾಗ ಒಂದು ಸಮಾಜ ಹೆಚ್ಚು ಸ್ವಾಸ್ಥ್ಯವಾಗ್ತದೆ, ಜೊತೆಗೆ ಅಸಹನೆ ಇರುವುದಿಲ್ಲ ಅಂತ ಭಾವಿಸಿದ್ದೇನೆ. ಯಾಕಂದರೆ ಇಲ್ಲಿ ನಾನು ನೋಡಿದರೆ ಇಲ್ಲಿ ಹಲವು ಮನೋಧರ್ಮದ, ಹಲವು ಬೇರೆ ಬೇರೆ ಆಲೋಚನೆಗಳ ವ್ಯಕ್ತಿಗಳಿಲ್ಲಿದ್ದಾರೆ. ಯಾಕಂದರೆ ನನಗೆ ಎಲ್ಲರನ್ನೂ ಕೂಡ ಇಲ್ಲಿ ಸ್ವಲ್ಪ ಹೆಚ್ಚು ಆತ್ಮೀಯವಾಗಿ ಪರಿಚಯ ಇದೆ. ಎಲ್ಲರ ಆಲೋಚನೆಯ ದಾರಿಗಳು, ಮನೋಧರ್ಮಗಳು ಬೇರೆ ಬೇರೆ ನಿಟ್ಟಿನಲ್ಲಿ, ಧಾರ್ಮಿಕವಾಗಿರ್ಬೋದು, ರಾಜಕೀಯವಾಗಿದ್ದಿರ್ಬೋದು, ಸಾಮಾಜಿಕವಾದದ್ದಾಗಿರ್ಬೋದು, ಬೇರೆ ಬೇರೆ ಆಲೋಚನೆಗಳಿವೆ. ಈ ಎಲ್ಲ ಆಲೋಚನೆಗಳು ಬೇಕು. ನಾವು ಇನ್ನೊಬ್ಬರ ಆಲೋಚನೆಗಳನ್ನು ಕೇಳುವುದಿಲ್ಲ ಅಂತ ಹೇಳಿದರೆ ಬಹುಶಃ ನಾವು ಏಕಮುಖವಾಗಿ ಒಂದು ಕಡೆಯಲ್ಲಿ ದ್ವೀಪಗಳಾಗ್ತೇವೆ. ನಾವು ಇನ್ನೊಬ್ಬರ ಮಾತನ್ನು ಎಷ್ಟು ಕೇಳಲಿಕ್ಕೆ ಸಹನೆ ನಮಗಿರ್ತದೋ ಅಷ್ಟು ಇನ್ನೊಬ್ಬರನ್ನು ಕೂಡ ನಾವು ಸಹನಶೀಲರನ್ನಾಗಿ ಖಂಡಿತವಾಗಲೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆಗ ಮಾತ್ರ, ಇಲ್ಲದಿದ್ದರೆ ನನಗೆ ಇನ್ನೊಂದು ಕಡೆಯಲ್ಲಿ ಇನ್ನೊಂದು ಪರದೆ ಆಚೆಗೆ ಏನಿದೆ ಅನ್ನೋದೇ ಗೊತ್ತು ಮಾಡೋದಕ್ಕೆ ನಾನು ಹೋಗದೇ ಇದ್ದರೆ ನಾನು ಹೇಗೆ ಅವರನ್ನು ಪ್ರತಿಭಟಿಸುವುದಾಗಲಿ, ಖಂಡಿಸುವುದಾಗಲಿ, ವಿಮರ್ಶೆ ಮಾಡೋದಾಗಲಿ ನನಗೊಂದಿಷ್ಟಾದರೂ ಬೇಕಲ್ಲ. ಈಗ ಹೇಳಿದರು ಇವರು ಬಾಬು ಕೃಷ್ಣಮೂರ್ತಿ ಅವರು, ರಾಷ್ಟ್ರೋತ್ಥಾನದಲ್ಲಿ ನಾನು ಪುಸ್ತಕ ತಗೊಂಡೋಗಿದ್ದೇನೆ. ಯಾಕಂದರೆ ನನಗೆ ಭಗತ್ ಸಿಂಗ್ ಬಗ್ಗೆ ಸಿಕ್ಕಿದ ಪುಸ್ತಕಗಳು ಓದಿದ್ದೇನೆ. ಆದರೆ ಚಂದ್ರಶೇಖರ್ ಆಜಾದ್ ಬಗ್ಗೆ ಪುಸ್ತಕಗಳು ಇರಲಿಲ್ಲ. ಬಾಬು ಕೃಷ್ಣಮೂರ್ತಿ ಬರೆದಾಗ ಅದೇ ಪುಸ್ತಕ ತಗೊಂಡೋಗಿ ಏನು ಅಂತ ಒಮ್ಮೆ ಓದಿ ತೆಗೆದಿಟ್ಟಿದ್ದೇನೆ. ನಮ್ಮವರು ಇನ್ನೊಂದು ಮಾತು ಹೇಳ್ತಾರೆ, ಅವರಿಗೆ ಪುಸ್ತಕ ಸಿಕ್ಕಿತ್ತು ಹೇಳಿದೆಲ್ಲ. ಯಾವ ಪುಸ್ತಕ ಸಿಕ್ಕಿತ್ತು ಅಂತಂದರೆ ನರಸಿಂಹಯ್ಯನವರ ಪತ್ತೇದಾರಿ ಕಾದಂಬರಿ ಸಿಕ್ಕಿತಂತೆ, ಹೆಣ್ಣು ಕುದುರೆ ಅಂತ. ಅದು ಏನಿದ್ದಿರ್ಬೋದು ಅಂತ ನೀವು ಯಾರಾದರೂ ಊಹಿಸ್ಬೋದು. ಪುರುಷೋತ್ತಮನ ಸಾಹಸಗಳಲ್ಲಿ ಒಂದದು ಪುಸ್ತಕ. 5ನೇ ಕ್ಲಾಸಿನ ಹುಡುಗನಿಗೆ ಇದನ್ನು ಕೊಟ್ಟಿದ್ದಾರಲ್ಲ, ಯಾವ ಭಾಷರು ಅಂತ ಈಗ ಹೇಳ್ತಾರೆ ಅವರು, ಯಾಕೆ ಕೊಟ್ಟರು ಅಂತ. 5ನೇ ಕ್ಲಾಸ್ನ ಹುಡುಗನಿಗೆ ಈ ಪುಸ್ತಕ ಸಿಕ್ಕಿದೆ ಅಂತ ಹೇಳಿ. ನಮ್ಮ ಮನೆಯಲ್ಲಿ ನನಗೆ ನಮ್ಮ ಅಪ್ಪ ಕಾದಂಬರಿ ಓದಲಿಕ್ಕೆ ಬಿಡ್ತಿರಲಿಲ್ಲ. ನಾನು ನಮ್ಮ ಶಾಲೆ ಹೈಸ್ಕೂಲ್ನಿಂದ ಕಾದಂಬರಿ ಪುಸ್ತಕ ತಗೊಂಡು ಬಂದು ನನ್ನ ಚಿಕ್ಕಮ್ಮಂದಿರಿಗೆ ಕೊಟ್ಟು ಮನೆಗೆ ಹೋಗೋದು. ಅವರು ಶಾಲೆ ಬಿಟ್ಟು SLC ಆಗಿ ಮನೆಯಲ್ಲಿ ಕೂತಿದ್ರು, ಬೇರೆ ಏನು ಕೆಲಸ ಇಲ್ಲ, ಅವ್ರಿಗೆ ಕಾದಂಬರಿ ಓದಬೇಕು, ಅವರು ಓದ್ತಿದ್ರು. ನನಗೆ ಮನೆಯ ಕಾದಂಬರಿ ಪುಸ್ತಕ ಒಂದು ಕೊಂಡೋಗ್ಲಿಕ್ಕೆ ಆಗ್ತಿರಲಿಲ್ಲ. ನನ್ನ ಅಪ್ಪನಿಗೆ ನಾನು ಕಾದಂಬರಿ ಓದಿಸಿದ್ದು ಭೈರಪ್ಪನವರ ಪುಸ್ತಕ ವಂಶವೃಕ್ಷ ತಗೊಂಡೋಗಿ ಓದಲೇಬೇಕು ಅಂತ ಹೇಳಿದೆ ನಾನು. ಓದಿದ್ರು. ಪರ್ವ ತಗೊಂಡೋಗಿ ಓದಿದ್ರು. ಅವರ ವಿಮರ್ಶೆ ಬೇರೆ ಏನೇ ಇರ್ಬೋದು, ಅದು ಬೇರೆ ವಿಚಾರ. ಆದರೆ ಓದಬೇಕು, ಓದದೆ ಹೋದರೆ ನೀವು ಮುಂದೆ ಆಧುನಿಕವಾಗುವುದಕ್ಕೆ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಯಾರೇ ಹೊಸಬರು ಬಂದಾಗಲೂ ಕೂಡ ನಾವು ಓದುವ ಮನಸ್ಸನ್ನು ತೆರೆದಿಟ್ಟುಕೊಳ್ಬೇಕು, ತೆರೆದ ಮನಸ್ಸಿರಬೇಕು. ಹಾಗೆ ನಮ್ಮ ಬದುಕು ಕೂಡ ಸಾಧ್ಯವಾದಷ್ಟು ತೆರೆದ ಪುಸ್ತಕದ ಹಾಗೆ ಇದ್ದರೆ ಒಳ್ಳೆಯದು ಅಂತ ಹೇಳ್ತಾರೆ. ಬಹಳ ಕಷ್ಟ ಆಗಿರೋದು, ಆದರೂ ಪ್ರಯತ್ನ ಪಟ್ಟರೆ ಬಹುಶಃ ಯಾರಿಗೂ ಕೂಡ, ಎಷ್ಟೇ ಭಿನ್ನಾಭಿಪ್ರಾಯ ಇದ್ದವನಾದರೂ ಕೂಡ ಬಹುಶಃ ನಮ್ಮ ಕತ್ತು ಕೊಯ್ಲಿಕ್ಕೆ ಅವನು ಖಂಡಿತ ಬರುವುದಿಲ್ಲ ಎನ್ನುವುದು ನನ್ನ ಒಂದು ಸ್ವಂತ ಅಭಿಪ್ರಾಯ. ಯಾಕಂದರೆ ಎಲ್ಲರೊಳಗೊಂದಾಗು ಮಂಕುತಿಮ್ಮ ಎನ್ನುವಂಥದ್ದು ಸುಲಭದ ಕೆಲಸ ಅಲ್ಲ. ಆದರೆ ಎಲ್ಲರೊಳಗೊಂದಾಗುವುದು ಚೀಪ್ ಪಾಪ್ಯುಲಾರಿಟಿಗಲ್ಲ. ನನ್ನ ನಿಲುವು ಇದುವೇ. ಆದರೆ ನಿಮ್ಮ ನಿಲುವನ್ನು ನಾನು ಯಾಕೆ ಒಪ್ಪುವುದಿಲ್ಲ, ಯಾಕೆ ಒಪ್ಪುತ್ತೇನೆ ಅಂತ ಹೇಳುವುದಕ್ಕೆ ನನಗೆ ಸಾಮರ್ಥ್ಯ ಬರಬೇಕಾಗಿದ್ದರೆ ಅದು ವಿಸ್ತಾರವಾದ, ವೈವಿಧ್ಯಮಯವಾದ ಪುಸ್ತಕಗಳ ಓದಿನಿಂದ ಎನ್ನುವಂಥ ಮಾತನ್ನು ಹೇಳ್ತಾ, ಹಿರಿಯರಾದಂಥ ಗುರುರಾಜರಾಯರು ಬಹಳ ದೇಹದಾರ್ಢ್ಯದ ಒಳಗೆ ಸಾಮರ್ಥ್ಯ ಉಂಟು, ಮನಸ್ಸಿನಲ್ಲೂ ಅಷ್ಟೇ ವಿಲ್ ಪವರ್ ಉಂಟು ಅವರ ಹತ್ರ. ಅವರಿಗೆ ಒಂದು ಪುಸ್ತಕ ಬರೆದಿದ್ದಾರೆ. ಎಸ್ ನಾರಾಯಣರಾವ್ ಅಂತ ಉದಯ ಪ್ರಿಂಟರ್ ಅವರು ಇದ್ದಾರೆ. ಉದಯ ಪ್ರಿಂಟರ್ನ ನಮ್ಮ ಮೊದಲ ಪುಸ್ತಕ ಅವರ ಪ್ರೆಸ್ಸಲ್ಲಿ ಆಗ್ತಿತ್ತು. ಅವರು ಇತ್ತೀಚೆಗೆ 80 ವರ್ಷ ಆಯಿತು. ಆಗ ಅವರು ನಮ್ಮ ಮನೆಗೆ ಬಂದು ಹೇಳಿದರು, ನಾನು ಎಲ್ಲರ ಪುಸ್ತಕ ಪ್ರಿಂಟ್ ಮಾಡಿಕೊಟ್ಟೆ, ನನಗೊಂದು ಆಸೆ, ನಾನೊಂದು ಪುಸ್ತಕ ಬರೀಬೇಕು ಅಂತ. ಅದಕ್ಕೆ ಅವ್ರು ಏನು ಮಾಡಿದ್ದಾರೆ ಅಂದರೆ ಎಲ್ಲ ಈ ಗಾದೆ ಮಾತುಗಳು, ನಾಣ್ಣುಡಿಗಳು ಇವುಗಳನ್ನೆಲ್ಲ ಇಟ್ಟುಕೊಂಡು ಚಿಕ್ಕ ಮಕ್ಕಳಿಗಾಗುವ ಹಾಗೆ ಎಲ್ಲ ಬರೆದಿಟ್ಟುಕೊಂಡಿದ್ರು. ತಂದು ತೋರಿಸಿದ್ರು, ನಾನು ಇದನ್ನು ಪ್ರಕಟ ಮಾಡ್ಬೋದಾ ಅಂತ ನಮ್ಮ ಮನೆಗೆ ಬಂದು ಕೇಳಿದರು. ಖಂಡಿತ ಮಾಡಿ ಸರ್, ಮಕ್ಕಳಿಗಾಗೋ ಪುಸ್ತಕ, ಸಂತೃಪ್ತಿಯ ಬದುಕು ಅಂತ ಮಾಡಿದರು. ಮಾಣಿಕ್ಯ ಅಂತ ಮಾಡಿದ್ರು. ಈಗ ಯುಗ ಪುರುಷದಲ್ಲಿ ದಿನಕ್ಕೊಂದು, ಪ್ರತಿಯೊಂದು ಮಾಸಿಕದಲ್ಲಿ ಬರೀತಾರೆ. ಅವರಿಗೆ ಆಸೆ ಇತ್ತು. ಅವರ ಬದುಕಿನ ಅನೇಕ ವಿಚಾರಗಳು ಈಗ ಎಲ್ಲ ಹಿರಿಯರಿಗೆ ಇದೇ ಒಂದು ಏನು ಹೇಳ್ತಾರೆ, ಹಪಹಪಿಕೆ. ಒಂಥರ ಅಯ್ಯೋ ಇವತ್ತಿನ ಮಕ್ಕಳು ಯಾಕೆ ಹೀಗಾಗ್ತಾ ಇದ್ದಾರೆ, ಇವತ್ತು ಯಾಕೆ ಸಂಬಂಧಗಳು ಹೊರಟೋಗಿದೆ, ಇವತ್ತು ಯಾಕೆ ಮನುಷ್ಯರ ಜೊತೆಗೆ ಸಂಬಂಧಗಳಿಲ್ಲ ಎನ್ನುವಂಥದ್ದು. ಆಗ ಅವರಿಗೆ ಏನನ್ನಾದರೂ ಯಾರಲ್ಲಾದರೂ ಹೇಳಿಕೊಳ್ಬೇಕು ಸರಿ ಅಂತ ಹೇಳುವಂಥದ್ದು. ಈ ರೀತಿಯ ಬಹುಶಃ ಒಂದು ಔಟ್ಲೆಟ್. ಇವತ್ತು ನಿನ್ನೆ ಯಾರೋ ಹೇಳಿದರು, ಈಗ ಒಟ್ಟು ಓಡಾಡೋದನ್ನು ನೋಡಿದರೆ ಎಲ್ಲ 60ರ ಮೇಲಿಗಿಂತ ಹೆಚ್ಚಿನ ಜನರೇ ಇದ್ದಾರೆ ಅಂತ. ಹೌದು, ನಾವು ಸೀನಿಯರ್ ಸಿಟಿಸನ್ಸೇ ತುಂಬ ಜನ ಇದ್ದೇವೆ. ನಮಗೇನು ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಬಹುಶಃ ಒಂದು ಒಳ್ಳೆಯ ನಮ್ಮ ಮನಸ್ಸಿಗೆ ಮತ್ತು ಬದುಕಿಗೆ ತೃಪ್ತಿ ಕೊಡುವಂಥದ್ದು ಒಳ್ಳೆಯ ಪುಸ್ತಕಗಳ ಓದುವಿಕೆ. ಹಾಗೆ ಅವರು ಪುಸ್ತಕ ಬರೆದರು. ಹೀಗೆ ನಮ್ಮ ಸರ್ ಈಗ ಗುಡ್ ಅರ್ಥನ್ನು ಅನುವಾದ ಮಾಡ್ತಾ ಇದ್ದಾರೆ ಅಂತ ಕೇಳಿದೆ ನಾನು. ಇಲ್ಲಿ ಹೇಳಿದ ಹಾಗೆ ಬಹುಶಃ ಇನ್ನೂ ಒಂದು ಅನೇಕ ಪುಸ್ತಕಗಳನ್ನು ಅವರು ಅನುವಾದ ಮಾಡಬಹುದು. ಹೀಗಾಗಿ ನಮ್ಮ ಶ್ಯಾಮಲ ಮಾಧವ್ ಬಹಳ ಒಳ್ಳೊಳ್ಳೆಯ ಇಂಗ್ಲೀಷ್ ರೈಟರ್ಸ್ ಪುಸ್ತಕಗಳನ್ನು ಕೊಟ್ಟಿದ್ದಾರೆ. ಇಂಗ್ಲೀಷ್ ಅಧ್ಯಾಪಕರು ತುಂಬ ಚೆನ್ನಾಗಿ ಓದಿರ್ತಾರೆ. ಅವರು ಆ ಕೆಲಸ ಮಾಡಲಿ, ಆಗ ಅವರಿಗೆ ಖಂಡಿತವಾಗ್ಲೂ ಆರೋಗ್ಯವೂ ಹೆಚ್ಚಾಗ್ತದೆ,
ಆಯುಷ್ಯವೂ ಹೆಚ್ಚಾಗ್ತದೆ. ಅದು ನಮ್ಮ ಪಾಲಿನ ಸೌಭಾಗ್ಯ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ವಂದನೆ. ಜೊತೆ ವೇದಿಕೆಯಲ್ಲಿ ಕಳೆದ 26 ವರ್ಷಗಳ ಮೊದಲು ಮಿಲಿಟರಿಯಲ್ಲಿ ಆರ್ಮಿ ಮೆಡಿಕಲ್ ಸ್ಕಾಲ್ನಲ್ಲಿ ಫಿಸಿಯೋಥೆರಪಿಸ್ಟ್ ಆಗಿ, ತದನಂತರ ಇಂಡಿಯನ್ ಹಾಸ್ಪಿಟಲ್ನಲ್ಲಿ ಫಿಸಿಯೋಥೆರಪಿ ಹೆಡ್ ಆಗಿ ಕೆಲಸ ಮಾಡುತ್ತಾ ಆನಂದಾಶ್ರಮದ ಹಳೆ ವಿದ್ಯಾರ್ಥಿಯಾಗಿರುವ ಶ್ರೀ ವೆಂಕಟೇಶ್ ಕುಂಪಳಿವರಿಂದ ಹಿತ ನೋಡಿ. ನಾನು ಆನಂದಾಶ್ರಮ ಶಾಲೆಯ ಹಳೆ ವಿದ್ಯಾರ್ಥಿ. 1978, 79, 80 1980ಯಲ್ಲಿ ನಾನು 10th ಪಾಸ್ಔಟ್ ಆಗಿ ಅಲ್ಲಿಂದ ಬದ್ರಿಯಾ ಜೂನಿಯರ್ ಕಾಲೇಜಿಗೆ ಹೋಗಿ ಕೆನರಾ ಕಾಲೇಜಲ್ಲಿ BA ಮಾಡಿ ಮತ್ತು ನಾವು ಆರ್ಮಿಗೆ ಸೇರಿದ್ದು. 7th ನಮ್ಮ ಗುರುರಾಜರಾಯರವರು ಅವರ ಒಂದು ಆ ಗೆಟಪ್ ನನಗೆ ಈಗಲೂ ಮನಸ್ಸಲ್ಲಿ ಅಚ್ಚಳಿದ ಉಳಿದಿದೆ. ಅವರದ್ದು ಒಂದು ಇಸ್ತ್ರಿ ಹಾಕಿದ ವೈಟ್ ಶರ್ಟ್, ಆಮೇಲೆ ಬ್ಲ್ಯಾಕ್ ಪ್ಯಾಂಟ್, ಆಮೇಲೆ ವೆರಿ ಫೇಮಸ್ ಒಂದು ಕಪ್ಪು ಕನ್ನಡಕ. ಆ 3 ಪೋಷಕಲ್ಲಿ ಅವರು ಸ್ಕೂಲಿಗೆ ಎಂಟರ್ ಆದರೆ ಮಕ್ಕಳು ಎಲ್ಲರೂ ಸೈಲೆಂಟೆ. ಆ ನಂತರ ಒಳ್ಳೆ ಪಾಲಿಶ್ ಹಾಕಿದಂಥ ಬ್ಲ್ಯಾಕ್ ಶೂ, ಅದರಲ್ಲಿ ಗೊತ್ತಾಗ್ತದೆ ಅವರ ಡಿಸಿಪ್ಲಿನ್. ಅವ್ರು ಮತ್ತೆ ಏನು ಹೇಳೋದು ಬೇಡ, ಜಸ್ಟ್ ಎದುರು ನಿಂತರೆ ಸಾಕು, ಅಲ್ಲಿ ಪಿನ್ ಡ್ರಾಪ್ ಸೈಲೆಂಟ್. ನನಗೆ ಈಗಲೂ ಅಚ್ಚಳಿದ ಉಳಿದಿದೆ ನನ್ನ ಮನಸ್ಸಲ್ಲಿ. ಇಂಗ್ಲೀಷ್ ಪಾಠ ಹೇಳಿಕೊಡ್ತಾಯಿದ್ರು. ಇಂಗ್ಲೀಷ್ ಪಾಠ ತುಂಬ ಚೆನ್ನಾಗಿ ಮನಸ್ಸಲ್ಲಿ ಅಚ್ಚಳಿದೆ ಉಳಿಯುವ ಹಾಗೆ ಚೆನ್ನಾಗಿ ಹೇಳಿಕೊಡ್ತಾಯಿದ್ರು. ಒಂದು ಬ್ಲೂ ಜಾಕೆಲ್ ಎನ್ನುವಂಥ ಒಂದು ನೆನಪುಂಟು ನಮಗೆ. ಅದನ್ನು ತುಂಬ ಒಳ್ಳೆಯ ವಿವರಣೆಯಲ್ಲಿ ಮಾತ್ರ ನಮಗೆ ಹೇಳಿಕೊಡ್ತಿದ್ರು. ಅದನ್ನು ಆ ಮನಸ್ಸಲ್ಲಿ ಅಚ್ಚಳಿದೆ ಉಳಿಯುವಂತಹ ಒಂದು ಪಾಠ ಅದು ಈಗಲೂ ನೆನಪುಂಟು. ನಮ್ಮ ಕ್ಲಾಸ್ಮೇಟ್ ತಿಲಕ್ನವರು ಜೊತೆಗಿದ್ದಾರೆ, ಸುಧಾಕರ್ ಅವರು ಜೊತೆಗಿದ್ದಾರೆ. ಆ ಪಾಠ ಇನ್ನೊಂದು ಸರ್ತಿ ನೆನಪಿಸ್ಕೊಳ್ಬೋದು ನಮಗೆ. ಅದೇ ರೀತಿ ನಾನು ಈ ಪುಸ್ತಕವನ್ನು ಈಗ ಓದಿದ್ದೇನೆ, ಸರ್ ಬರೆದ ಪುಸ್ತಕವನ್ನು ಓದಿದ್ದೇನೆ. ಅದರಲ್ಲಿ ಆ ಪುಸ್ತಕವನ್ನು ಓದುವಾಗ ಅದರಲ್ಲಿ ಬರೆದಂತಹ ಸನ್ನಿವೇಶ, ಅದರ ಕೆಲವು ಸೀನ್ಸ್ ಏನೋ ನಮಗೆ ನಮ್ಮ ಕಣ್ಣೆದುರಲ್ಲೂ ಏನೋ ನಡೀತಾ ಇದೆ, ಈ ಇನ್ಸಿಡೆಂಟ್ ಈಗಲೇ ನಮ್ಮ ಕಣ್ಣೆದುರಲ್ಲಿ ನಡೀತಿದೆ ಎನ್ನುವ ರೀತಿಯಲ್ಲಿ, ಅಂದರೆ ಓದುಗರಿಗೆ ಮನಸ್ಸಿಗೆ ಅಚ್ಚಟ್ಟಾಗಿ ಮನಸ್ಸಿಗೆ ಉಳಿಯುವ ಹಾಗೆ ಈ ಪುಸ್ತಕದಲ್ಲಿ ಬರೆದಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಬರೆದಿದ್ದಾರೆ. ನಾನು ಇಂತಹ ಈ 2018ನೇ ಇಸವಿಯಲ್ಲಿ ಪುಸ್ತಕ ಪ್ರಿಯರು ಕಮ್ಮಿಯಾದ ಸಮಯದಲ್ಲಿ, ವಾಟ್ಸಪ್ ಅವರು ಫೇಸ್ಬುಕ್ಕು ಅಂತಹ ಎಲ್ಲರೂ ಅದರಲ್ಲೇ ಇರುವ ಸಮಯದಲ್ಲಿ, ಅದು ಸ್ವತಂತ್ರ ಸೇನಾನಿಯಂತಹ ಒಂದು ಚಂದ್ರಶೇಖರ್ ಆಜಾದ್ರವರು ಮಾಡಿದಂತಹ ಒಂದು ತ್ಯಾಗವನ್ನು, ಅವರದೊಂದು ಸ್ವತಂತ್ರ ಸೇನಾನಿ ಅವರದೊಂದು ಕಥೆಯನ್ನು ಅಚ್ಚುಕಟ್ಟಾಗಿ ಪುಸ್ತಕದಲ್ಲಿ ಬರೆದಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಮೊದಲನೇದಾಗಿ ಒಂದು ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೆ. ನಾವು ಗುರುರಾಜರಾಯರು ಮಾಸ್ಟ್ರು, ನಮ್ಮ ಜಗನ್ನಾಥ್ ಮಾಸ್ಟರ್ ಇದ್ದಾರೆ. ಗುರುರಾಜರಾಯ ಸರ್ ನಮಗೆ ಹೇಳಿಕೊಟ್ಟ ಇಂಗ್ಲೀಷ್ನಿಂದಾಗಿರ್ಬೋದು, ಇಲ್ಲದಿದ್ದರೆ ಆನಂದಾಶ್ರಮ ಶಾಲೆಯಲ್ಲಿ ಕಲಿತಂತಹ ಎಲ್ಲ ಡಿಸಿಪ್ಲಿನ್ ಆಗಿರ್ಬೋದು. ನಾವು ನಮ್ಮ ಸುಧಾಕರ್ ಅವರು ಇಲ್ಲಿದ್ದಾರೆ. ನಾವೊಂದು ಕುಂಪಳದಿಂದ ಒಂದು 10 ಜನ ನಮ್ಮ ಸ್ಟೂಡೆಂಟ್ನವಳು ಅಲ್ಲಿ ಸಿಕ್ಕಿದಂಥ ಒಂದು ಒಳ್ಳೆಯ ವಿದ್ಯಾಭ್ಯಾಸದಿಂದ ಮಿಲಿಟ್ರಿಗೆ ಸೇರಿ 25-26 ವರ್ಷ ಸರ್ವಿಸ್ ಮಾಡಿ, ಈಗ ನಾವು ನಮ್ಮ ಸಾಮಾಜಿಕ ಜೀವನದಲ್ಲಿ ಒಳ್ಳೆಯ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ದೇವೆ ಅಂತ ಹೇಳಲಿಕ್ಕೆ ತುಂಬ ಹೆಮ್ಮೆ ಪಡ್ತಾ ಇದ್ದೇವೆ. ಗುರುರಾಜರಾಯರು ಇಂತಹ ಒಂದು ಪುಸ್ತಕವನ್ನು ಬರೆಯುವುದೊಂದು ಆಲೋಚನೆ ನನಗೀಗ ನಾನು ಹತ್ರ ಮಾತಾಡಿದೆ. ಸರ್, ಇಂಥದ ಒಂದು ಥಾಟ್ ನಿಮಗೆ ಹೇಗೆ ಬಂತು? ಪುಸ್ತಕ ಬರೀಬೇಕಂತ ಹೇಳಿದರೆ ನಮಗೆ ಗೊತ್ತಿತ್ತು ಇವರು, ಯಾಕಂದರೆ ನಾವು ಸ್ಕೂಲಲ್ಲಿ ಇರುವಾಗಲೇ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸಲ್ಲಿ ಇವರು ತುಂಬ ಪ್ರಮುಖರು. ಆಗ ದೇವಸ್ಥಾನದ ಮುಖ್ಯಸ್ಥರಾಗಿ ಮತ್ತು ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಎಕ್ಸ್ಟ್ರಾ ಚಟುವಟಿಕೆಗಳಿಗೆ ಇದರಲ್ಲಿ ಸೋಷಿಯಲ್ ವರ್ಕಲ್ಲಿ ತುಂಬ ಲೀಡ್ ಆದ ಜನ. ಗುರುರಾಜ ಮಾಸ್ಟರ್ ಅಂತ ಹೇಳಿದರೆ ಅದು ಆನಂದಾಶ್ರಮದಲ್ಲಿ ಒಂದು ಪ್ರಮುಖ ವ್ಯಕ್ತಿ. ಆಗ ಬಹುಶಃ ನಮ್ಮ ಹೆಡ್ ಮಾಸ್ಟರ್ ಹೆಸರು ಗೊತ್ತುಂಟ ಇಲ್ಲ, ಆದರೆ ಸರ್ ಹೆಸರು ಪಕ್ಕ ಎಲ್ಲರಿಗೂ ಗೊತ್ತುಂಟು. ಅಂದರೆ ಅವರ ಡಿಸಿಪ್ಲಿನ್, ಅವರ ಆ ಸ್ಟ್ರಿಕ್ಟ್ ಮತ್ತು ಪರ್ಸ್ನಾಲಿಟಿ ಒಂದು ಸ್ವಲ್ಪ ಹೊಟ್ಟೆ ಮುಂದೆ ಬಂತು. ಅದು ಈಗ ಇಲ್ಲ, ಪಾಪ ಅದು ಕಡಿಮೆ ಆಗಿದೆ. ಯಾಕಂತ ಹೇಳಿದರೆ ಫಿಸಿಕಲಿ ಫಿಟ್ನೆಸ್ ಚೆನ್ನಾಗಿದ್ದ ಕಾರಣ ಅವ್ರಿಗೆ 80-85 ವರ್ಷ ಆಯಿತು. ಈಗಲೂ ಅವರು ಮೇಂಟೈನ್ ಮಾಡಿ ಬಂದಿದ್ದಾರೆ. ಡೆಫಿನೆಟ್ಲಿ ವಿ ಸಲ್ಯೂಟ್ ಯು ಸರ್. ನೀವು ಈಗಲೂ ಒಳ್ಳೆ ಹೆಲ್ತನ್ನು ಮೇಂಟೈನ್ ಮಾಡಿ ಬಂದಿದ್ದಾರೆ. ಯಾಕೆ ಚಂದ್ರಶೇಖರ್ ಆಜಾದ್ರವರ ಬುಕ್ ಬರೆದಿದ್ದಾರೆ ಅಂತ ಹೇಳಿದರೆ, ತುಂಬ ಸ್ವತಂತ್ರ ಸೇನಾನಿಗಳಿದ್ದಾರೆ. ನಮಗೆ ಸ್ವಾತಂತ್ರ್ಯ ದೊರಕಿಸಿಕೊಟ್ಟ ಸ್ವತಂತ್ರ ಸೇನಾನಿಗಳು ಒಂದಷ್ಟು
ವೀರರು ಇದ್ದರೂ ಮಾಸ್ಟರ್ ಹೇಳಿದಾಗೆ ಚಂದ್ರಶೇಖರ್ ಅವರ ಆ ಲೀಡರ್ಶಿಪ್ ಕ್ವಾಲಿಟಿಯನ್ನು ಯಾರು ಗುರುತಿಸಲಿಲ್ಲ, ಯಾರು ಅಷ್ಟೊಂದು ಪ್ರಮುಖವಾಗಿ ಅವರ ವಿಷಯದಲ್ಲಿ ಬುಕ್ಕನ್ನು ಬರೆಯಲಿಲ್ಲ. ಅದನ್ನೆಲ್ಲ ಇವರು ಮನಸ್ಸಲ್ಲಿಟ್ಟು ಇವರ ಲೀಡರ್ಶಿಪ್ ಕ್ವಾಲಿಟಿ, ಇವರು ಮಾಡಿದಂತಹ ಒಂದು ಆ ಸಂಘಟನೆ ಎಲ್ಲ ಯುವಕರನ್ನು ಒಟ್ಟು ಸೇರಿಸಿ ಬ್ರಿಟಿಷರ ವಿರುದ್ಧ ಹೋರಾಡಿದ ಒಂದು ಕತೆ ನಮಗೆ ಇನ್ಸ್ಪೈರೇಷನ್ ಆಗಬೇಕು, ಇನ್ನು ಬರುವ ಯಂಗ್ಸ್ಟರ್ಸ್ಗೆ ಇನ್ಸ್ಪೈರೇಷನ್ ಆಗಬೇಕು, ಅವರ ಹೆಸರು ಆ ಪ್ರಮುಖ ಲಿಸ್ಟಲ್ಲಿ ಬರಬೇಕು ಎನ್ನುವ ದೃಷ್ಟಿಯಿಂದ ಸರಿ ಪುಸ್ತಕವನ್ನು ಆಯ್ಕೆ ಮಾಡಿದ್ದಾರೆ. ಖಂಡಿತ ಇದು ಒಳ್ಳೆಯ ವಿಷಯ. ನಾವು ಈ ಬುಕ್ಕನ್ನು ಓದಿ ಇನ್ನಷ್ಟು ಈ ಬುಕ್ಕಿನಲ್ಲಿದ್ದಂತಹ ಎಲ್ಲ ಒಂದು ಅವರ ಚಂದ್ರಶೇಖರ್ ಆಜಾದ್ನವರ ಪರ್ಸ್ನಾಲಿಟಿಯನ್ನು ನಾವು ಮೈಗೂಡಿಸುವ, ಸಮಾಜಮುಖಿಯಾಗಿ ಕೆಲಸ ಮಾಡಿ ಇನ್ನು ನಮ್ಮ ದೇಶವನ್ನು ಒಂದು ಮುಂದೆ ಕೊಂಡೊಯ್ಯುವಂಥ ಕೆಲಸವನ್ನು ಖಂಡಿತ ಮಾಡೋಣ ಸರ್. ನಾನು ಈ ಸಂದರ್ಭದಲ್ಲಿ ಹೆಚ್ಚು ಏನು ಮಾತನಾಡಲಿಕ್ಕೆ ಇಚ್ಛೆ ಪಡೋದಿಲ್ಲ. ಯಾಕಂತ ಹೇಳಿದರೆ ಸರನ್ನು ನೋಡುವಾಗಲೂ ನನಗೂ ಈ ವೇದಿಕೆಯಲ್ಲಿ ಮಾತಾಡುವ ಧೈರ್ಯವು ನನಗೆ ಈಗ ಬರುವುದಿಲ್ಲ. ಒಂದು ಸಲ ನೋಡುವಾಗ ನನಗೆ ಅದೇ ನೆನಪು ಬರ್ತದೆ. ನಾವು ಮಾತಾಡುವಂಥ ಇದರಲ್ಲಿ ಇಲ್ಲ. ಆದರೂ ಈ ಫೇಸ್ಬುಕ್ ವಾಟ್ಸಪ್ನಲ್ಲಿರುವುದಕ್ಕಿಂತ ಹೆಚ್ಚಾಗಿ ನಮ್ಮ ಎಲ್ಲ ಅತಿಥಿಗಳು ಈಗ ಹೇಳಿದರು, ಚೆನ್ನಾಗಿ ಈ ಪುಸ್ತಕವನ್ನು ಓದಿ ನಮ್ಮ ಫ್ರೆಂಡ್ಸ್ನವರಿಗೆ ಈ ಬುಕ್ನ ವಿಷಯದಲ್ಲಿ ಹೇಳಿ ಅವರು ಒಂದಷ್ಟು ಈ ಪುಸ್ತಕವನ್ನು ಓದುವ, ನಾವೆಲ್ಲರೂ ಹೇಳಿ ಅವರಿಗೆ ಓದುವಾಗೆ ಮಾಡುವ. ಹಾಗೂ ಇನ್ನೂ ಅವರು ಒಂದಷ್ಟು ಬುಕ್ಕನ್ನು ಬರೆಯಲಿ. ನಾವು ನಿಮ್ಮ ಜೊತೆ ಇದ್ದೇವೆ ಸರ್. ಈ ಪುಸ್ತಕವನ್ನು ನಾವು ಬೇರೆಯವರಿಗೆ ಕೊಟ್ಟು ನಾವು ಓದಿ ಅದರ ಎಲ್ಲ ವಿಷಯಗಳನ್ನು ಬೇರೆಯವರಿಗೆ ತಿಳಿಸಿ ನಿಮಗಿನ್ನಷ್ಟು ಒಂದು ಬುಕ್ ಬರೆಯುವಂತಹ ಶಕ್ತಿಯನ್ನು ದೇವರು ಕೊಡಲಿ, ಹಾಗೂ ಆರೋಗ್ಯವೂ ಒಳ್ಳೆ ಕೊಡಲಿ ಎಂದು ಹೇಳುತ್ತಾ ನನಗೂ ಒಂದು ತುಂಬ ಹೆಮ್ಮೆ. ಏಕೆಂದರೆ ನನ್ನನ್ನೊಂದು ಈ ಪುಸ್ತಕದ ಬಿಡುಗಡೆಗೆ ಅತಿಥಿಯಾಗಿ ಬರಬೇಕು ಅಂತೇಳಿ ಜೀವನ್ ಸೋಮೇಶ್ವರ್ ಅವರು ಹೇಳುವಾಗ ನನಗೆ ಸತ್ಯವಾಗಿ ತುಂಬ ಖುಷಿ ಆಯಿತು. ಗುರುರಾಜರವರ ಪ್ರೋಗ್ರಾಮ್ ಖಂಡಿತ ಅವರು ವೇದಿಕೆಯಲ್ಲಿರ್ಬೋದು, ನನಗೂ ಒಂದು ಅವಕಾಶ ಸಿಕ್ಕಿದೆ ಅಂತ ನನಗೆ ತುಂಬ ಖುಷಿ ಆಯಿತು ಅವತ್ತು ಹೇಳುವಾಗ. ಈಗ ನಾನು ಸರ್ನ ಜೊತೆಗೆ ಅವರಿಗೆ ನನಗೊಂದು ಅವಕಾಶ ಸಿಕ್ಕಿದೆ. ಆ ಅವಕಾಶಕ್ಕೂ ವಂದಿಸುತ್ತಾ ಜೀವನ್ ಸೋಮೇಶ್ವರ್ ಹಾಗೂ ಅವರ ಟೀಮ್ಗೆ ಒಂದು ಥ್ಯಾಂಕ್ಸ್ ಹೇಳುತ್ತಾ, ಹಾಗೂ ಈ ಕಲಾ ಗಂಗೋತ್ರಿ ಯಕ್ಷಗಾನ ಕೇಂದ್ರದ ಇದರಲ್ಲಿ ಇನ್ನಷ್ಟು ಕಾರ್ಯಕ್ರಮಗಳು ಬರಲಿ ಎಂದು ಹೇಳುತ್ತಾ ನನ್ನ 2 ಮಾತುಗಳನ್ನು ತೋರಿಸಿದ್ದಾರೆ ನನಗೆ ಸಹೋದ್ಯೋಗಿಗಳು. ಅಲ್ಲಿ ಹೋಗ್ತಾ ಇದ್ದಾರಲ್ಲ ಅವರೇ ಗುರುರಾಜರಾಯರು ಅಂತ. ಆಮೇಲೆ ಒಂದಿನ ಭೇಟಿ ಆಯಿತು, ಭಾಳ ಪ್ರೀತಿಯಿಂದ ಮಾತಾಡಿಸಿದರು. ನನಗೆ ಆಶ್ಚರ್ಯವಾಯಿತು. ಅವರ ಬಗ್ಗೆ ನಾನು ಕೇಳಿದ್ದು ಮತ್ತು ದೂರದಿಂದ ನೋಡಿದ್ದು ಅದು ಬೇರೆ, ಹತ್ತಿರದಲ್ಲಿ ಅವರು ಆತ್ಮೀಯರಾಗಿ ಮಾತಾಡಿದ್ದು ಬೇರೆ. ಅಲ್ಲಿಂದ ನನಗೆ ಅವರ ವ್ಯಕ್ತಿತ್ವ ಪರಿಚಯ ಆಯಿತು. ಆಮೇಲೆ ಬೇರೆ ಬೇರೆ ಕಾರಣಗಳಿಗೆ ಆನಂದಾಶ್ರಮ ಹೈಸ್ಕೂಲಿಗೆ ಹೋಗ್ತಾ ಇದ್ದೆ. ಅವರ ಚಟುವಟಿಕೆಗಳನ್ನು ಅಲ್ಲಿ ಗಮನಿಸ್ತಾ ಇದ್ದೆ. ಅನೇಕ ಮಂದಿ ಹೇಳಿದ ಹಾಗೆ ಪಾಠೇತರ ಚಟುವಟಿಕೆಗಳನ್ನು ಒಂದು ಶಾಲೆಯಲ್ಲಿ ನಡೆಸಬೇಕು, ಅದು ವಿದ್ಯಾರ್ಥಿಗಳಿಗೆ ಅವರ ವ್ಯಕ್ತಿತ್ವ ವಿಕಸನಕ್ಕೆ ತುಂಬ ಅಗತ್ಯ ಎನ್ನುವಂತಹ ಅಭಿಪ್ರಾಯವನ್ನು ಖಂಡಿತವಾಗಿ ಇಟ್ಕೊಂಡವರು ಗುರುರಾಜರಾಯರು. ಅದೇ ರೀತಿ ಅವರ ಬೋಧನೆಯ ಬಗ್ಗೆ ಕೂಡ ವಿಶೇಷವಾಗಿ ಇಂಗ್ಲೀಷ್ ಟೀಚಿಂಗ್ ಬಹಳ ಚೆನ್ನಾಗಿದೆ ಅಂತ ಅವರಿಂದ ಕಲಿತವರು ಹೇಳುವುದನ್ನು ಕೇಳಿದ್ದೆ ನಾನು. ಈಗ ಇತ್ತೀಚೆಗೆ ಜೀವನ್ ಹೇಳಿದಾಗ ನನಗೆ ಆಶ್ಚರ್ಯವಾಯಿತು. ಅವರೊಂದು ಪುಸ್ತಕ ಬರೆದಿದ್ದಾರೆ ಅಂತ. ಮೊನ್ನೆ ಆ ಪುಸ್ತಕ ನನ್ನ ಕೈಯಲ್ಲಿ ಸಿಕ್ಕಿತ್ತು. ಇದು ನನ್ನ ಪ್ರಥಮ ಪುಸ್ತಕ ಅಂತ ಬರೆದಿದ್ದಾರೆ. ಇಷ್ಟು ವರ್ಷಗಳ ನಂತರ ಒಂದು ಪುಸ್ತಕ ಬರೆದಂಥ ವಿಚಾರ ಭಾಳ ವಿಶೇಷ ಅಂತ ಅನಿಸಿತು ನನಗೆ. ಅವರ ಮುಖ್ಯ ಉದ್ದೇಶ ಇರುವಂಥದ್ದು ಯುವಕರ ಕಡೆಗೆ ಮತ್ತು ವಿದ್ಯಾರ್ಥಿಗಳ ಕಡೆಗೆ ಒಂದು ಲಕ್ಷ್ಯ. ಇತ್ತೀಚೆಗಿನ ದಿನಗಳಲ್ಲಿ ರಾಷ್ಟ್ರೀಯ ಭಾವನೆ ಅಥವಾ ಒಂದು ಸಾಮಾಜಿಕ ಹೊಣೆಗಾರಿಕೆಯನ್ನು ಹೊತ್ತಂತಹ ಬದುಕಿನ ರೀತಿ ಸ್ವಲ್ಪ ಕಡಿಮೆ ಆಗುತ್ತಾ ಇರುವುದನ್ನು ಕಂಡು ಒಂದು ರೀತಿಯ ತಲ್ಲಣಗೊಂಡಂಥ ಮನಸ್ಥಿತಿಯಲ್ಲಿ ಅವರಿಗೆ ಬರೆಯುವ ಪ್ರೇರಣೆ ಬಂತು ಅಂತ ನಾನು ಭಾವಿಸ್ತೇನೆ. ಯಾಕಂತ ಹೇಳಿದರೆ ಅವರ ಪುಸ್ತಕದ ಮೊದಲನೆಯ ಒಂದು ಅಧ್ಯಾಯ ಅದನ್ನು ನೋಡಿದಾಗ ಹಾಗೆ ಅನಿಸಿತು ನನಗೆ. ಹೀಗೆ ಚಂದ್ರಶೇಖರ್ ಆಜಾದ್ ಅವರು ನನ್ನ ಬಳಿ ಬಂದರು. ಆ ದಿನ ಭಾಳ ಸೆಕೆ ಇತ್ತು, ನಾನು ಹೊರಗೆ ಕೂತಿದ್ದೆ, ಮನಸ್ಸು ಪ್ರಕ್ಷುಬ್ಧವಾಗಿತ್ತು ಅಂತೆಲ್ಲ ಬರೆದಿದ್ದಾರೆ. ಆಮೇಲೆ ಬಂದ ವ್ಯಕ್ತಿಯನ್ನು ಯಾರು ಅಂತ ಕೇಳಿದೆ. ಆಗ ಅವರು ಹೇಳ್ತಾರೆ, ಓಹೋ ನಿನಗೆ ನನ್ನ ಪರಿಚಯ ಇಲ್ಲ ಅಂತ ಹೇಳ್ತಾರೆ, ಈಗ ಎಲ್ಲರೂ ನನ್ನನ್ನು ಮರೆತು ಬಿಟ್ಟಿದ್ದಾರೆ ಅಂತ. ಈ ಧ್ವನಿ ಏನಂತ ಹೇಳಿದರೆ ಹಿಂದಿನ ಸ್ವಾತಂತ್ರ್ಯ ಹೋರಾಟಗಾರರನ್ನೆಲ್ಲ ನಾವು ಮರೀತಾ ಬಂದಿದ್ದೇವೆ ಎನ್ನುವಂತಹ ಒಂದು ಸೂಚನೆ ಅವರ ಬರವಣಿಗೆಯಲ್ಲಿ ಹಾಗೆ ಆರಂಭ ಆಗ್ತದೆ. ಆಮೇಲೆ ಇವರು ಕೇಳ್ತಾರೆ ಅವರ ಹತ್ರ, ಬಂದದ್ದು ಏನು? ಅದು ಸ್ವತಂತ್ರ ಭಾರತವನ್ನು ಒಮ್ಮೆ ನೋಡಿ ಹೋಗೋಣ ಅಂತ ನಾನು ಬಂದೆ ಅಂತ. ಹೇಗಿದೆ
ಅಂತ ಇವರು ಕೇಳಿದಾಗ ಅವರು ಹೇಳ್ತಾರೆ, ಏನು ಹೇಳುವುದಿಲ್ಲ. ಅವರ ಮುಖ ಬಾಡಿ ಹೋಯಿತು, ಅವರು ಅಲ್ಲಿಂದ ಮಾಯವಾದರು. ಅಂದರೆ ನಮ್ಮ ದೇಶದ ಸ್ಥಿತಿ ಸ್ವಾತಂತ್ರ್ಯ ಸಿಕ್ಕ ನಂತರ ಹೇಗಾಗಬೇಕಿತ್ತು ಅಂತ ಅವರ ನಿರೀಕ್ಷೆ ಇತ್ತೋ, ಬಹುಮಂದಿಯ ನಿರೀಕ್ಷೆ ಇತ್ತೋ, ಅಥವಾ ಗುರುರಾಜರಾಯರ ನಿರೀಕ್ಷೆ ಇತ್ತೋ, ಹಾಗಾಗಲಿಲ್ಲ ಎನ್ನುವಂಥ ಒಂದು ಮಾತನ್ನು ಅವರು ಹೇಳ್ತಾ ಇದ್ದಾರೆ. ಅದರಲ್ಲಿ ಆ ಆ ಅಧ್ಯಾಯದ ಕೊನೆಯಲ್ಲಿ 1947ರಲ್ಲಿ ಸ್ವಾತಂತ್ರ್ಯ ಸಿಕ್ಕಿದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ಅವರು ಹೇಳಿದ ಮಾತನ್ನು ಅವರು ಉಲ್ಲೇಖಿಸ್ತಾರೆ. ನಮ್ಮ ಬಹಳ ದೊಡ್ಡ ಕನಸಾದ ಭಾರತ ಸ್ವಾತಂತ್ರ್ಯವಾಯಿತು, ಅದಕ್ಕಾಗಿ ನಾವಿನ್ನೂ ಅದನ್ನು ಕಟ್ಟುವ ಕೆಲಸ ಮಾಡೋಣ, ಆ ಥರದ ಒಂದು ವಾಕ್ಯ ಬರ್ತದೆ. ಅಂದರೆ ಯಾವುದನ್ನು ನಾವು ಕನಸು ಕಂಡಿದ್ದೇವೋ, ಸ್ವತಂತ್ರ ಭಾರತದಲ್ಲಿ ಏನೇನು ಆಗಬೇಕು ಅಂತ ನಾವು ಬಯಸಿದ್ದೇವೋ ಅದಾಗಲಿಲ್ಲ ಎನ್ನುವಂಥದ್ದನ್ನು ಚಂದ್ರಶೇಖರ ಆಜಾದ್ ಬಂದು ಹೇಳಿದರು, ಅಥವಾ ಹಾಗೆ ಹೇಳಿದರು ಅಂತ ನಮ್ಮ ಗುರುರಾಜರಾಯರು ಆ ರೀತಿಯ ಒಂದು ಕತೆ ಕಟ್ಟಿ ಅವರ ಮನಸ್ಸಿನ ಒಳಗಿರುವಂಥ ತಲ್ಲಣವನ್ನು ವ್ಯಕ್ತಪಡಿಸಿದರು ಅಂತ ನಾನು ಭಾವಿಸ್ತೇನೆ. ಸಾಮಾನ್ಯವಾಗಿ ಅನೇಕ ಮಂದಿ ಹಿರಿಯರಲ್ಲಿ, ಸಹೃದಯರಲ್ಲಿ ಈಗಲೂ ಅಂಥ ಭಾವನೆ ಇದೆ. ನಮ್ಮ ಸಮಾಜದಲ್ಲಿ ನಡೆಯುತ್ತಿರುವಂಥ ಕೆಲವು ವಿದ್ಯಮಾನಗಳನ್ನು ನೋಡುವಾಗ, ಭ್ರಷ್ಟಾಚಾರದ ವಿವಿಧ ಮುಖಗಳನ್ನು ಕಂಡಾಗ, ಅಥವಾ ಮತೀಯವಾಗಿ ಅಸಹನೆಗಳ ಅನೇಕ ಘಟನೆಗಳು ನಮ್ಮ ಸುತ್ತಮುತ್ತ ನಡೆದಾಗ ಯಾಕೆ ಹೀಗಾಗ್ತಿದೆ, ಹೀಗಾಗಬಾರ್ದಿತ್ತು ಅಂತ ಮನಸ್ಸು ಪ್ರಕ್ಷುಬ್ಧಗೊಳ್ಳುತ್ತದೆ. ಅದೇ ರೀತಿ ಆಗಿ ಇನ್ನು ಸುಮ್ಮನಿರಬಾರ್ದು, ಒಂದು ಬರೀತೇನೆ ನಾನು, ಸ್ವಾತಂತ್ರ್ಯ ಸೇನಾನಿ ಚಂದ್ರಶೇಖರ ಆಜಾದರ ಬಗ್ಗೆ ಬರೆದು ಅದನ್ನು ಮಕ್ಕಳಿಗೆ ಗೊತ್ತುಪಡಿಸ್ತೇನೆ, ಅಷ್ಟಾದರೂ ನಾನು ಮಾಡ್ತೇನೆ ಅಂತ ಹೊರಟ ಗುರುರಾಜರಾಯರು ಆ ದೃಷ್ಟಿಯಲ್ಲಿ ನನಗೆ ಬಹಳ ಮುಖ್ಯವಾಗಿ ಕಾಣಿಸ್ತಾ ಇದ್ದಾರೆ. ಇನ್ನೊಂದು ಅಂಶ ನಾನು ಆ ಪುಸ್ತಕದಲ್ಲಿ ಗಮನಿಸಿದ್ದು, ಅದು ಬಹಳ ಓದಿಗೆ ಅನುಕೂಲವಾಗುವಂತೆ ಅದನ್ನು ವಿನ್ಯಾಸಗೊಳಿಸಿದ್ದಾರೆ. ಅದರ ಅನೇಕ ಅಧ್ಯಾಯಗಳು ಹೆಚ್ಚು ಪುಟ ಇಲ್ಲ, 3 ಪುಟ ಅಥವಾ 4 ಪುಟ, ಅದಕ್ಕಿಂತ ವಿಸ್ತಾರವಾಗಿಲ್ಲ. ದೊಡ್ಡ ದೊಡ್ಡ ಅಧ್ಯಾಯಗಳಿದ್ದರೆ ಸಾಮಾನ್ಯವಾಗಿ ನಮಗೆ ಓದಿನಲ್ಲಿ ಸ್ವಲ್ಪ ಒಂದು ಜಡತ್ವ ಬಂದುಬಿಡ್ತದೆ. 2 ಅಧ್ಯಾಯ ಓದಿದೆ, ಇನ್ನು ಉಳಿದದ್ದು ನಾಳೆ ಓದೋಣ ಅಂತ. ಆದರೆ ಇದು ಹಾಗಲ್ಲ, ಒಂದು ಅಧ್ಯಾಯ ಬೇಗನೆ ಮುಗೀತದೆ, ಮತ್ತೊಂದನ್ನು ಓದೋಣ ಅಂತ ಓದಿಸಿಕೊಂಡು ಹೋಗುವ ಹಾಗೆ ಇದೆ. ಪ್ರತಿಯೊಂದರ ಶೀರ್ಷಿಕೆಗಳು ಕೂಡ ಆಕರ್ಷಕ. ಬರೀ ಶೀರ್ಷಿಕೆಗಳನ್ನೇ ನೋಡಿದರೆ ಚಂದ್ರಶೇಖರ ಆಜಾದರ ಜೀವನದಲ್ಲಿ ಏನೇನು ಘಟನೆ ನಡೆಯಿತು ಎನ್ನುವುದನ್ನು ಕೂಡ ಒಂದು ಗುರುತು ಮಾಡಿಕೊಳ್ಳಿಕ್ಕೆ ಸಾಧ್ಯ ಉಂಟು. ಆ ರೀತಿಯಲ್ಲಿ ಮಕ್ಕಳಿಗೆ ಅಥವಾ ವಿದ್ಯಾರ್ಥಿಗಳಿಗೆ, ಯುವಕರಿಗೆ ಇದನ್ನು ಓದಬೇಕು ಅಂತ ಅನಿಸುವ ಹಾಗೆ ಅಥವಾ ಹಿಡಿದಿಟ್ಟುಕೊಳ್ಳುವ ಹಾಗೆ ಬರೆದಂತಹ ಗುರುರಾಜರಾಯರು ಆ ರೀತಿಯಲ್ಲಿ ಅತ್ಯಂತ ಪ್ರಶಂಸನೀಯರು ಅಂತ ನಾನು ಭಾವಿಸ್ತೇನೆ. ನಾನು 50 ವರ್ಷಗಳ ಹಿಂದೆ ಅವರನ್ನು ನೋಡಿದಾಗ ಹೇಗಿದ್ದರೋ ಹೆಚ್ಚು ಕಡಿಮೆ ಹಾಗೇ ಇದ್ದಾರೆ, ಒಂದು ಸಣ್ಣ ವ್ಯತ್ಯಾಸ ಇದೆ ಅಷ್ಟೇ. ಅದನ್ನು ನೋಡಿ ನಾವೆಲ್ಲ ಬೆರಗಾಗಬೇಕು, ಸಂತೋಷ ಪಡಬೇಕು. ಜಗನ್ನಾಥ ಮಾಸ್ಟರ್ ಆಗ ಒಂದು ಮಾತನ್ನು ಹೇಳಿದರು, ಜೀವನೋತ್ಸಾಹ ಅಂತ. ಇದು ನಿಜವಾಗಿ ಅವರಿಗೆ ಅನ್ವಯಿಸುವ ಮಾತು. ಭಾಳ ಹಿಂದೆ ಇನ್ನೊಬ್ಬರು ಆ ಮಾತನ್ನು ನಾನು ರಾಮಚಂದ್ರ ಉಚ್ಚಿಲರ ಬಗ್ಗೆ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ರಾಮಚಂದ್ರ ಉಚ್ಚಿಲರಾದರೂ ಹಾಗೆ, ಅವರು 80 ದಾಟಿದರೂ ಕೂಡ ಏನಾದರೂ ಒಂದು ಕೆಲಸ ಉಂಟು ಅಂತ ಹೇಳಿದರೆ ಆಯಿತು ಮಾಡೋಣ ಅಂತ ಹೇಳ್ತಾರೆ, ಬನ್ನಿ ಹೋಗೋಣ ಅಂತ ಹೇಳೋದು ಅಷ್ಟೇ, ಹೆಚ್ಚು ಮಾತಿಲ್ಲ, ಹೊರಡುವುದೇ. ದಾಪುಗಾಲಲ್ಲಿ ಹೆಜ್ಜೆ ಹಾಕಿ ಏನು ಕೆಲಸ ಆಗಬೇಕೋ ಅದನ್ನು ಮಾಡುವಂಥ ಉತ್ಸಾಹ ಅವರದು. ಅವರಿಗೆ ವಯಸ್ಸಾಗಿದೆ ಅಂತ ಅವರಿಗೆ ಗೊತ್ತಿರೋದಿಲ್ಲ, ನಮ್ಗೆ ಗೊತ್ತಿರ್ತದೆ. ಅಂತಹ ಒಂದು ವ್ಯಕ್ತಿತ್ವ ನಾನು ಗುರುರಾಜರಾಯರಲ್ಲಿ ಕಂಡಿದ್ದೇನೆ. ಅವರ ಈ ಜೀವನ ಉತ್ಸಾಹ ಅವರಿಂದ ಇನ್ನಷ್ಟು ಹೆಚ್ಚು ಕೆಲಸಗಳನ್ನು ಮಾಡಿಸಲಿ, ಅದರಿಂದ ನಮ್ಮ ಸಮಾಜಕ್ಕೆ, ಎಳೆಯ ಪೀಳಿಗೆಗೆ ಅನೇಕ ಪ್ರಯೋಜನಗಳು ಒದಗಿ ಬರಲಿ ಅಂತ ನಾನು ಹಾರೈಸ್ತೇನೆ. ಮತ್ತು ನಮ್ಮ ಸಂಸ್ಥೆಯ ಅಧ್ಯಕ್ಷರು ತೀರಾ ಅನಿವಾರ್ಯ ಕಾರಣದಿಂದ ಇವತ್ತು ಬರಲಾಗದೇ ಇದ್ದದ್ದಕ್ಕೆ ಅವರ ಸ್ಥಾನವನ್ನು ನಾನು ವಹಿಸಿಕೊಂಡಿದ್ದೇನೆ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ. ಒಂದು ಮಾತು ನಾನು ಚಂದ್ರಕಲಾನಂದ ಅವರವರ ಬಗ್ಗೆ ಹೇಳಬೇಕು. ಅವರು ಆಡಿದ ಮಾತುಗಳು ನನಗೆ ತುಂಬ ಇಷ್ಟ ಆಯಿತು. ಎಲ್ಲ ವಿಷಯಗಳನ್ನು, ಶಿಕ್ಷಣದ ಬಗ್ಗೆ ಮಾತಾಡಿದರು, ಪುಸ್ತಕಗಳ ಬಗ್ಗೆ ಮಾತಾಡಿದರು. ಪುಸ್ತಕ ಮತ್ತು ನಾನು ಎಂಬ ವಿಷಯವನ್ನು ಭಾಳ ಚೆನ್ನಾಗಿ ಅವರು ಇಲ್ಲಿ ವಿಸ್ತರಿಸಿದರು. ಇದು ಯಾಕೆ ನಾನು ಹೇಳಿದ್ದೇನೆಂತ, ನಾನು ಅವರ ಮನೆಗೆ ಹೋಗಿದ್ದೆ, ಅವರ ಮನೆಯ ಮಹಡಿಯನ್ನು ಹತ್ತಿದರೆ ಇಲ್ಲಿ ಏನೂ ಕಾಣುವುದಿಲ್ಲ, ಬರೀ ಪುಸ್ತಕಗಳೇ ಕಾಣೋದು. ಆಚೆ ತಿರುಗಿದ್ರು ಪುಸ್ತಕ, ಈಚೆ ತಿರುಗಿದ್ರು ಪುಸ್ತಕ. ಕಪಾಟುಗಳಲ್ಲಿ ಮಾತ್ರ ಅಲ್ಲ, ಅಲ್ಲಿ ಸಂದುಗಳಲ್ಲಿ ಕೂಡ ರಾಶಿ ಹಾಕಿದ ಪುಸ್ತಕಗಳು ಕಾಣ್ತವೆ. ಹಾಗಾಗಿ ಅವರು ಆರಿಸಿಕೊಂಡ ಮತ್ತು ಮಾತಾಡಿದ ವಿಷಯ ತುಂಬ ಯೋಗ್ಯವಾಗಿದೆ.
ಈ ಪುಸ್ತಕ ಸಂಸ್ಕೃತಿ ನಮ್ಮಲ್ಲಿ ಅಥವಾ ನಮ್ಮ ಮೂಲಕ ನಮ್ಮ ಎಳೆಯರಲ್ಲಿ ಬೆಳೆಯಲಿ ಅಂತ ಹಾರೈಸುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ತಾವು ನೋಡ್ತಾ ಇದ್ದೀವಿ ಪುಸ್ತಕ ಬಿಡುಗಡೆ ಕಾರ್ಯಕ್ರಮದ ಆ ಒಂದು ಬ್ಯಾನರ್ನ ಮುಂದೆ ಮುಖ ಪುಟ ವಿನ್ಯಾಸವನ್ನು ಮಾಡಿದ್ದಾರೆ. ಪೂರ್ಣ ಆಚಾರ್ ಅವರು ದಯವಿಟ್ಟು ವೇದಿಕೆ ಬಂದು ಸ್ಮರಣಿಕೆಯನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತೇವೆ. ಇವರು ಗೌರವವನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತೇವೆ. ನೆನಪಿನ ಕಾಣಿಕೆ ಕಾರ್ಯಕ್ರಮದಲ್ಲಿ ಸಭಾ ಅಧ್ಯಕ್ಷ ಸ್ಥಾನ ಅಲಂಕರಿಸಿದವರ ಕೆ ಸದಾಶಿವ ಅವರನ್ನ ಶ್ರೀ ತಿಲಕ್ ಪಾಂಗಲ್ ಅವರು ನೆನಪಿನ ಕಾಣಿಕೆ ನೀಡಿ ಗೌರವಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ವೇದಿಕೆಯಲ್ಲಿ ಉಪಸ್ಥಿತರು ಶ್ರೀಯುತ ಕೇಶವ ಉಚ್ಚಿಲ್ ಇವರನ್ನ ಶ್ರೀಮತಿ ಗೀತಾ ಗುರುರಾಜ್ ಅವರು ನೆನಪಿನ ಕಾಣಿಕೆಯೊಂದಿಗೆ ಗೌರವಿಸಬೇಕಾಗಿ ವಿಜ್ಞಾಪನೆ. ಧನ್ಯವಾದ ಸಮರ್ಪಣೆ. ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಧನ್ಯವಾದ ನೀಡಲಿಕ್ಕಿದ್ದಾರೆ ವಸುಧಾ ಮುರುಡೇಶ್ವರ. ನನಗೆ ಓದಿನ ಹವ್ಯಾಸ ಚಿಕ್ಕ ಇರುವಾಗ ನಮ್ಮ ಅಮ್ಮ ನನಗೆ ಊಟ ಮಾಡಿಸುವಾಗ ಕತೆ ಹೇಳಬೇಕು. ಕತೆ ಹೇಳ್ದಿದ್ರೆ ನಾನು ಊಟವೇ ಮಾಡ್ತಿರ್ಲಿಲ್ಲ. ಹಾಗೆ ಬೆಳೀತಾ ನನಗೆ ನನ್ನ ತಂಗಿಗೆ ಅಪ್ಪ ರಾತ್ರಿ ಮಲಗುವಾಗ ಕತೆ ಹೇಳ್ತಾ ಇರೋದು. ಹಾಗೆ ರಾಮಾಯಣ, ಮಹಾಭಾರತ, ಪಂಚತಂತ್ರ ಹೀಗೆ ಎಲ್ಲ ಕತೆಗಳು ನಮಗೆ ಒಂದು 10th ಬರುವಾಗ ತನಕ ನಮಗೆ ಎಲ್ಲ ಕತೆಗಳು ಗೊತ್ತಿತ್ತು. ಸೊ ಹಾಗೆ ನಮ್ಮಿಬ್ಬರಿಗೆ ಸಹ ಓದಿನ ಹವ್ಯಾಸ, ಅಭಿರುಚಿ, ಒಂಥರ ಎಡಿಕ್ಷನ್ ಹಾಗೆ. ಸೊ ಹಾಗೆ ಹಿಡಿದ ರುಚಿ ನನಗೆ ಆಲ್ಮೋಸ್ಟ್ ಒಂದು 15 ಇಯರ್ಸ್ ತನಕ ನಮ್ಮ ಅಜ್ಜನ ಮನೆಯಲ್ಲಿ ಅಷ್ಟು ಕಬೋರ್ಡ್ಗಳಿದೆ, ಅದರೊಳಗೆ ಏನಿದೆ ಅಂತಲೇ ಗೊತ್ತಿರಲಿಲ್ಲ. ಗೊತ್ತಾದ್ಮೇಲೆ ಅಷ್ಟು ಪುಸ್ತಕ ಗೊತ್ತಾದ್ಮೇಲೆ ಪ್ರತಿ ಸಲ ಬಂದಾಗ ಅಜ್ಜನ ಹಿಡ್ಕೊಂಡು, ಅಜ್ಜ ಒಂದು ಪುಸ್ತಕ, ನನಗೆ ಈ ಥರ ಪುಸ್ತಕ ಬೇಕು ಅಂತ ಹೇಳಿದರೆ ಅಂಥದ್ದೊಂದು 10 ಪುಸ್ತಕ ತೆಗೆದಿಟ್ಟು ನೋಡಿ, ಇದು ಒಳ್ಳೇದುಂಟು, ಇದು ಒಳ್ಳೇದುಂಟು, ಇದು ತಗೊಂಡೋಗಬೇಕಿದ್ರೆ ಅಂತ ಹೇಳೋರು. ಸೊ ಹಾಗೆ ನಮಗೆಲ್ಲ ಒಂದು ಪುಸ್ತಕದ ಅಭಿರುಚಿ, ಒಂದು ಹವ್ಯಾಸ. ಈಗ ನನಗೀಗ ಫೋನೆಲ್ಲ ಇಲ್ಲದೇ ಇದ್ರೂ ಸಹ ಒಂದು ಪುಸ್ತಕ ಇದ್ದರೆ ಸಹ ಟೈಮ್ ಪಾಸ್ ಆಗ್ತದೆ. ಬಟ್ ಇಟ್ಸ್ ವೆರಿ ರೇರ್ ನಮ್ಮ ಜನ್ರೇಷನಿಗೆ ಒಂದು ಫೋನ್ ಇಲ್ಲ ಅಥವಾ ಒಂದು ಏನು ಮಾಡ್ಬೇಕಂತಲೇ ಗೊತ್ತಾಗೋದಿಲ್ಲ. ಈಗ ತುಂಬ ಬೋರ್ ಆಗ್ತದೆ, ತುಂಬ ಬೋರ್ ಆಗುತ್ತೆ ಅಂತ. ಬಟ್ ಒಂದು ಬುಕ್ ಒಂದಿದ್ದರೆ ನಿಮ್ಮ ಟೈಮ್ ಪಾಸ್ ಆಗಿದ್ದೇ ನಿಮಗೆ ಗೊತ್ತಾಗೋದಿಲ್ಲ. ಹೀಗೆ ನಾನು ತುಂಬ ಸಹಪಾಠಿಗಳು, ನಾನು ಜಾಸ್ತಿ ಓದಿದ್ದೇನೆ ಅಂತ ಹೇಳೋದಿಲ್ಲ, ಆದರೆ ನಾನು ಓದಿದ್ದಕ್ಕೆ ಈಗ ನನ್ನ ಎಕ್ಸಾಮ್ಸ್ ಬರೆಯುವಾಗ ಒಂದು ಪುಸ್ತಕವನ್ನು ಓದಬೇಕು. ಈಗ ನಾಳೆ ಎಕ್ಸಾಮ್ ಇದೆ, ಇವತ್ತು ಓದಬೇಕಂದ್ರೆ ಒಂದು ಇಡೀ ಪುಸ್ತಕ ನಾನು ಇವತ್ತು ರಾತ್ರಿ ಕೂತು ನಾಳೆ ಆಗೋ ತನಕ ಸಹ ನಂದು ಓದಿ ಮುಗೀತದೆ. ಅದೇ ನನ್ನ ಫ್ರೆಂಡ್ಸಿಗೆ ತುಂಬ ಕಷ್ಟ ಆಗ್ತದೆ. ಒಂದು 20-30 ಪೇಜ್ ಓದಾಗ ಅಯ್ಯಬ್ಬ ಎಷ್ಟುಂಟ, ನನಗೆ ಆಗಲಿಕ್ಕಿಲ್ಲ ಓದಲಿಕ್ಕೆ ಅಂತ. ಸೊ ಓದ್ತಾ ಓದ್ತಾ ಆ ಸ್ಪೀಡ್ ಸಹ ಡೆವಲಪ್ ಆಗ್ತದೆ. ಮತ್ತು ಈವನ್ ಹಿಸ್ಟ್ರಿ, ನಮ್ಮ ಸ್ಕೂಲ್ ಟೈಮ್ಸಲ್ಲಿ ಸಹ ನಮ್ಮ ಭಾರತೀಯ ಒಂದು ಇತಿಹಾಸದಲ್ಲಿ ನಮಗೆ ನಮ್ಮ ದೇಶ ನಾವು ಹೇಗೆ ಸೋತ್ವಿ, ಯಾರೊಂದಿಗೆ ಸೋತ್ವಿ ಇಷ್ಟೇ ಹೇಳುತ್ತೆ ಬಿಟ್ಟರೆ ಚಂದ್ರಶೇಖರ್ ಆಜಾದ್ ಆ ಹೆಸರು ಮಾತ್ರ ನಮಗೆ ಗೊತ್ತು. ಅವರ ಜೀವನ ಚರಿತ್ರೆ, ಅವರು ಏನೆಲ್ಲ ಮಾಡಿದ್ದಾರೆ, ಅವ್ರು ಹೇಗಿದ್ರು ನಮಗೆ ಏನೂ ಐಡಿಯಾನೇ ಇಲ್ಲ. ಸೊ ಆ ಬುಕ್ ಓದಿದ್ರಿಂದಲೇ ನನಗೂ ಗೊತ್ತಾಯಿತು. ಆ ಬುಕ್ ಅಜ್ಜ ನಿಜವಾಗ್ಲೂ ತುಂಬ ಚೆನ್ನಾಗಿ ಬರೆದಿದ್ದಾರೆ. ನನಗೆ ಜಾಸ್ತಿ ಕನ್ನಡ ಈ ಫುಲ್ ಟೆಕ್ನಿಕಲ್ ಆಗಿ ಅಂದರೆ ತುಂಬ ಹಳಗನ್ನಡ ವರ್ಡ್ಸ್ ಎಲ್ಲ ನನಗೆ ಅರ್ಥ ಆಗಲಿಕ್ಕಿಲ್ಲ. ಬಟ್ ಆ ಬುಕ್ ಮಾತ್ರ ತುಂಬ ಇಷ್ಟ ಆಯ್ತು ನನಗೆ. ಆ್ಯಂಡ್ ದ ಲಾಸ್ಟ್ ಚಾಪ್ಟರ್ ನೀವೆಲ್ಲ ತಗೊಳ್ಳೇಬೇಕು. ಅಂದರೆ ಆ ಒಂದು ಘಟನೆ ಹೇಗಾಯಿತು ಈಗ ಅಜ್ಜ ಹೇಳಿದ್ದಾರೆ ಆಲ್ರೆಡಿ. ಅಂದರೆ ಆ ಲಾಸ್ಟ್ ಒಂದು ಗುಂಡಿರುವಾಗ ಅವರನ್ನೇ ಹೇಗೆ ಹೇಳೋದು, ಅವರ ಜೀವನೇ ಸ್ಯಾಕ್ರಿಫೈಸ್ ಮಾಡಿದ್ದು. ಸೊ ಅದು ನೀವು ಓದಿದ್ರೆ ನಿಮಗೆ ಯುನೋ ಅಷ್ಟು ಇಂಪ್ಯಾಕ್ಟ್ ಆಗುತ್ತೆ. ಅದು ಪ್ರತಿ ಸಲ ಎಣಿಸುವಾಗ ಒಂದು ಕೂದಲೆಲ್ಲ ನಿಲ್ತದೆ, ಅಷ್ಟು ಇಟ್ಸ್ ದ್ಯಾಟ್ ಇಂಪ್ಯಾಕ್ಟ್ಫುಲ್. ಥ್ಯಾಂಕ್ ಯು. ಓಕೆ, ಈಗ ವಂದನಾರ್ಪಣೆ ನಾನು ಹೇಳ್ತೇನೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿದ ಸದಾಶಿವ್ ಮಾಸ್ಟರ್ ಪ್ರೌಢಶಾಲೆ ಅವರಿಗೆ ಹೃತ್ಪೂರ್ವಕ ವಂದನೆಗಳು. ಪುಸ್ತಕದ ಬಿಡುಗಡೆ ಕೇಶವ ಉಚ್ಚಿಲ ಅವರು ಮಾಡಿದವರಿಗೆ ಅನಂತ ಧನ್ಯವಾದಗಳು. ಹಾಗೆ ಅತಿಥಿಗಳಾಗಿ ಆಗಮಿಸಿ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ ಶ್ರೀಮತಿ ಚಂದ್ರಕಲಾ ನಂದಾವರ, ನಿವೃತ್ತ ಪ್ರಾಂಶುಪಾಲ ಗಣಪತಿ ಜೂನಿಯರ್ ಕಾಲೇಜ್ ಮಂಗಳೂರು, ಇವರಿಗೆ ಕೃತಜ್ಞತೆಗಳು ಮ್ಯಾಮ್. ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿದ ಶ್ರೀ ವೆಂಕಟೇಶ್ ರವರು, ನಿವೃತ್ತ ಸೇನಾನಿ, ನಿಮಗೆ ನಮ್ಮೆಲ್ಲರ ಪರವಾಗಿ ಹಾರ್ದಿಕ ಅಭಿನಂದನೆಗಳು. ಸಮಾರಂಭವನ್ನು ಏರ್ಪಡಿಸಲು ಸ್ಥಳಾವಕಾಶ ಮಾಡಿಕೊಟ್ಟ ಕಲಾ ಗಂಗೋತ್ರಿ ಸೋಮೇಶ್ವರ ದ ಸರ್ವ ಸದಸ್ಯರಿಗೆ ಅನಂತ ಧನ್ಯವಾದಗಳು.